ಪ್ರವಚನಕಾರರಾದಂಥ ವೇದಮೂರ್ತಿ ಶಶಾಂಕ್ ಭಟ್ ವೇಣೂರಿವರು ಈಗಾಗಲೇ ಪ್ರವಚನ ಪೀಠಕ್ಕೆ ಆಗಮಿಸಿದ್ದಾರೆ. ಇಂದಿನ ಕಾರ್ಯಕ್ರಮವನ್ನ ಜ್ಯೋತಿ ಪ್ರಜ್ವಲನೊಂದಿಗೆ ಉದ್ಘಾಟಿಸಬೇಕಾಗಿ ಶ್ರೀಮತಿ ಮೀರಾ ಸುರೇಂದ್ರ ನಾಯ್ಕ್, ಶ್ರೀಮತಿ ಪೂರ್ಣಿಮಾ ಶೇಖರ್, ಹಾಗೆ ನಮ್ಮ ಪ್ರವಚನಕಾರರ ಮಾತೃಶ್ರೀಯವರು ಕೂಡ ಇದ್ದಾರೆ, ಶ್ರೀಮತಿ ವಿಜಯ ಭಟ್ ಅವರು ಕೂಡ ದಯವಿಟ್ಟು ಬಂದು ದೀಪ ಪ್ರಜ್ವಲನೊಂದಿಗೆ ನಮ್ಮೊಂದಿಗೆ ಕೈ ಜೋಡಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮದ ದೀಪವನ್ನು ಶ್ರೀಮತಿ ವಿಜಯ ಭಟ್ ನಮ್ಮ ಪ್ರವಚನಕಾರರ ಮಾತೃಶ್ರೀಯವರು, ಹಾಗೆ ಮೀರಾ ಸುರೇಂದ್ರ ನಾಯ್ಕ್ ಅವರು, ಗೀತಾ ನಾರಾಯಣ್ ನಾಯ್ಕ್ ಅವರು, ಶ್ರೀಮತಿ ಪೂರ್ಣಿಮಾ ಜಯಶೇಖರ್ ಅವರು, ಶ್ರೀಮತಿ ಗೀತಾ ನಾರಾಯಣ್ ರಾವ್ ಅವರು ದೀಪವನ್ನು ಪ್ರಜ್ವಲಿಸ್ತಾ ಇದ್ದಾರೆ. ಹಾಗೆ ಕ್ಷೇತ್ರದ ಎಲ್ಲ ಮಾತೃ ಸಮಿತಿಯ ಸದಸ್ಯರು ಜೊತೆಗೂಡಿ ದೀಪವನ್ನ ಪ್ರಜ್ವಲಿಸ್ತಾ ಇದ್ದಾರೆ. ಎರಡನೇ ದಿನದ ಕಾರ್ಯಕ್ರಮವನ್ನ ಆರಂಭಿಸಬೇಕಾಗಿ ಪೂಜ್ಯ ಪ್ರವಚನಕಾರರಾದಂಥ ವಿದ್ವಾನ್ ವಾಚ ಈಶಾನಾಚಾರುಮಾಮಿಹ ಬಾಧಯೇತ್ ಅಶೇಷ ವಾಗ್ಜಾಡ್ಯ ಮಲಾಪಹಂತ್ರಿ ನಭಂ ನಭಂ ಸ್ಪಷ್ಟ ಸುವಾಕ್ ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವ ಪ್ರಸನ್ನಾವತನೆ ಚ ಮೇ ಶ್ರೀಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾಂ ಅಜಾಢ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್ ಭವತೇದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಪಜಡಪಜಂತುರ್ಜಾಯತೆ ಪ್ರಾಜ್ಞಮೌಳಿಃ सकलवचनचेतो देवता भारती सा मम मतिथि निधत्तां सन्निधिं मानसे च नमो वस्तात्विकाः देवाः विष्णुभक्तिपरायणाः धर्ममार्गे प्रेरयन्तु भवन्तः सर्वदेवैः तपस्वाध्याय शुश्रूषा कृष्णपूजारतं मुनिं विश्वेशमिष्टतं वन्दे परिव्राट् चक्रवर्तिनं मूकोऽप्यत्प्रसादेन मुकुन्दशयनायते राजराजायते रिक्तो राघवेन्द्रं समाश्रये ओम श्री राघवेन्द्राय नमः हरि ओम आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः हरि ओम स्वस्ति. ಧರ್ಮರಾಜಾದಿಗಳು ಸ್ವರ್ಗಾರೋಹಣವನ್ನು ಮಾಡಿದ್ದಾರೆ. ನಿನ್ನೆಯ ಕಥೆ ಅಲ್ಲಿಗೆ ಮುಕ್ತಾಯಗೊಂಡಿತ್ತು. ಪರೀಕ್ಷಿತನಿಗೆ ಪಟ್ಟಾಭಿಷೇಕವನ್ನು ಮಾಡಿದ್ದಾರೆ. ವಿಷ್ಣುರಾತ ಅಥವಾ ಪರೀಕ್ಷಿತ ಎರಡು ಹೆಸರುಗಳಿಂದ ಕರೆಸಿಕೊಳ್ಳುವವ. ಭಾಗವತವನ್ನು ನಮಗೆ ಸಿಗುವಂತೆ ಮಾಡಲು ಮೂಲ ಕಾರಣೀಕರ್ತನಾದಂತಹ ಪರೀಕ್ಷಿತ ಪಾಂಡವರ ಮೊಮ್ಮಗ, ಅರ್ಜುನನ ಮಗ ಅಭಿಮನ್ಯು, ಅಭಿಮನ್ಯುವಿನ ಮಗ ಪರೀಕ್ಷಿತ. ಪರೀಕ್ಷಿತನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಪಾಂಡವರೆಲ್ಲ ಅವತಾರ ಸಮಾಪ್ತಿಯನ್ನು ಮಾಡಿದ್ದಾರೆ. ಪರೀಕ್ಷಿತ ಬಹಳ ಧರ್ಮಿಷ್ಠನಾಗಿ, ಕರ್ಮಿಷ್ಠನಾಗಿ, ರಾಜಋಷಿಯಾಗಿ, ಪ್ರಜಾರಂಜನೆಯ ಜೊತೆಗೆ ಪ್ರಜಾಪಾಲನೆ ಮಾಡುವುದು ಎಲ್ಲರೂ ಮಾಡ್ತಾರೆ. ಕೇವಲ ಪ್ರಜಾಪಾಲನೆ ಮಾತ್ರ ಅಲ್ಲ, ಪ್ರಜಾರಂಜಕರಾಗಿದ್ದುಕೊಂಡು ಪ್ರಜಾಪಾಲನೆಯನ್ನು ಮಾಡಬೇಕು. ಸಮಾಜದ ಯಾವೊಬ್ಬ ಪ್ರಜೆಗೂ ಕೂಡ ನೋವಾಗದಂತಹ ರೀತಿಯಲ್ಲಿ ಪ್ರಜಾಪಾಲನೆ ಮಾಡುವುದೇನುಂಟೋ ಇದು ಬಹಳ ಕ್ಲಿಷ್ಟಕರವಾದದ್ದು. ಆ ಒಂದು
ಒಂದು ಕಾಲದಲ್ಲಿ ಅಂತಹ ವ್ಯವಸ್ಥೆ ಇತ್ತು. ಅಂತಹ ರಾಜನನ್ನು ರಾಜಋಷಿ ಅಂತ ಕರೀತಾ ಇದ್ರು. ಯಾವ ಒಬ್ಬ ವ್ಯಕ್ತಿಗೂ ಕೂಡ ನೋವಾಗದಂತಹ ರೀತಿಯಲ್ಲಿ, ಮನಸ್ಸಿಗೆ ಖೇದವಾಗದಂತಹ ರೀತಿಯಲ್ಲಿ, ಎಲ್ಲರನ್ನೂ ಸಮಭಾವದಿಂದ, ಎಲ್ಲರೂ ನನ್ನ ಪ್ರಜೆಗಳು ಎಂಬ ಭಾವದಿಂದ ಪ್ರಜಾಪಾಲನೆಯನ್ನು ಮಾಡತಕ್ಕಂತಹದ್ದು ಇದು ಬಹುದೊಡ್ಡ ತಪಸ್ಸು. ಯಾರು ಈ ರೀತಿಯಲ್ಲಿ ಪ್ರಜಾಪಾಲನೆ ಮಾಡ್ತಾರೋ ಅವರು ನಿಜವಾದ ರಾಜಋಷಿ ಅಂತ ಕರೆಸಿಕೊಳ್ಳುತ್ತಾರೆ. ಋಷಿ ಮಾರ್ಗದಲ್ಲಿ ರಾಜಧರ್ಮವನ್ನು ಅನುಸರಿಸಿಕೊಂಡವ ಅಥವಾ ರಾಜಧರ್ಮದಲ್ಲಿ ಋಷಿತ್ವವನ್ನು ಪಡೆದುಕೊಂಡವ ಎಂಬ ಅರ್ಥದಲ್ಲಿ ರಾಜಋಷಿ ಎಂಬ ಬಿರುದನ್ನು ಪಡ್ಕೊಳ್ತಾರೆ. ಆ ರೀತಿಯಲ್ಲಿ ಪರೀಕ್ಷಿತ ಧರ್ಮಿಷ್ಠನಾಗಿ ಕರ್ಮಿಷ್ಠನಾಗಿ ಪ್ರಜಾಪಾಲನೆಯನ್ನು ಮಾಡ್ತಾ ಇರಬೇಕಾದ್ರೆ ಒಂದು ಬಾರಿ ಅವನಿಗೊಂದು ಅಪ್ರಿಯ ವಾರ್ತೆ, ಕೆಟ್ಟ ವಾರ್ತೆ ಅವನ ಕಿವಿಗೆ ಬಂದು ಬಿತ್ತು. ಪರೀಕ್ಷಿತ, ನಿನ್ನ ಆಳ್ವಿಕೆಯಲ್ಲಿ ಕಲಿಯ ಪ್ರವೇಶ ಆಗಿದೆ ಅಂತ ಯಾರೋ ಬಂದು ಹೇಳಿದರು. ದೂತರು ಬಂದು ಹೇಳಿದರು, ಕಲಿ ಪ್ರವೇಶ ಆಗಿದೆ. ನಖಶಿಕಾಂತ ಉರಿದು ಹೋದ ಪರೀಕ್ಷಿತ. ಧರ್ಮ ಮಾರ್ಗದಲ್ಲಿ ಪ್ರಜಾಪಾಲನೆಯನ್ನು ಮಾಡ್ತಾ ಇರಬೇಕಾದ್ರೆ ಅದು ಯಾವ ರೀತಿಯಲ್ಲಿ ಕಲಿ ಪ್ರವೇಶ ಆಯಿತು, ಯಾವ ಕಾರಣಕ್ಕೂ? ನಿಜವಾಗಿ ಕಲಿಯುಗ ಪ್ರಾರಂಭ ಆಗಿದೆ, ಕಲಿ ಪ್ರವೇಶ ಆಗಬೇಕು. ಆದರೂ ಕೂಡ ನಾನು ಕಲಿಯ ನಿಗ್ರಹ ಮಾಡ್ತೇನೆ, ಕಲಿಯನ್ನು ನನ್ನ ಆಳ್ವಿಕೆಯಲ್ಲಿ ಪ್ರವೇಶಿಸಲಿಕ್ಕೆ ಬಿಡುವುದಿಲ್ಲ ಅಂತ ಹಠದೊಟ್ಟು ಧನುರ್ಬಾಣಗಳನ್ನು ಹಿಡ್ಕೊಂಡವನಾಗಿ ಖಡ್ಗಪಾಣಿಯಾಗಿ ಪರೀಕ್ಷಿತ ಎಲ್ಲಿದ್ದಾನೆ ಕಲಿ ಅಂತ ಹುಡುಕಿಕೊಂಡು ಹೋದ. ಇಡೀ ದೇಶ ಸಂಚಾರ ಮಾಡಿದ. ಒಂದು ಕಾಡಿನ ಮಧ್ಯದಲ್ಲಿ ಹೋಗಬೇಕಾದ್ರೆ ಒಂದು ಕರಾಳ ದೃಶ್ಯವನ್ನು ಪರೀಕ್ಷಿತ ಕಂಡ. ಒಂದು ಹಸು, ಒಂದು ಹೋರಿ, ಒಂದು ಗೋವು ಮತ್ತೆ ಒಂದು ವೃಷಭ ಎರಡು ನಿಂತುಕೊಂಡಿದೆ. ಆ ವೃಷಭದ ತಾಯಿ ಈ ಹಸು ಜೋರಾಗಿ ಅಳುತ್ತಾ ಇದೆ, ಕಣ್ಣೀರು ಸುರಿಸ್ತಾ ಅಳುತ್ತಾ ಇದೆ. ಈ ವೃಷಭವಾದರೂ ಒಂದೇ ಕಾಲಿನಿಂದ ನಿಂತಿದೆ. 3 ಕಾಲುಗಳು ಕತ್ತರಿಸಿ ಹೋಗಿದ್ದಾವೆ. ಒಂದೇ ಕಾಲಿನಿಂದ ಈ ವೃಷಭ ನಿಂತಿದೆ. ಒಬ್ಬ ಮ್ಲೇಂಛ ಕಟುಕ ಆ ವೃಷಭವನ್ನು ಕೊಲ್ತೇನೆ ಹೇಳಿ ಕತ್ತಿ ಎತ್ತಿ ನಿಂತಿದ್ದಾನೆ. ಇಂತಹ ಒಂದು ಭೀಕರ ದೃಶ್ಯವನ್ನು ಪರೀಕ್ಷಿತ ಕಂಡ. ನನ್ನ ಆಳ್ವಿಕೆಯಲ್ಲಿ ಒಬ್ಬ ಗೋವಧೆಯನ್ನು ಮಾಡ್ತಾನೆ ಅಂತ ಆದ್ರೆ ಇದಕ್ಕಿಂತ ದೊಡ್ಡ ಕಲಿ ಮತ್ತೊಬ್ಬ ಇರಲಿಕ್ಕಿಲ್ಲ, ಇವನೇ ಕಲಿಯಾಗಿರಬೇಕು ಯೋಚನೆ ಮಾಡಿ ಅವನನ್ನು ನಿಗ್ರಹ ಮಾಡಲಿಕ್ಕೆ ಹೋದಾಗ ಆ ಮ್ಲೇಂಛ ಅಲ್ಲಿಂದ ಓಡಿದ. ಪರೀಕ್ಷಿತನನ್ನು ನೋಡಿ ಓಡಿದ. ಹಸುವಿನ ಬಳಿಗೆ ನಮಸ್ಕರಿಸಿ ಪರೀಕ್ಷಿತ ಕೇಳ್ತಾನೆ, ತಾಯಿ ಯಾರು ನೀನು? ಈ ವೃಷಭ ಯಾರು? ಯಾದಕ್ಕಾಗಿ ಕಣ್ಣೀರಿಡ್ತಾ ಇದ್ದೆ ಅಂತ. ಆ ಹಸುವಿನ ಒಳಗಿರುವ ಧರ್ಮದೇವತೆ ಮಾತಾಡ್ತಾನೆ, ನಾನು ಗೋವು, ಈ ಭೂಮಿಯ ಪ್ರತೀಕ, ಭೂದೇವಿಯ ಪ್ರತೀಕ. ಈ ವೃಷಭ ಏನುಂಟು ಇದು ಧರ್ಮದೇವತೆ. 3 ಕಾಲುಗಳನ್ನು ಕಳಕೊಂಡಿದೆ, ಒಂದೇ ಕಾಲಿನಲ್ಲಿ ನಿಂತಿದೆ. 3 ಕಾಲು ಕಳಕೊಂಡಿರತಕ್ಕಂತಹದ್ದು ಒಂದೇ ಕಾಲು ನಿಂತದ್ದು ಎಂದು ಹೇಳಿದ್ರೆ ಏನರ್ಥ? ಕೃತಯುಗದಲ್ಲಿ ಧರ್ಮ ಎಂಬುದು 4 ಕಾಲಲ್ಲಿ ನಿಂತಿತ್ತು, ಪರಿಪೂರ್ಣವಾಗಿ ಗಟ್ಟಿಯಾಗಿ ನಿಂತಿತ್ತು. ಧರ್ಮದೇವತೆ ಅಥವಾ ಧರ್ಮವೆಂಬಂತಹ ವೃಷಭ ಅದು ಸಂಕೇತ. ಅದಾದ ಮೇಲೆ ತ್ರೇತಾಯುಗದಲ್ಲಿ 1 ಕಾಲನ್ನು ಕತ್ತರಿಸಿಕೊಳ್ಳಲ್ಪಟ್ಟಿತ್ತು, 3 ಕಾಲು ಅಂದರೆ 3/4 75% ಧರ್ಮ, 25 ಕಾಲಂಶ ಅಧರ್ಮದ ವ್ಯವಸ್ಥೆ ತ್ರೇತಾಯುಗದಲ್ಲಿತ್ತು. ದ್ವಾಪರಕ್ಕಾಗುವಾಗ ಆ ಧರ್ಮದೇವತೆ ಎಂಬ ವೃಷಭ 2 ಕಾಲುಗಳನ್ನು ಅರ್ಧ ಭಾಗವನ್ನು ಕಳಕೊಂಡಿತು. ಅರ್ಧ ಭಾಗ ಧರ್ಮ, ಅರ್ಧ ಭಾಗ ಅಧರ್ಮದ ರೂಪದಲ್ಲಿತ್ತು. ಕಲಿಯುಗ ಪ್ರಾರಂಭ ಆಗಿದೆ. 3/4 ಅಧರ್ಮ, ಕಾಲಂಶ ಧರ್ಮ, 75% ಅಧರ್ಮ, ಅಧರ್ಮಕ್ಕೆ ಸ್ಥಾನ, ಕೇವಲ 25% ಧರ್ಮ ಉಳ್ಕೊಂಡಿದೆ. ಅದನ್ನೂ ಕೂಡ ಕತ್ತರಿಸಿ ಹಾಕ್ತೇನೆ ಅಂತ ಆ ಮ್ಲೇಂಛ ಉದ್ಯುಕ್ತನಾಗಿದ್ದ ಅವನನ್ನು ನಿಗ್ರಹ ಮಾಡಲಿಕ್ಕೆ ಪರೀಕ್ಷಿತ ಬಂದಿರತಕ್ಕಂತಹದ್ದು. ಈ ದುರವಸ್ಥೆಯನ್ನು, ಈ ನನ್ನ ಮಗನ ಸ್ಥಿತಿಯನ್ನು ಕಂಡು ನಾನು ಅಳುತ್ತಾ ಇದ್ದೇನೆ ಅಂತ ಗೋವು ಹೇಳುತ್ತದೆ.
ಸರಿ ತಾಯಿ, ಆ ಮ್ಲೇಂಛ ನಿನ್ನ ಮಗನನ್ನು ಈ ರೀತಿ ಸಂಹರಿಸಲು ಧರ್ಮದ ಪ್ರತೀಕ, ಧರ್ಮವನ್ನು ನಾಶ ಮಾಡಲಿಕ್ಕೆ ಕಾರಣ ಏನು ಅಂತ ಕೇಳುವಾಗ ಆ ಧರ್ಮದೇವತೆಯ ತಾಯಿಯ ರೂಪದಲ್ಲಿದ್ದಂತಹ ಭೂದೇವಿಯ ಪ್ರತೀಕವಾದಂತಹ ಆ ಗೋವು ಹೇಳುತ್ತದೆ, ಪರೀಕ್ಷಿತ ಏನು ಕಾರಣ ಅಂತ ಹೇಳುವುದು? ಇಂತಹ ಅವ್ಯವಸ್ಥೆಗಳಿಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ಕಾರಣವನ್ನು ಹೇಳುತ್ತಾರೆ. ಕೆಲವರು ನಮ್ಮ ಪ್ರಾರಬ್ಧ ಅಂತ ತಲೆ ತಚ್ಚಿಕೊಳ್ತಾರೆ, ಇನ್ನು ಕೆಲವರು ದೇವರೇ ಕಾರಣ ಅಂತ ಹೇಳುತ್ತಾರೆ, ಇನ್ನು ಕೆಲವರು ಕಾಲವೇ ಕಾರಣ ಅಂತ ಹೇಳುತ್ತಾರೆ, ಇನ್ನು ಕೆಲವರು ಕಾಲ ಬದಲಾಗಿದೆ ಅಂತ ಹೇಳುತ್ತಾರೆ. ಯಾವುದನ್ನು ಅಂತ ನಾನು ನಿನಗೆ ವಿವರಿಸಲಿ? ಯಾವ ಕಾರಣವನ್ನು ಅಂತ ನಾನು ಹೇಳಲಿ? ನಾನು ಯೋಚಿಸಿದ್ದೆಲ್ಲ ನಿನಗೆ ಸತ್ಯ ಆಗಬೇಕು ಅಂತ ಇಲ್ಲ, ನಿನ್ನ ಯೋಚನೆ ನನಗೆ ಹಿಡಿಸಬೇಕು ಅಂತ ನಿಯಮ ಇಲ್ಲ. ಇದು ಜಗತ್ತಿನ ನಿಯಮ. ಯಾವತ್ತೂ ಕೂಡ ಕೆಲವರು ಸಮಾನ ಮನಸ್ಕರ ಸಭೆ ಅಂತ ಮಾಡ್ತಾರೆ. ನೀವು ನೋಡಿಬೇಕಾದ್ರೆ ನಿಜವಾಗಿ ಅಲ್ಲಿ ಒಳ ಹೊಕ್ಕು ನೋಡಿದ್ರೆ ಸಮಾನ ಮನಸ್ಕರು ಅಂತ ಯಾರೂ ಇರುವುದಿಲ್ಲ. ಅವರವರೊಳಗೆ ಗಲಾಟೆಯಾಗಿ ಅವರೆಲ್ಲ ಮತ್ತೆ ಬೇರೆ ಬೇರೆಯಾಗಿ ಬೇರೆ ಬೇರೆ ಪಂಗಡವನ್ನು ಮಾಡಿಕೊಳ್ತಾರೆ. ಸರ್ವೇ ಸಾಮಾನ್ಯವಾಗಿ ಹೆಚ್ಚಾಗಿದ್ದದೆಲ್ಲ ರಾಜಕೀಯ ಪಕ್ಷದವರು ಮಾಡ್ತಾ ಇರ್ತಾರೆ. ಒಂದು ಬಂಡಾಯ ಎದ್ದು ಒಂದು ತುಂಡು ಹೊರಗೆ ಬಂದ್ರೆ ಅಲ್ಲಿ ಸಮಾನ ಮನಸ್ಕರ ಸಭೆ ಅಂತ ಒಂದು ಗುಟ್ಟಾಗಿ ಮಾಡ್ತಾರೆ. ಆ ಗುಟ್ಟು ಕ್ಷಣಾರ್ಧದಲ್ಲಿ ರಟ್ಟಾಗ್ತದೆ. ಯಾಕೆ? ಸಮಾನ ಮನಸ್ಕರು ಅಂತ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಪ್ರಕೃತಿಯ ನಿಯಮ. ಒಬ್ಬ ಯೋಚಿಸಿದ ಹಾಗೆ ಮತ್ತೊಬ್ಬ ಯೋಚಿಸುವುದಿಲ್ಲ. ಪ್ರತಿಯೊಬ್ಬರಿಗೂ ನಾನು ಮೇಲೆ ಇರಬೇಕು ಎಂಬಂತಹ ಅಪೇಕ್ಷೆ ಸಹಜವಾಗಿ ಪ್ರತಿಯೊಬ್ಬನಲ್ಲಿಯೂ ಇರ್ತದೆ. ಹಾಗಿರುವಾಗ ಸಮಾನ ಮನಸ್ಕರನ್ನು ಉಂಟು. ಒಂದು ಕ್ಷಣದಲ್ಲಿ ಸಮಾನ ಮನಸ್ಸು ಅವನಿಗೆ ಒಂದು ಬೆಂಬಲವನ್ನು ಕೊಟ್ಟರೂ ಕೂಡ ಹಿಂಬದಿಯಲ್ಲಿ ಯೋಚನೆ ಬೇರೆಯೇ ಇರ್ತದೆ. ಹಾಗಿರುವಾಗ ನಾನು ಯಾವುದನ್ನು ಕಾರಣ ಅಂತ ಹೇಳಿ? ಆ ಹಸು ಹೇಳಿದಾಗ ಪರೀಕ್ಷದ ಯೋಚನೆ ಮಾಡಿದ, ಇದು ಶ್ರೇಷ್ಠ ವ್ಯಕ್ತಿಗಳ ಲಕ್ಷಣ. ಯಾವತ್ತೂ ಕೂಡ ಶ್ರೇಷ್ಠ ವ್ಯಕ್ತಿಗಳು ದುಸ್ಥಿತಿ ಒದಗಿ ಬಂದಾಗ ಮತ್ತೊಬ್ಬರತ್ತ ಬೆರಳು ತೋರಿಸುವ ಕೆಲಸವನ್ನು ಮಾಡುವುದಿಲ್ಲ. ಇದು ಸುಭಾಷಿತ ಉಂಟು, ಗುಣದೋಷವು ಬುಧೋಗೃಹನ್ ಇಂದುಕ್ಷ್ವೇಡ ಇವೇಶ್ವರ ಶಿರಸಾ ಶ್ಲಾಘ್ಯತೆ ಪೂರ್ವಂ ಪರಂ ಕಂಠೇ ನಿಯಚ್ಛತಿ. ಉತ್ತಮರ ಲಕ್ಷಣ ಏನು ಗೊತ್ತೋ? ಒಬ್ಬ ವ್ಯಕ್ತಿಯಲ್ಲಿ ಗುಣಗಳೂ ಇದ್ದಾವೆ, ದೋಷಗಳೂ ಇದ್ದಾವೆ ಅಂತ ಇಟ್ಕೊಳ್ಳಿ. ಆವಾಗ ಉತ್ತಮರು ಯಾವತ್ತೂ ಕೂಡ ಅವನ ದೋಷಗಳನ್ನು ಹೇಳಲಿಕ್ಕೆ ಹೋಗುವುದಿಲ್ಲ, ಕೇವಲ ಗುಣಗಳನ್ನು ಹೇಳ್ತಾ ಹೋಗುತ್ತಾರೆ. ಯಾರು ಗುಣಗಳನ್ನೆಲ್ಲ ಬದಿಗಿರಿಸಿ ದೋಷಗಳನ್ನು ಮಾತ್ರ ಹೇಳ್ತಾನೋ ಅದರಿಂದ ಏನು ತಿಳಿದು ಬರ್ತದೆ? ಹೇಳುವವನ ವ್ಯಕ್ತಿತ್ವ ತಿಳಿದು ಬರ್ತದೆಯೇ ವಿನಃ ಯಾರು ಹೇಳಿಸಿಕೊಂಡನೋ ಅಭಯಂತವ ಅಂತ ಮತ್ತೆ ತೀರ್ಮಾನ ಆಗುದು. ಯಾವ್ದಾದ್ರು ಒಬ್ಬ ವ್ಯಕ್ತಿಯ ಬಳಿಗೆ ಹೋಗಿ ಒಂದು ವ್ಯಕ್ತಿಯ ಹೆಸರು ಹೇಳಿ ಅವರ ಬಗ್ಗೆ ಗೊತ್ತುಂಟು, ಅವ್ರದ್ದೆಲ್ಲ ಕತೆ ಗೊತ್ತುಂಟು ಅಂತ ಅಷ್ಟು ಹೇಳುವಾಗಲೇ ಇವನ ವ್ಯವಸ್ಥೆ, ಇವನ ಮನಸ್ಥಿತಿ ಅಂತದ್ದು ಒಂದು ಗೊತ್ತಾಗ್ತದೆ. ಇನ್ನೊಬ್ಬರನ್ನು ದೂರುವುದೇ ಇವನ ವ್ಯವಸ್ಥೆ, ಮತ್ತೊಬ್ಬರ ಏಳಿಗೆಯಲ್ಲಿ ಹೊಟ್ಟೆಗೆಚ್ಚು ಬಿಡುವವ, ಈ ರೀತಿ ತನ್ನ ವ್ಯಕ್ತಿತ್ವವನ್ನು ತೋರ್ಪಡಿಸಿಕೊಳ್ಳುತ್ತಾನೆ. ಆದರೆ ಉತ್ತಮರು ಯಾವತ್ತೂ ಹಾಗಲ್ಲ. ಅದೇ ಈ ಗೋಮಾತೆಯ ರೂಪದಲ್ಲಿದ್ದಂತಹ ಭೂದೇವಿ ಧರ್ಮದ ಅವನತಿಯನ್ನು ಕಂಡು ಕಣ್ಣೀರು ಹಾಕ್ತಾ ಹೇಳ್ತಾಳೆ, ಯಾರನ್ನೂ ಕಾರಣ ಅಂತ ಹೇಳಿ? ಇದಕ್ಕೆ ಯಾರೂ ಕಾರಣ ಅಂತ ಹೇಳಿದ್ರು ಅದು ಸರಿಯಾದ ಉತ್ತರ ಆಗ್ಲಿಕ್ಕಿಲ್ಲ. ನೀನು ಅರಸನಾಗಿದ್ದಿ, ಚಕ್ರವರ್ತಿಯಾಗಿದ್ದಿ, ನೀನು ಅನ್ವೇಷಿಸು. ಉತ್ತಮರ ಲಕ್ಷಣ ಇದು ಎಂದು ತಿಳಿದುಕೊಂಡ ಪರೀಕ್ಷಿತ ತಾನೇ ಆ ಗೋವಿಗೂ ವೃಷಭಕ್ಕೂ ಅಭಯವನ್ನು ಕೊಟ್ಟು ಕಲಿನಿಗ್ರಹ ಮಾಡ್ತೇನೆ ಅಂತ ಅದರ ಬೆನ್ನು ಹಿಡಿದು ಹೋದ. ಕಲಿಪುರುಷ ಎಲ್ಲೆಲ್ಲಿ ಓಡಾಡಿದನೋ ಅಲ್ಲೆಲ್ಲ ಧನುರ್ಬಾಣಧಾರಿಯಾಗಿ ಖಡ್ಗಪಾಣಿಯಾಗಿ ಕುದುರೆ ಮೇಲೆ ಕೂತು ಓಡಿದ, ಬೆನ್ನತ್ತಿದ. ಕೊನೆಗೆ ಕಲಿಗೆ ಸಾಕು ಆಗಿ ಸುಸ್ತಾಗಿ ಇವನ ಶರಣು ಬಂದು ಹೇಳ್ತಾನೆ, ಪರೀಕ್ಷಿತ, ತನ್ನನ್ನು ರಕ್ಷಿಸಬೇಕಾದದ್ದು ನಿನ್ನ ಕರ್ತವ್ಯ. ನೀನು ತಪ್ಪು ಮಾಡ್ತಾ ಇದ್ದಿ. ಯಾಕೆ? ನನ್ನ ಕಾಲದಲ್ಲಿ ನಾನು ನನ್ನ ಪ್ರಭಾವವನ್ನು ತೋರಿಸಬೇಕಾದದ್ದೇ ಧರ್ಮ. ಯಾವ ರೀತಿ ಕೃತಯುಗದಲ್ಲಿ ಧರ್ಮವು ಪರಿಪೂರ್ಣವಾಗಿತ್ತು, ನಾನು ಸುಮ್ಮನೆ ಕೂತಿದ್ದೆ. ಯಾವಾಗ ತ್ರೇತಾಯುಗ ಪ್ರಾರಂಭ ಆಯಿತು ಸ್ವಲ್ಪ ಪ್ರವೇಶ ಮಾಡಿದೆ, ಅಧರ್ಮ ಸ್ವಲ್ಪ ಇತ್ತು, ಸ್ವಲ್ಪ ಪ್ರವೇಶ ಮಾಡಿದೆ. ಅದೇ ರೀತಿ ಕಲಿಯುಗ ಬಂದಿದೆ. ಕಲಿಯುಗ ನನ್ನ ಮನೆ ಎಂದರ್ಥ, ನನ್ನ ಕಾಲ ಅಂದರ್ಥ. ನನ್ನ ಕಾಲದಲ್ಲಿ ನಾನು ನನ್ನ ಮಹಾತ್ಮೆಯನ್ನು ತೋರಿಸ್ಲಿಕ್ಕೆ ಅವಕಾಶ ಕೊಡಬೇಕು. ನೀನು ನಿಗ್ರಹ ಮಾಡ್ತೇನೆ ಹೇಳಿದ್ರೆ ಪರೀಕ್ಷಿತ ಹೇಳ್ತಾನೆ, ಇಲ್ಲ, ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ನನ್ನ ಆಳ್ವಿಕೆ ಇರುವವರೆಗೂ ನಾನು ಕಲಿ ಪ್ರವೇಶ ಆಗಲಿಕ್ಕೆ ಬಿಡುವುದಿಲ್ಲ ಹೇಳಿ ಅವರ ಮೇಲೆ ಪ್ರಹಾರ ಮಾಡಲಿಕ್ಕೆ ಹೋದಾಗ ಅವ ಕ್ಷಮೆ ಯಾಚನೆ ಮಾಡಿ ಕಲಿಪುರುಷ ಹೇಳ್ತಾನೆ, ಸರಿ, ಹಾಗಾದ್ರೆ ನನಗೆ ಒಂದಿಷ್ಟು ಸ್ಥಾನಗಳನ್ನು ಕೊಡು, ಅಷ್ಟು ಸ್ಥಾನದಲ್ಲಿ ನಾನು ಕೂತ್ಕೊಳ್ತೇನೆ, ಅದನ್ನು ಹೊರತುಪಡಿಸಿ ಬೇರೆ ಎಲ್ಲಿಗೂ ಹೋಗುವುದಿಲ್ಲ. ಒಂದು ಯಾವುದು ಜಾಗ ತೋರಿಸು, ನೀನು ಇಲ್ಲಿ ಕೂತ್ಕೊಳ್ಬೇಕು, ಅದನ್ನು ಬಿಟ್ಟು ಹೊರಗೆ ಬರಲಿಕ್ಕಿಲ್ಲ. ಆಯಿತು, ಕಲಿ ಒಪ್ಪಿಕೊಂಡ.
ಪರೀಕ್ಷಿತನ ಯೋಚನೆ, ಇಂತಹ ಘಟನೆಗಳು ನನ್ನ ಆಳ್ವಿಕೆಯಲ್ಲಿ ನಡೆಯದಂತೆ ನಾನು ನೋಡ್ಕೊಳ್ಳುತ್ತೇನೆ, ತನ್ಮುಖೇನ ಕಲಿಯ ನಿಗ್ರಹ ಮಾಡ್ತೇನೆ, ಕಲಿ ಪ್ರವೇಶಕ್ಕೆ ಅವಕಾಶ ಕೊಡುವುದಿಲ್ಲ ಅಂತ ಪರೀಕ್ಷಿತನ ಯೋಚನೆ. ಯಾವುದೆಲ್ಲ 4 ಸ್ಥಾನಗಳು? ದ್ಯೂತಂ, ಪಾನಂ, ಸ್ತ್ರೀಯ, ಸೂನಾ, ಕಲಯೇ ದದವು. 4 ಸ್ಥಾನವನ್ನು ಕೊಟ್ಟ. ದ್ಯೂನಂ, ಎಲ್ಲಿ ಜೂಜಾಟ ನಡೀತದೋ ಅದು ಕಲಿಯ ಆವೇಶ, ಕಲಿಯ ವಾಸಸ್ಥಾನ. ಇಸ್ಪಿಟ್ಟು, ರೇಸು, ಜುಗಾರಿ, ಯಾವುದೆಲ್ಲ ದ್ಯೂತ ಅಂತ ಕರೀತಾರೋ ಎಲ್ಲವೂ. ಹಣ ಇಟ್ಟು ಎಲ್ಲಿ ಪಂಥ ಕಟ್ಟಿ ಆಟ ಆಡ್ತಾರೋ ಅದೆಲ್ಲವೂ ಕಲಿಯ ಸ್ಥಾನ ಅಂತ ಅರ್ಥ. ಜೂಜಾಟ ನಡೆಯುವಲ್ಲಿ ಕಲಿಯ ಆವೇಶ, ಕಲಿ ಬಂದು ಕೂತ್ಕೊಳ್ತಾನೆ. ಆಮೇಲೆ 2ನೆಯದ್ದು ಪಾನಂ, ಕಳ್ಳು ಕುಡಿಯುವಿಕೆ, ಸಾರಾಯಿ. ಅದರ ವ್ಯಾಪಾರ ವಹಿವಾಟು ಕುಡಿಯುವಿಕೆ ಎಲ್ಲೆಲ್ಲೆಲ್ಲಿ ನಡೀತದೋ ಅಲ್ಲೆಲ್ಲ ಕಲಿಯ ಆವೇಶ ಉಂಟು, ಕಲಿಯ ಸ್ಥಾನ. ಎಲ್ಲಿ ಉಂಟು ಅಂತ ಯೋಚನೆ ಮಾಡಿ. ಇಲ್ಲದ ಸ್ಥಳವೇ ಇಲ್ಲ ನಮ್ಮ ದೇಶದಲ್ಲಿ. ಅದು ಇಲ್ಲದ ಸ್ಥಳವಿಲ್ಲಿ, ದೇಶ ನಡೆಯುವುದೇ ಅದರಿಂದ ಅಂತ ಅದರ ಬಗ್ಗೆ ಬೇಕಾದಷ್ಟೆಲ್ಲ ಹಾಸ್ಯಗಳನ್ನು ಮಾಡ್ತಾರೆ. ಹಾಗಿರುವಾಗ ನಮ್ಮ ದೇಶ ಕಲಿಯ ಆವೇಶ, ಕಲಿಯ ಪ್ರವೇಶ ಎಷ್ಟಾಗಿದೆ ಅಂತ ನಾವು ಯೋಚನೆ ಮಾಡಬೇಕು. ಕಲಿಯುಗದ ಸ್ಥಿತಿ ಯಾವ ಹಂತವನ್ನು ತಲುಪಿದೆ ಅಂತ ಯೋಚನೆ ಮಾಡಬೇಕು. ಆಮೇಲೆ ಸ್ತ್ರೀಯ, ಹೆಂಗಸರು. ಒಳ್ಳೆ ಹೆದರಿಕೆ ಆಗ್ತದೆ ಹೇಳಲಿಕ್ಕೆ, ಇದೇನಪ್ಪ ಕಥೆ. ಹೆಂಗಸರನ್ನೆಲ್ಲ ಕಲಿಯ ಸ್ಥಾನ ಅಂತ ಹೇಳ್ತಾ ಇದೆ ಭಾಗವತ. ಒಂದೋ ಭಾಗವತ ಸರಿ ಇಲ್ಲ, ಇಲ್ಲದಿದ್ರೆ ಶಶಾಂಕ ಭಟ್ರು ಸರಿ ಇಲ್ಲ ಹೇಳುವವರು. ಏನೋ ತಪ್ಪು ಹೇಳ್ತಾ ಇದ್ದಾರೆ, ನನ್ನ ಮೇಲೆ ಸಿಟ್ಟು ಬರ್ಬೋದು ಹೆಂಗಸರಿಗೆ ಬಹುಸಂಖ್ಯಾತರಾಗಿದ್ದಾರೆ ಇಲ್ಲಿ. ಅಂದರೆ ಹಾಗಲ್ಲ. ಸ್ತ್ರೀಯ ಅಂತ ಹೇಳಿದ್ರೆ ಪುರುಷರಿಗೆ ಪರಸ್ತ್ರೀಯರು ಕಲಿಯ ಸ್ಥಾನ. ಯಾವಾಗ ಒಬ್ಬ ಪುರುಷ ಸಂಸ್ಕಾರಕ್ಕನುಗುಣವಾಗಿ, ಧರ್ಮಕ್ಕನುಗುಣವಾಗಿ ತನ್ನ ಮಡದಿಯನ್ನು ಬಿಟ್ಟು ಮತ್ತೊಬ್ಬನ ಹೆಣ್ಣ ಮೇಲೆ ಕಣ್ಣು ಹಾಕುತ್ತಾನೋ ಆ ಹೆಣ್ಣಿನಲ್ಲಿ ಕಲಿಯ ಆವೇಶ ಆಗ್ತದೆ. ಯಾರಿಗೆ? ಈ ಪುರುಷನಿಗೆ. ಕಣ್ಣು ಹಾಕಿದ ಪುರುಷನಿಗೆ, ಕೈ ಹಾಕಿದ ಪುರುಷನಿಗೆ. ಪರಸ್ತ್ರೀಯರು, ವಿವಾಹಿತನಾದಂತಹ ಪುರುಷ ಅಥವಾ ಯಾವನೇ ಒಬ್ಬ ಪುರುಷ ತನಗೆ ಸಂಬಂಧಪಟ್ಟ ಹೆಣ್ಣನ್ನು ಹೊರತುಪಡಿಸಿ ಮತ್ತೊಬ್ಬಳ ಮೇಲೆ ಕಣ್ಣು ಹಾಕಿದ ಎಂದಾದಲ್ಲಿ ಆ ಪುರುಷನಿಗೆ ಆ ಹೆಣ್ಣಿನಲ್ಲಿ ಕಲಿಯ ಆವೇಶ ಬಂದು ಪ್ರವೇಶ ಮಾಡ್ತದೆ. ಇದು ಪರಸ್ತ್ರೀಯರು ಅಂತ ಅರ್ಥ ಅದಕ್ಕೆ. ಆಮೇಲೆ ಸ್ಯೂನಾ, ಹಿಂಸೆ. ಹಿಂಸ್ರ ಪ್ರವೃತ್ತಿಯಲ್ಲಿ ನಡೀತದೋ ಅಲ್ಲೆಲ್ಲ ಕಲಿ ಬಂದು ಕೂತು ಬಿಡ್ತಾನೆ. ಇವತ್ತು ದೇಶದಾದ್ಯಂತ ವಿಶ್ವಾದ್ಯಂತ ಅದುವೇ ನಡೆಯುವುದು. ಕಲಿಯುಗದ ರುದ್ರನರ್ತನ. ಪ್ರತಿನಿತ್ಯ ನ್ಯೂಸ್ ಚಾನೆಲ್ ಹಾಕಿ ನೋಡಿದ್ರೆ, ಪೇಪರ್ ತೆಗೆದು ಓದಿದ್ರೆ ಅದಕ್ಕೆ ಅಂತ ಒಂದು ಕಾಲಮನ್ನು ಮಾಡಿಡ್ತಾರೆ ಪತ್ರಿಕೆಯವರು, ಅಪರಾಧ ಸುದ್ದಿಗಳು ಅಂತ. ಬರೀ ಕ್ರೈಮ್ ಕ್ರೈಮ್ ಕ್ರೈಮ್, ಅದು ಬಿಟ್ಟು ಬೇರೆ ವಿಷಯವೇ ಇಲ್ಲ ಒಂದು ಪತ್ರಿಕೆಯಲ್ಲಿ. ಅಂತಹದ್ದೇ ಅದಕ್ಕೋಸ್ಕರ ಒಂದು ಇಡೀ ಪುಟ ಅದಕ್ಕೋಸ್ಕರ ಆ ಪತ್ರಿಕೆಯಲ್ಲಿ ನೋಡ್ತಾ ಇವೆ ಪ್ರತಿನಿತ್ಯ. ನ್ಯೂಸಲ್ಲಿ ಕೇಳ್ತೇವೆ ಪ್ರತಿನಿತ್ಯ. ತಮ್ಮವರು ಅಂತ ಇಲ್ಲ, ತಂದೆ ತಾಯಿ ಎಂಬಂತಹ ಭೇದ ಇಲ್ಲ, ಮಗ ಎಂಬಂತಹ ಭೇದ ಇಲ್ಲ, ಗಂಡ ಹೆಂಡತಿ ಎಂಬ ಭಾವನೆ ಇಲ್ಲ, ಅಣ್ಣ ತಮ್ಮಂದಿರೆಂಬ ಭಾವ ಇಲ್ಲ, ಮಿತ್ರರು ಅಂತ ಯಾವುದು, ತಂದೆ ತಾಯಿ ಎಂಬ ಯೋಚನೆ ಇಲ್ಲದೆ ಆಸ್ತಿಗೋಸ್ಕರ ಪಾಸ್ತಿಗೋಸ್ಕರ ಕಡಿದು ಕೊಲ್ಲುವಂತಹ ಪ್ರವೃತ್ತಿಯನ್ನು ಇವತ್ತು ಕಾಣ್ತಾ ಇದ್ದೇವೆ. ಹೇಳಿದ್ರೆ ಕಲಿಯುಗ ಯಾವ ಸ್ಥಿತಿಯಲ್ಲಿ ಇವತ್ತು ನಿಂತಿದೆ ಅಂತ ನಾವು ಯೋಚನೆ ಮಾಡಬೇಕು. ಈ ರೀತಿ 4 ಸ್ಥಾನಗಳನ್ನು ಪರೀಕ್ಷಿತ ಕಲಿಗೆ ಕೊಟ್ಟ. ಆದರೆ ಕಲಿಗೆ ಸಮಾಧಾನ ಆಗಲಿಲ್ಲ. ನನಗೆ ಇನ್ನೂ ಒಂದು ಸ್ಥಾನ ಬೇಕು ಅಂತ ಕೇಳಿದ. ಸ್ವಲ್ಪ ಜಾಗ್ರತೆ ಆಗಬೇಕು ಇದನ್ನು ಕೇಳುವಾಗ. ಎಲ್ಲಿ ಅದು? ಸುವರ್ಣಂಚ ಪಂಚಮಂ, ಚಿನ್ನದಲ್ಲಿ ಕಲಿಯ ಆವೇಶ. ಎಲ್ಲಿ ಚಿನ್ನದ ಮೇಲೆ ಅತಿಯಾದ ವ್ಯಾಮೋಹ ಇರ್ತದೋ ಅಂತಹ ಚಿನ್ನದಲ್ಲಿ, ಬಂಗಾರದಲ್ಲಿ ಕಲಿ ಬಂದು ಕೂರ್ತಾನೆ. ಈಗ ಗಂಡಸರಿಗೆ ಖುಷಿ ಆಯ್ತು, ಹೆಂಗಸರು ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ. ಹೇಳಿದ್ರೆ ಇಲ್ಲ, ಭಟ್ರು ಹೇಳಿದ್ದಾರೆ ಚಿನ್ನ ತಗೊಳ್ಳಿಕ್ಕಿಲ್ಲ. ಹಾಗೆ ಚಿನ್ನದಲ್ಲಿ ಕಲಿಯ ಆವೇಶ. ಈ ರೀತಿ ಅಂದ್ರೆ ಅತಿಯಾದ ವ್ಯಾಮೋಹ ಚಿನ್ನದ ಮೇಲೆ. ಇನ್ನಷ್ಟು ಬೇಕು, ಮತ್ತಷ್ಟು ಬೇಕು. ಈಗಂತೂ ಅದಕ್ಕೆ ಜ್ವಲಂತ ದೃಷ್ಟಾಂತ. ಚಿನ್ನವನ್ನು ಹಾಕೊಂಡು ರೋಡಿನಲ್ಲಿ ಓಡಾಡಿದರೆ ಹಿಂಬದಿಯಿಂದ ಬಂದು ಕೊಯ್ದುಕೊಂಡು ಹೋಗುತ್ತಾರೆ. ಅದು ಕಲಿಯ ಆವೇಶಕ್ಕೆ ಜ್ವಲಂತ ನಿದರ್ಶನ. ಈ ರೀತಿ ಅದಕ್ಕೆ ನಿಜವಾದ ಚಿನ್ನನ್ನೆಲ್ಲ ಲಾಕರಲ್ಲಿಟ್ಟು 1 ಗ್ರಾಮ್ ಇದ್ದು ಹಾಕೊಂಡು ತಿರುಗಾಡ್ತಾರೆ. ಈ ರೀತಿ ಚಿನ್ನದಲ್ಲಿ ಕಲಿಯ ಆವೇಶ. ಇದು 5 ಸ್ಥಾನಗಳನ್ನು ಅವನಿಂದ ಬೇಡಲ್ಪಟ್ಟವನಾಗಿ ಪರೀಕ್ಷಿತ ಕೊಟ್ಟ. ಸರಿಯಿಂದ ಒಪ್ಪಿಗೆ ಹಿಡಿದು ಹೋದ. ಇಷ್ಟಾದಾಗ ಕಲಿಯನ್ನು ನಿಗ್ರಹ ಮಾಡಿದ್ದೇನೆ ಅಂತ ಪರೀಕ್ಷಿತ ಹಿಂದಿರುಗಿದ. ಅನೇಕ ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ, ಪ್ರಜಾಪಾಲನೆ ಮಾಡಿದ. ಒಂದು ದಿವಸ ಪರೀಕ್ಷಿತನೂ ಎಡವಿ ಬಿದ್ದ. ಏನಾಯಿತು? ಬೇಟೆಗೆ ಅಂತ ಹೋದ.
ವಸ್ತುತಸ್ತು ನಮ್ಮ ಇತಿಹಾಸ ಪುಸ್ತಕಗಳಲ್ಲೆಲ್ಲ ಕಳಿಸ್ತಾರೆ. ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರೆಲ್ಲ ಬೇಟೆಯಾಡ್ತಾ ಪ್ರಾಣಿ ಹಿಂಸೆ ಮಾಡ್ತಾ ಇದ್ರು, ಪ್ರಾಣಿ ಸಂಕುಲವನ್ನು ನಾಶ ಮಾಡಿದ್ರು ಅಂತ. ಪ್ರಾಣಿ ಹಿಂಸೆ ಮಾಡ್ತಾ ಇದ್ದದ್ದಲ್ಲ, ಒಬ್ಬ ರಾಜ ಬೇಟೆಯಾಡಲಿಕ್ಕೆ ಹೋಗ್ತಾನೆ ಅಂತ ಹೇಳಿದ್ರೆ ಬೇಟೆಯಾಡುವುದು ಹವ್ಯಾಸ ಎಂಬ ದೃಷ್ಟಿಯಿಂದ ಹೋಗುವುದಲ್ಲ, ಅಥವಾ ಬೇಟೆಯಾಡುವುದು ಅವನ ಚಟವಾಗಿ ಅವ ಹೋಗತಕ್ಕಂತಹದ್ದು ಎಂದಿಗೂ ಸಲ್ಲ. ಆದ್ರೆ ಬೇಟೆಯಾಡ್ತಾ ಇದ್ರಲ್ವಾ ಕೇಳಿದ್ರೆ, ಹೌದು ಬೇಟೆಯಾಡ್ತಾ ಇದ್ರು. ಯಾವಾಗ ಪ್ರಜೆಗಳು ಬಂದು ರಾಜನಲ್ಲಿ ದೂರು ಕೊಟ್ರೆ ಇಂತಹ ಕಾಡು ಪ್ರಾಣಿಗಳಿಂದ ನಮಗೆ ಉಪದ್ರವ ಆಗ್ತಾ ಉಂಟು, ರಕ್ಷಿಸಬೇಕು. ಈಗ ನಾವೆಲ್ಲ ನೋಡ್ತಾ ಇದ್ದೇವೆ, ಕಾಡನ್ನೆಲ್ಲ ನಾಶ ಮಾಡಿ 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 ಕಾಡು ಪ್ರಾಣಿಗಳು ಸಹಜವಾಗಿ ನಾಡಿಗೆ ಬರ್ತಾ ಇದ್ದಾವೆ. ನಮ್ಮ ಕಡೆ ನಮ್ಮನ್ನು ಆಚೆ ದಾಟಿ ಈ ಸುಳ್ಯ ಬಿಟ್ಲ ಕಡೆಗೆ ಹೋದ್ರೆ ಯಾವಾಗ ನೋಡಿದ್ರೆ ಆನೆಯ ಹಾವಳಿ, ಇನ್ನು ಮೇಲೆ ಘಟ್ಟದ ಮೇಲೆ ಹೋದ್ರೆ ಅಲ್ಲಿಯೂ ಆನೆಯ ಹಾವಳಿ, ಚಿರತೆ ಹಾವಳಿ ಅದು ಕೇಳ್ತಾ ಇರ್ತೇವೆ. ಇದಕ್ಕೆ ಕಾರಣ ಏನು? ಕಾಡನ್ನು ನಾಶ ಮಾಡ್ತಾ ಇದ್ದೇವೆ. ಸಹಜವಾಗಿ ಅವುಗಳಿಗೆ ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಾಗುದಿಲ್ಲ, ಅವುಗಳ ಕಾರಿಡಾರ್ ಅನ್ನು ನಾಶ ಮಾಡ್ತಾ ಇದ್ದೇವೆ, ಸಹಜವಾಗಿ ಊರಿನೊಳಗೆ ಪ್ರವೇಶ ಮಾಡ್ತವೆ. ಹಿಂದಿನ ಕಾಲದಲ್ಲಿ ಹಾಗೆ ಇರಲಿಲ್ಲ, ಕಾಡು ಭರಪೂರ್ಣವಾಗಿತ್ತು. ಆದರೆ ಯಾವುದೋ ಒಂದು ಉದ್ದೇಶದಿಂದ ನಾಡಿಗೆ ಬಂದು ರೈತರಿಗೋ ಅಥವಾ ಪ್ರಜೆಗಳಿಗೋ ತೊಂದರೆ ಕೊಟ್ಟಾಗ ಅವರು ಹೋಗಿ ರಾಜನಿಗೆ ದೂರು ಕೊಟ್ರೆ ಆವಾಗ ರಾಜ ಸೈನ್ಯ ಸಮೇತನಾಗಿ ಬಂದು ಅಂತಹ ಪ್ರಾಣಿ ಕ್ರೂರ ಮೃಗಗಳನ್ನು ನಿಗ್ರಹ ಮಾಡುವುದಕ್ಕೋಸ್ಕರ ಬೇಟೆಯಾಡಲಿಕ್ಕೆ ಬರ್ತಾ ಇದ್ದ. ಆ ನಿಟ್ಟಿನಲ್ಲಿಯೇ ಏನೋ ಪ್ರಾಯ ಪರೀಕ್ಷಿತ ಬೇಟೆಯಾಡಲಿಕ್ಕೆ ಅಂತ ಬಂದ. 4ನೆಯ ಸ್ಥಾನ ಕೊಟ್ಟದ್ದಲ್ಲಿ ಕಲಿಗೆ ಸ್ಯೂನ, ಹಿಂಸೆ. ಎಲ್ಲಿ ಹಿಂಸೆ ನಡೀತದೋ ಅಲ್ಲಿ ಕಲಿ ಬಂದು ಕೂತ್ಕೊಳ್ತಾನೆ ಅಂತ. ಪರೀಕ್ಷಿತ ಬಂದದ್ದೆಲ್ಲಿಗೆ? ಬೇಟೆಯಾಡಲಿಕ್ಕೆ. ಬೇಟೆ ಅಂತ ಹೇಳಿದ್ರೆ ಏನು? ಹಿಂಸೆ ಅಂತ ಅರ್ಥ. ಅದು ಒಳ್ಳೆ ಕೆಲಸಕ್ಕೋ ಕೆಟ್ಟ ಕೆಲಸಕ್ಕೋ ಅಂತ ಅಲ್ಲಿ ತೀರ್ಮಾನ ಮಾಡಿರಲಿಲ್ಲ. ಒಟ್ಟು ಹಿಂಸೆ ನಡೆಯುವಲ್ಲಿ ಕಲಿ ಬಂದು ಕೂತ್ಕೊಳ್ತಾನೆ. ಪರೀಕ್ಷಿತ ಬೇಟೆಗೆ ಅಂತ ಹೊರಟ, ಪ್ರಾಯ ಅವನು ಬೇಟೆಗೆ ಹೊರಟದ್ದೇ ಅವನಿಗೆ ಮುಳುವಾಯಿತು. ಆ ಪರೀಕ್ಷಿತನನ್ನೇ ಕಲಿ ಪ್ರವೇಶ ಮಾಡಿದ. ಪ್ರವೇಶ ಮಾಡುವಾಗ ಹಂತ ಹಂತವಾಗಿ ಇವನ ಬುದ್ಧಿ ಮಂಕಾಯಿತು. ಬೇಟೆ ಆಡ್ತಾ 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 ಬಾಯಾರಿಕೆ ಆಯಿತು. ಸುತ್ತಮುತ್ತಲು ನೋಡಿದ, ಯಾರೂ ಕಾಣಲಿಲ್ಲ. ಪ್ರಾಯ ತನ್ನ ಪರಿವಾರದಿಂದ ಬೇರ್ಪಟ್ಟಿತ್ತ ಕಾಣ್ತದೆ. ಅಲ್ಲಿ ಒಂದು ಋಷಿಗಳ ಆಶ್ರಮ ಕಂಡಿತು. ಶಮೀಕ ಋಷಿಗಳ ಆಶ್ರಮಕ್ಕೆ ಹೋಗ್ತಾನೆ. ಶಮೀಕ ಋಷಿಗಳು ತಪಸ್ಸು ಮಾಡ್ತಾ ಇದ್ದಾರೆ. ಹೋಗಿ ಕರೆದ, ಋಷಿಗಳೇ, ಪರೀಕ್ಷಿತ ರಾಜ ಬಂದಿದ್ದೇನೆ, ನನಗೆ ಬಾಯಾರಿಕೆಯಾಗಿದೆ, ನೀರು ಕೊಡಿ ಅಂತ ಕೇಳಿದ. ಋಷಿಗಳು ಹೇಳಲಿಲ್ಲ, ಧ್ಯಾನ ಮಗ್ನರಾಗಿದ್ದಾರೆ. ಧ್ಯಾನ ಮಗ್ನತೆ ಎಂತಹದ್ದು? ನಿಮ್ಮಂತಹ ಧ್ಯಾನ ಅಲ್ಲ, ಬಕಧ್ಯಾನ ಅಲ್ಲ, ಮತ್ತೆ ಸಮಾಧ್ಯವಸ್ಥೆಗೆ ಹೋಗಿದ್ದಾರೆ. ಸಮಾಧಿಯವಸ್ಥೆ ಅಂತ ಹೇಳಿದ್ರೆ ಭಗವಂತನ ಚಿಂತನೆಯನ್ನು ಮಾಡ್ತಾ 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 ತನ್ನ ಪರಿವೆಯನ್ನು ತಾನೇ ಮರೆತು ಯಾರು ಭಗವಂತನಲ್ಲಿಯೇ ತದೇಕ ದೃಷ್ಟಿಯುಳ್ಳವನಾಗಿ ಪ್ರಾಪಂಚಿಕ ವ್ಯವಹಾರವನ್ನು ಮರೆತು ಬಿಡ್ತಾನೋ ಅದಕ್ಕೆ ಸಮಾಧಿಯವಸ್ಥೆ ಅಂತ ಹೆಸರು. ಈ ಸಮಾಧಿಯವಸ್ಥೆಗೆ ಹೋದವ ಯಾವಾಗ ಹಿಂತಿರುಗಿ ಬರ್ತಾನೆ ಅಂತ ಹೇಳಲಿಕ್ಕಾಗುವುದಿಲ್ಲ. 1 ಗಂಟೆಯೂ ಆಗಬಹುದು, 1 ದಿವಸವೂ ಆಗಬಹುದು, 10 ದಿವಸವೂ ಆಗಬಹುದು, 1 ತಿಂಗಳೂ ಆಗಬಹುದು, 6 ತಿಂಗಳೂ ಆಗಬಹುದು, 1 ವರ್ಷವೂ ಆಗಬಹುದು. ಇದು ಸಮಾಧಿ ಅವಸ್ಥೆಯಲ್ಲಿ ಹೋಗಿ ಅಲ್ಲಿ ಭಗವಂತನನ್ನು ಕಂಡು ಅದರಲ್ಲಿಯೇ ತಲ್ಲೀನನಾಗುವವನ ಲಕ್ಷಣ. ಇದು ಸಮಾಧಿ ಅವಸ್ಥೆ. ಇಂತಹ ಅವಸ್ಥೆಗೆ ಯಾರು ಹೋಗ್ಲಿಕ್ಕೆ ಸಾಧ್ಯ? ಯಾರು ಗಾಢವಾಗಿ ಧ್ಯಾನ ಮಾಡ್ತಾನೋ. ಧ್ಯಾನ ಮಾಡಲಿಕ್ಕೆ ಯಾರು ಸಮರ್ಥ? ಧ್ಯಾನಂ ನಿಶ್ಚಿತ ತತ್ವಸ್ಯ ಖಂಡ ಸ್ಮೃತಿರ್ಧಾರಣಾ ಸ್ಯಾತ್ ಅಖಂಡ ಧ್ಯಾನ ಮುಚ್ಯತೆ ಅಪ್ರಯತ್ನಾದ ಸಮಾಧಿಶ್ಚ ದರ್ಶನಂ ಚಿರಯಾತಯ. ನಾವು ಧ್ಯಾನ ಮಾಡ್ತೇವೆ. ನಮ್ಮ ಧ್ಯಾನದಲ್ಲೂ 2-3 ವಿಧ ಉಂಟು. ಈಗ ಎಲ್ಲ ಈ ಆಫೀಸಿನ ಸಮಾಜದ ಬೇರೆ 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 ಜಂಜಾಟಗಳಿಂದ ಮನಸ್ಸು ಯಾರದು ತುಂಬ ವಿಕ್ಷಿಪ್ತವಾಗಿರ್ತದೋ ಅಂಥವರ ಮನಸ್ಸನ್ನು ಹತೋಟಿಗೆ ತರುವುದಕ್ಕೋಸ್ಕರ ಅಲ್ಲಲ್ಲಿ ಧ್ಯಾನ ಕೇಂದ್ರಗಳನ್ನು ಪ್ರಾರಂಭ ಮಾಡಿದ್ದಾರೆ. ಮೆಡಿಟೇಷನ್ ಸೆಂಟರ್ ಅಂತ ಕರೀತಾರೆ. ಅದರ ಒಳಗೆ ಹೋದರೆ ಅಲ್ಲಿ ಒಂದು ರೀತಿಯ ಕತ್ತಲೆ ಕೋಣೆ, ಒಂದು ಬೆಳಕು, ಏನೊಂದು ಮೆಲೋಡಿ ವಾಯ್ಸ್, ಓಂಕಾರ ಏನೋ, ಅದರಲ್ಲಿ ಸುಮ್ಮನೆ ಕೂತ್ಕೊಳ್ಳಿ, ಆ ದೀಪವನ್ನೇ ನೋಡ್ತಾ ಇರಿ, ಇದು ಧ್ಯಾನ ಅಂತ ಹೇಳ್ತಾನೆ. ಇದು ಧ್ಯಾನ ಅಲ್ಲ. ಇದು ಏನೋ ಒಂದು ಅಲ್ಲಿಯ ವಾತಾವರಣ ಮನಸ್ಸಿಗೆ ಒಂದು ಹಂತದ ನೆಮ್ಮದಿಯನ್ನು, ಹೊರಗೆ ಬಂದ ಮೇಲೆ ಮತ್ತೆ ಹಾಗೆಯೇ. ನಿಜವಾಗಿ ಧ್ಯಾನ ಅಂತ ಹೇಳಿದ್ರೆ ಇನ್ನೊಂದು ಧ್ಯಾನ ಇದೆ. ನಾವೆಲ್ಲ ದೇವರನ್ನು ಧ್ಯಾನ ಮಾಡ್ತೇವೆ.
ಜಪಕ್ಕೆ ಕೂತಾಗಲೋ, ಭಜನೆಗೆ ಕೂತಾಗಲೋ, ಭಕ್ತಿ ಮಾಡುವಾಗಲೋ, ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಮಾಡಿ ನೇರವಾಗಿ ಹೋಗಬಾರ್ದು, 5 ನಿಮಿಷ ಕೂತು ಹೋಗಬೇಕು ಅಂತ ಸಂಪ್ರದಾಯ ಉಂಟು. ಹಾಗೆ ದೇವರ ಅಂಬಲದಲ್ಲಿ ಕೂತ್ಕೊಂಡು 5 ನಿಮಿಷ ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡ್ತೇವೆ. ಯಾರನ್ನು ಧ್ಯಾನ ಮಾಡ್ತೇವೆ? ಒಳಗಿರುವ ಬಿಂಬವನ್ನು ಧ್ಯಾನ ಮಾಡ್ತೇವೆ. ಬಿಂಬವೇ ದೇವರು, ಅದರ ಬಗ್ಗೆ ಮುಂದೆ ವಿಷಯ ಬರ್ತದೆ, ಅಲ್ಲಿ ನೋಡುವ. ಅದು ಧ್ಯಾನ ಮಾಡುವಾಗ ಖಂಡವಾಗಿ ಮೊದಲಿಗೆ ಭಗವಂತನ ಕಾಲನ್ನು ಧ್ಯಾನ ಮಾಡ್ತೇವೆ, ಒಂದು 5 ನಿಮಿಷ 10 ನಿಮಿಷ. ಆಮೇಲೆ ಮೊಣಗಾಲು, ಆಮೇಲೆ ಸೊಂಟ, ಆಮೇಲೆ ಹೊಟ್ಟೆ, ಎದೆ, ಕುತ್ತಿಗೆ, ತಲೆ, ಈ ರೀತಿ ಹಂತವಾಗಿ ಧ್ಯಾನ ಮಾಡ್ತಾ ಹೋಗ್ತೇವೆ. ಒಂದಿಷ್ಟು ನಿಮಿಷ, ಇಷ್ಟು ಸೆಕೆಂಡು, ಇಷ್ಟು ನಿಮಿಷ, ಇಷ್ಟು ಗಂಟೆ, ಈ ಅವಧಿಯಲ್ಲಿ ಧ್ಯಾನ ಮಾಡ್ತೇವೆ. ಒಂದು ಖಂಡವಾಗಿ ಮಾಡತಕ್ಕಂತಹ ಧ್ಯಾನಕ್ಕೆ ಖಂಡ ಸ್ಮೃತಿ ಧಾರಣ ಸ್ಯಾದ್. ಇದು ಧಾರಣ, ಧ್ಯಾನ ಅಲ್ಲ, ಧಾರಣ ಅಂತ ಕರೆಸಿಕೊಳ್ತದೆ. ಅಖಂಡ ಧ್ಯಾನ ಮುಚ್ಚದೆ. ಯಾವಾಗ ಸಮಗ್ರ ಭಗವಂತನ ಚಿತ್ರಣವನ್ನು ಕಣ್ಣಲ್ಲಿ ಕಾಣ್ತಾ, ಒಳಗಿನ ಅಂತರಂಗದಿಂದ ಕಾಣ್ತಾ ಧ್ಯಾನ ಮಾಡ್ತೇವೋ ಆವಾಗ ಅದು ಧ್ಯಾನ ಅಂತ ಕರೆಸಿಕೊಳ್ತದೆ. ಈ ಧ್ಯಾನವು ಪರಿಪಕ್ವವಾಗಿ ಭಗವಂತನ ನೈಜ ರೂಪವನ್ನು ಯಾವಾಗ ಕಂಡು ಅದರಲ್ಲಿಯೇ ಸುಖಿಸ್ತಾ, ಅಲ್ಲಿಯೇ ತಲ್ಲೀನವಾಗಿ ಸದಾ ಭಗವಂತನಲ್ಲಿಯೇ ರಥವಾಗಿ ಮುಳುಗಿ ಹೋಗ್ತದೋ, ಮುಳುಗಿದ ಮೇಲೆ ಮತ್ತೆ ಹಿಂತಿರುಗಿ ಸದ್ಯಕ್ಕೆ ಬರುವುದಿಲ್ಲ ಎಂಬ ಸ್ಥಿತಿ ಉಂಟಾಗ್ತದೋ, ಅದನ್ನು ಸಮಾಧಿ ದರ್ಶನಂ ಚಿರಯಾತಯ, ಸಮಾಧ್ಯವಸ್ಥೆ ಅಂತ ಕರೀತಾರೆ. ಇಂತಹ ಅನೇಕ ಮಂದಿ ಇದ್ದಾರೆ. ಹಿಮಾಲಯದ ಕಡೆಗೆ ಹೋದರೆ ಎಲ್ಲರೂ ಅಲ್ಲ, ಕೆಲವರೆಲ್ಲ ಇವತ್ತು ಉತ್ತರ ಭಾರತಕ್ಕೆ ಹಿಮಾಲಯ ಪರ್ವತಗಳಿಗೆಲ್ಲ ಹೋದರೆ ಅನೇಕ ಮಂದಿ ಸಾಧು ಸಂತರೆಲ್ಲ ಸಿಗ್ತಾರೆ. ಅವರದೊಂದು ಸಮಾಧ್ಯವಸ್ಥೆಗೆ ಹೋಗುವ ನಿಯಮ ಉಂಟು. ಹೇಗೆ ಅಂತ ಕೇಳಿದ್ರೆ, ಭಗವಂತನ ಚಿಂತನೆಯನ್ನು ಮಾಡುವುದು, ಭಗವಂತನ ರೂಪವನ್ನು ಚಿಂತನೆ ಮಾಡ್ತಾ ಗಾಂಜಾ ಸೇದುವುದು. ಅದು ಯಾಕೆ ಸೇದುವುದು ಅಂತ ಕೇಳಿದ್ರೆ, ಅದರದ್ದೊಂದು ಗುಣ ಅಂತೆ, ಗುಣವೋ ದೋಷವೋ, ಅದು ಯಾವುದರ ಯೋಚನೆಯನ್ನು ಮಾಡ್ತಾ ಅದನ್ನು ಸ್ವೀಕಾರ ಮಾಡ್ತೇವೋ ಅದನ್ನೇ ಸ್ಥಿರವಾಗಿ ಮನಸ್ಸಿನಲ್ಲಿ ನೆಲೆಗೊಳಿಸ್ತದೆ. ಯಾವುದು? ಈ ಅಫೀಮ್, ಗಾಂಜಾ ಎಂಬತಕ್ಕಂಥದ್ದು. ಇದು ಅಮಲು ಪದಾರ್ಥವನ್ನು ಸೇವಿಸಿ ಧ್ಯಾನ ಮಾಡುವುದು ಇದು ಶಾಸ್ತ್ರೀಯ ಅಲ್ಲ, ಅದು ಫಲಕಾರಿಯೂ ಅಲ್ಲ, ಅದು ಅತ್ಯಂತ ಅನಿಷ್ಟ ಹೇತು, ಅನಿಷ್ಟಕ್ಕೆ ಕಾರಣ. ಅಪ್ರಯತ್ನಾದ ಸಮಾಧಿಸ್ಥ, ಪ್ರಯತ್ನ ಇಲ್ಲದೇನೆ ಅಂದ್ರೆ ಇಂತಹ ಕೆಟ್ಟ ಪ್ರಯತ್ನಗಳನ್ನು ಮಾಡದೇನೆ ನೇರವಾಗಿ ಕಣ್ಣು ಮುಚ್ಚಿದ ತಕ್ಷಣ ಭಗವಂತನ ರೂಪ ಎಲ್ಲಿ ಕಣ್ಣಿಗೆ ಕಾಣ್ತದೋ ಅದನ್ನು ಸಮಾಧ್ಯವಸ್ಥೆ ಎಂದು ಕರೀತಾರೆ. ಆ ಸಮಾಧ್ಯವಸ್ಥೆಯಲ್ಲಿ ಶಮೀಕ ಋಷಿಗಳು ಮುಳುಗಿದ್ರು. ಹಾಗಾಗಿ ಪರೀಕ್ಷಿತ ರಾಜ ಬಂದದ್ದು ಗೊತ್ತಾಗಲಿಲ್ಲ. ಪರೀಕ್ಷಿತ ರಾಜ ಎಷ್ಟು ಕೂಗಿದ್ರು ಕೂಡ ಇವರು ಕಣ್ಣು ತೆರೆಯಲಿಲ್ಲ. ಪರೀಕ್ಷಿತನಿಗೆ ಸಿಟ್ಟು ಬಂತು. ಒಂದು ರೀತಿಯಲ್ಲಿ ಕಲಿಯ ಆವೇಶ ಆಗಿದೆ ಬೇಟೆಗೆ ಹೋದ ಕಾರಣ. ಕಲಿಯ ಆವೇಶದಿಂದ ಕಿಂಚಿತ್ ಅಹಂಕಾರ ಉಂಟಾಯಿತು. ನಾನು ಭರತ ವರ್ಷದ ಚಕ್ರವರ್ತಿ ಬಂದಿದ್ದೇನೆ, ಬಾಯಾರಿಕೆಯಿಂದ ನೀರು ಬೇಕು ಅಂತ ಕೇಳ್ತಾ ಇದ್ದೇನೆ. ಒಬ್ಬ ರಾಜನಿಗೆ ನೀರು ಕೊಡತಕ್ಕಂತಹ ಸೌಜನ್ಯವನ್ನು ಈ ಋಷಿ ತೋರಿಸ್ತಾ ಇಲ್ಲ. ನಿಜವಾಗಿ ಋಷಿಯೇ ಅಲ್ಲ ಇವೊಬ್ಬ ಡಾಂಭಿಕ. ಋಷಿಯ ವೇಷವನ್ನು ಹಾಕೊಂಡು ಜನರಿಗೆ ಮೋಸ ಮಾಡ್ತಾ ಇದ್ದಾನೆ. ಇವರಿಗೆ ತಕ್ಕದಾದ ಪಾಠ ಮಾಡ್ತೇನೆ ಅಂತ ಸುತ್ತ ನೋಡುವಾಗ ಅಲ್ಲಿ ಒಂದು ಹಾವು ಸತ್ತು ಬಿದ್ದಿತ್ತು. ಆ ಸತ್ತ ಹಾವನ್ನು ತೆಗೆದ ಶಮೀಕ ಋಷಿಯ ಕುತ್ತಿಗೆಗೆ ಹಾಕಿ ಅಲ್ಲಿಂದ ಹೊರಟು ಹೋದ ಪರೀಕ್ಷಿತ. ಇಷ್ಟೊತ್ತಾದಾಗ ಈ ಶಮೀಕ ಋಷಿಗೆ ಶೃಂಗಿ ಅಂತ ಒಬ್ಬ ಮಗ, ಸಣ್ಣ ವಯಸ್ಸು, ಆದರೂ ಕೂಡ ಮಹಾಜ್ಞಾನಿ, ಮಹಾ ತೇಜಸ್ವಿ, ಮಹಾಜ್ಞಾನಿ. ಸಹಜವಾಗಿಯೇ ಸಣ್ಣ ವಯಸ್ಸಿಗೆ ಅನುಗುಣವಾಗಿ ಮಕ್ಕಳೊಟ್ಟಿಗೆ ತನ್ನ ಸ್ನೇಹಿತರೊಟ್ಟಿಗೆಲ್ಲ ಆಟ ಆಡ್ತಾ ಇದ್ದ. ಯಾರೋ ಇದನ್ನು ನೋಡಿದವರು ಬಂದು ಶೃಂಗಿಗೆ ವಿಷಯ ಕೊಟ್ಟರು. ನೋಡು, ನಿನ್ನ ತಂದೆಯ ಕುತ್ತಿಗೆಗೆ ಯಾರೋ ಒಂದು ಸತ್ತ ಹಾವನ್ನು ಹಾಕಿ ಹೋಗಿದ್ದಾರೆ. ಓಡೋಡಿ ಬಂದ ಶೃಂಗಿ ಬಂದು ನೋಡ್ತಾನೆ, ತಂದೆಯ ಕುತ್ತಿಗೆಯಲ್ಲಿ ಹಾವು ನೇತು ಜೋತು ಬಿದ್ದಿದೆ. ಗೋಳೋ ಅಂತ ಅತ್ತ, ಅಪಮಾನವಾಯಿತು. ಎರಡೂ ಒಟ್ಟಾದಾಗ ಹಲ್ಲನ್ನು ಕಟ ಅಂತ ಕಡಿದ. ಸಣ್ಣ ವಯಸ್ಸಿನ ಹುಡುಗ ಹಲ್ಲನ್ನು ಕಟ ಅಂತ ಕಡಿತ. ಯಾರು ಈ ರೀತಿ ಮಾಡಿದ್ದಾರೋ, ನನ್ನ ತಂದೆಗೆ ಅಪಮಾನ ಮಾಡಿದ್ದಾರೋ ಅವರನ್ನು ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ಅಲ್ಲಿಯೇ ಕೈಕಾಲು ತೊಳ್ಕೊಂಡು ಆಚಮನೆ ಮಾಡಿ ಕೈಯಲ್ಲಿ ನೀರನ್ನು ಹಿಡ್ಕೊಂಡು, ಯಾರು ನನ್ನ ತಂದೆಯನ್ನು ಈ ರೀತಿ ಅಪಮಾನಿಸಿದ್ದಾನೋ ಅವನಿಗೆ 1 ವಾರದ ಒಳಗೆ ತಕ್ಷಕ ಸರ್ಪ ಬಂದು ಕಚ್ಚಿ ಸತ್ತು ಹೋಗಲಿ ಅಂತ ಶಾಪ ಕೊಟ್ಟು. ಇಷ್ಟಾದಾಗ ಶಮೀಕ ಋಷಿಗೆ ಎಚ್ಚರ ಆಯಿತು. ಸಮಾಧ್ಯವಸ್ಥೆಯಿಂದ ಹೊರಗೆ ಬಂದ. ಹೊರಗೆ ಬಂದಾಗ ನೋಡ್ತಾನೆ, ಮಗ ಶೃಂಗಿ ಅಳತಾ ಇದ್ದಾನೆ, ಗೋಳೋ ಅಂತ ಅಳತಾ ಇದ್ದಾನೆ. ತನ್ನ ತಂದೆಗೆ ಅಪಮಾನ ಆಯಿತು ಎಂಬ ಕಾರಣಕ್ಕಾಗಿ. ಶಮೀಕ ಕೇಳಿದ, ಮಗು ಏನಾಯಿತು, ಯಾಕೆ ಅಳತಾ ಇದ್ದಿ? ಇಲ್ಲ, ಇಂತಹ ಒಂದು ಘಟನೆ ನಡೆದು ಹೋಯಿತು.
ನಿಮ್ಮನ್ನು ಅಪಮಾನ ಮಾಡಿದುಕೊಂಡು ನನಗೆ ತಡ್ಕೊಳ್ಳಿಕ್ಕಾಗಲಿಲ್ಲ, ದುಃಖ ಬಂತು, ಸಿಟ್ಟು ಬಂತು. ನಾನು ಸುಮ್ಮನೆ ಬಿಡಲಿಲ್ಲ. ಯಾರು ಈ ರೀತಿ ನಿಮಗೆ ಅಪಮಾನ ಮಾಡಿದ್ರು ಅವನಿಗೆ 1 ವಾರದೊಳಗೆ ತಕ್ಷಕ ಕಚ್ಚಿ ಸತ್ತು ಹೋಗ್ಲಿಂದ ಶಾಪ ಕೊಟ್ಟೆ. ಶಮೀಕ ಜ್ಞಾನದೃಷ್ಟಿಯಿಂದ ಎಲ್ಲವನ್ನು ಕಂಡುಕೊಂಡ. ಶಮೀಕನಿಗೆ ಪಶ್ಚಾತ್ತಾಪ ಆಯಿತು. ಅಯ್ಯೋ ದೇವರೇ, ನನ್ನ ಮಗ ಎಂಥ ಅನರ್ಥ ಮಾಡಿದ. ಈಗಿನ ಕಾಲದಲ್ಲಿ ಆಗಿದ್ರೆ ಹೇಳ್ತಿದ್ರು, ಹೌದಾ ಒಳ್ಳೆ ಕೆಲಸ ಮಾಡಿದ್ದೆ, ಹಾಗೆ ಆಗಬೇಕಿತ್ತು ಅವನಿಗೆ. ನನ್ನ ಕುತ್ತಿಗೆಗೆ ಸತ್ತ ಹಾವನ್ನು ಹಾಕಿದ ಅಲ್ಲ, ನನ್ನ ಮನೆಗೆ ತಂದು ನಿಂತದ್ದನ್ನು ಹಾಕಿ ಹೋದಲ್ಲ, ಭಾರಿ ಒಳ್ಳೆ ಕೆಲಸ ಮಾಡಿದ್ದೆ, ಹಾಗೆ ಶಬ್ಬಾಷ್ ಅಂತ ಹೇಳ್ತಿದ್ದ. ಆದ್ರೆ ಶಮೀಕ ಹೇಳ್ತಾನೆ, ತಪ್ಪು ಮಗು, ತಪ್ಪು ಕೆಲಸ ಮಾಡಿದಿ. ಏನೋ ಅಚಾದುರ್ಯದ ಒಂದು ಕ್ಷಣದ ಸಿಟ್ಟಿನಲ್ಲಿ ಪರೀಕ್ಷಿತ ಹೀಗೆ ಮಾಡಿ ಹೋದದ್ದು ಸರಿ. ಅಂದ ಮಾತ್ರಕ್ಕೆ ಅಂತಹ ಧರ್ಮಿಷ್ಠನಾದ ರಾಜನು ಸತ್ತು ಹೋಗಲಿ ಅಂತ ಶಾಪ ಕೊಟ್ಟಿಯಲ್ಲ, ನೀನು ಮಾಡಿದ್ದು ಸರಿಯಲ್ಲ ಅಂತ ಮಗನನ್ನು ಗದರಿಸಿದ ಶಮೀಕ. ಇತ್ತ ಅರಮನೆಗೆ ಬಂದಿದ್ದಾನೆ ಪರೀಕ್ಷಿತ. ತಲೆಗೆ ಹತ್ತಿದ ಕಲಿ ಕೆಳಗಿಳಿದಿದ್ದಾನೆ. ಪಶ್ಚಾತ್ತಾಪ ಆಗಿದೆ. ಅಯ್ಯೋ ದೇವರೇ, ಅನ್ಯಾಯ ಮಾಡಿಬಿಟ್ಟೆ. ಒಬ್ಬ ತಪಸ್ವಿ ವ್ಯಕ್ತಿಯ ಕುತ್ತಿಗೆಗೆ ಸತ್ತ ಹಾವನ್ನು ಹಾಕಿ ಘೋರ ಅನರ್ಥವನ್ನು ಮಾಡಿಬಿಟ್ಟೆ. ನಾನಿಂಥ ಕಾರ್ಯವನ್ನು ಎಸಗಬಾರದಿತ್ತು. ನನ್ನಿಂದ ಮಹಾ ಅಪರಾಧ ಆಗಿ ಹೋಗಿದೆ. ಏನು ಪ್ರಾಯಶ್ಚಿತ್ತ ಇದಕ್ಕೆ? ಯಾವ ಪ್ರಾಯಶ್ಚಿತ್ತ ಮಾಡಿಕೊಂಡ್ರೂ ಕೂಡ ಅದಕ್ಕೆ ಪರಿಹಾರ ಇಲ್ಲಲ್ಲ. ಏನು ಮಾಡಲಿ ಅಂತ ಪರಿತಪಿಸ್ತಾ ಇದ್ದಾನೆ. ಕೊನೆಗೆ ನನ್ನ ರಾಜ್ಯ ಭಾರ, ಅದು ಇದು ಸಂಪತ್ತು ಐಶ್ವರ್ಯ ಎಲ್ಲವನ್ನು ತ್ಯಾಗ ಮಾಡ್ತೇನೆ, ನನಗೇನು ಬೇಡ, ಎಲ್ಲ ತ್ಯಾಗ ಮಾಡಿ ತಪಸ್ಸಿಗೆ ಹೋಗ್ತೇನೆ, ಏನಾದರೂ ಮಾಡಿ ನಾನು ಮಾಡಿದ ಅಪರಾಧಕ್ಕೆ ಶಿಕ್ಷೆ ಆಗಬೇಕು ಅಂತ ಒಳಗೊಳಗಿಂದಲೇ ಪರಿತಪಿಸ್ತಾ ಇದ್ದಾನೆ ಪರೀಕ್ಷಿತ. ಇಷ್ಟಾದಾಗ ಈ ಶಮೀಕ ಏನು ಮಾಡಿದ್ದಾನೆ, ತನ್ನ ರಾಜನ ಮೇಲಿನ ವಿಶೇಷವಾದ ಆದರ ಗೌರವದಿಂದ ಈ ವಿಷಯವನ್ನು ಪರೀಕ್ಷಿತನಿಗೆ ತಿಳಿಸಬೇಕು ಅಂತ ಬಂದಿದ್ದಾನೆ. ಬಂದು ಪರೀಕ್ಷಿತನಿಗೆ ವಿಷಯ ತಿಳಿಸಿದ. ರಾಜ, ಇನ್ನು 1 ವಾರ ಕಾಲ ಮಾತ್ರ ನೀನು ಬದುಕಿರತಕ್ಕಂತಹದ್ದು. ನೀನು ಮಾಡಿದ ಕೃತ್ಯಕ್ಕೆ ನನ್ನ ಮಗ ತಿಳಿಯದೆ ಶಾಪ ಕೊಟ್ಟು ಬಿಟ್ಟ. ಆ ಶಾಪದಿಂದ 1 ವಾರದಲ್ಲಿ ತಕ್ಷಕನಿಂದ ಕಚ್ಚಲ್ಪಟ್ಟವನಾಗಿ ನೀನು ಇಹಲೋಕದ ಯಾತ್ರೆಯನ್ನು ಮುಗಿಸುವವನಿದ್ದಿ. ನನ್ನ ಮಗನಿಂದ ತಪ್ಪಾಗಿದೆ, ಸಾಧ್ಯವಾದಲ್ಲಿ ಕ್ಷಮಿಸು ಅಂತ ಹೇಳಿ ಶಮೀಕ ಹೋದ. ಇಷ್ಟಾದ ತಕ್ಷಣ ಪರೀಕ್ಷಿತ ಸ್ವಲ್ಪವೂ ಎದೆಗುಂದಲಿಲ್ಲ. ಇದು ವಿಶೇಷ, ಮಹಾತ್ಮರ ಲಕ್ಷಣ. ಬೇರೆ ಯಾರಾದರೂ ಆಗಿರ್ತಿದ್ರೆ ಆ ಹೊತ್ತಿನಲ್ಲಿ ಭೂಮಿಯೇ ಬಾಯಿ ಬಿಟ್ಟ ಹಾಗೆ ಕುಸಿದು ಹೋಗ್ತಿದ್ರು. ಅಯ್ಯೋ ದೇವರೇ, ನಾನು ಸಾಯ್ತೇನಾ 1 ವಾರದೊಳಗೆ, ಏನು ಮಾಡಲಿ ಅಂತ. 1 ವಾರದೊಳಗೆ 1000 ಅವತ್ತೇ ಸಾಯ್ತಿದ್ರು ಕೆಲವರು. ಏನು ಮಾಡಬೇಕು ಯೋಚನೆ ಮಾಡಿದ. ಡಾಕ್ಟರ್ಗಳಾದ್ರೆ ಹೇಳ್ತಾರೆ, ಇವರ ಆಯುಷ್ಯ ಮುಗಿತಾ ಬಂದಿದೆ, ಅವರ ಜೀವನದಲ್ಲಿ ಏನೆಲ್ಲ ಎಂಜಾಯ್ ಮಾಡ್ಲಿಕ್ಕುಂಟು ಅದನ್ನೆಲ್ಲ ಅವರಿಗೆ ಕೊಟ್ಟು ಬಿಡಿ, ಅನುಭವಿಸ್ಲಿ ಅವರು, ಯಾಕೆ ಅವರ ಜೀವನ ಮುಗಿತಾ ಬಂತು ಅಂತ ಹೇಳ್ತಾರೆ. ಶಮೀಕ ಎಚ್ಚರಿಕೆ ಕೊಟ್ಟ, 1 ವಾರ ಮಾತ್ರ ಬದುಕುವುದು, ನಿನ್ನ ಜನ್ಮವನ್ನು ಸಾರ್ಥಕಪಡಿಸಿಕೋ, ಎಂಜಾಯ್ ಮಾಡು ಅಂತ ಹೇಳಿಲ್ಲ, ಜನ್ಮ ಸಾರ್ಥಕಪಡಿಸಿಕೋ ಅಂತ ಹೇಳಿ ಹೋದ ಶಮೀಕ. ಅದಕ್ಕನುಗುಣವಾಗಿ ಪರೀಕ್ಷಿತ, ಅಂತಹ ಭಾಗವತೋತ್ತಮ ಪರೀಕ್ಷಿತ ಯೋಚನೆ ಮಾಡ್ತಾನೆ, 1 ವಾರ ಇರುವುದು ಏನು ಮಾಡಲಿ ಅಂತ ಯೋಚಿಸಿಕೊಂಡು ತನ್ನ ಬಳಿದ್ದಂತಹ ಎಲ್ಲ ಆಸ್ಥಾನ ವಿದ್ವಾಂಸರನ್ನು ಕರೆಸಿದ. ತನ್ನ ಸಾವು ಸಮೀಪಿಸಿದೆ, ಆ 1 ವಾರದ ಅವಧಿಯಲ್ಲಿ ನಾನು ಏನು ಮಾಡಲಿಕ್ಕೆ ಸಾಧ್ಯ ಅಂತ. ಕೆಲವರು ಹೇಳಿದ್ರು, ಭಗವಂತನ ಧ್ಯಾನ ಮಾಡು, ಮೋಕ್ಷವನ್ನು ಹೊಂದುತ್ತಿ. ಅಲ್ಲ, ಜೀವನ ಪೂರ್ತಿ ನನ್ನ ಜನ್ಮ ಪ್ರಜಾಪಾಲನೆಯಲ್ಲಿ ಕಳೆದು ಹೋಯಿತು, 1 ವಾರದಲ್ಲಿ ಧ್ಯಾನ ಮಾಡಿ ನಾನು ಮೋಕ್ಷವನ್ನು ಹೊಂದಲಿಕ್ಕೆ ಸಾಧ್ಯವಾ ಅಂತ ಪರೀಕ್ಷಿತ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ. ಖಟ್ವಾಂಗ ಅಂತ ಒಬ್ಬ ರಾಜ ಇದ್ದ, ಅವನ ಹೆಸರು ಖಟ್ವಾಂಗ ಅಂತ. ಮಹಾಪರಾಕ್ರಮಿ. ಎಂತಹ ಪರಾಕ್ರಮಿ ಹೇಳಿದ್ರೆ, ದೇವತೆಗಳಿಗೆ ಯುದ್ಧಕ್ಕೆ ಸಹಾಯಕ್ಕೆ ಹೋಗುತ್ತಾ ಇದ್ದ. ದೇವತೆಗಳಿಗೂ ಅಸುರರಿಗೂ ಯುದ್ಧ ಆದಾಗ ಇಂತಹ ಅನೇಕ ರಾಜರುಗಳಿದ್ದಾರೆ ನಮ್ಮ ಇತಿಹಾಸ ಗ್ರಂಥಗಳಲ್ಲಿ. ದಶರಥ, ಮಾಂಧಾತ, ಇವ ಖಟ್ವಾಂಗ, ಜನಕ, ಇವರೆಲ್ಲ ದೇವತೆಗಳಿಗೆ ಸಹಾಯ ಮಾಡಲಿಕ್ಕೆ ದೇವಲೋಕಕ್ಕೆ ಹೋಗ್ತಾ ಇದ್ರು ಯುದ್ಧ ನಡೆದಾಗ. ಅಂತಹ ರಾಜರ ಪಟ್ಟಿಯಲ್ಲಿ ಖಟ್ವಾಂಗ ಅಂತ ಒಬ್ಬ ರಾಜ ದೇವತೆಗಳಿಗೆ ಸಹಾಯ ಮಾಡಲಿಕ್ಕೆ ಅಂತ ಹೋಗುತ್ತಾನೆ. ಅಲ್ಲಿ ದೇವತೆಗಳು ಮಾತನಾಡ್ತಾ ಇದ್ದಾರೆ. ಏನು ದೇವತೆಗಳ ಸಂಭಾಷಣೆ? ಅಲ್ಲ, ಖಟ್ವಾಂಗ ಯುದ್ಧಕ್ಕೆ ಅಂತ ಬರ್ತಾ ಇದ್ದಾನೆ, ಅವನಿಂದ ನಮಗೇನು ದೊಡ್ಡ ಸಹಾಯ ಸಿಗಲಿಕ್ಕಿಲ್ಲ. ಯಾಕೆ? ಅವನಿಂದ 1 ಮುಹೂರ್ತ ಮಾತ್ರ ಬದುಕಿರ್ಲಿಕ್ಕೆ ಸಾಧ್ಯ. ದೇವತೆಗಳು ಮಾತನಾಡ್ತಾ ಇದ್ದಾರೆ. ಇದು ಖಟ್ವಾಂಗನ ಕಿವಿಗೆ ಬಿತ್ತು. ಅಯ್ಯೋ, ನಾನಿನ್ನು 1 ಮುಹೂರ್ತ ಮಾತ್ರ ಬದುಕಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಅದೊಬ್ಬನೇ ಭೂಮಿಗೆ ಬಂದ. ಆ 1 ಮುಹೂರ್ತ ಅಂತ ಹೇಳಿದ್ರೆ 48 ನಿಮಿಷ. 2 ಗಳಿಗೆಗೆ 1 ಮುಹೂರ್ತ ಅಂತ ಹೆಸರು.
1 ಗಳಿಗೆ ಅಂತ ಹೇಳಿದ್ರೆ 24 ನಿಮಿಷ, 2 ಗಳಿಗೆ ಅಂತ ಹೇಳಿದ್ರೆ 48 ನಿಮಿಷ, 48 ನಿಮಿಷ 2 ಗಳಿಗೆ ಅಂತ ಹೇಳಿದ್ರೆ 1 ಮುಹೂರ್ತ ಅಂತ ಅರ್ಥ. ಆ 1 ಮುಹೂರ್ತ ಕಾಲ ಮಾತ್ರ ತಾನು ಬದುಕಿರೋದು ಅಂತ ಗೊತ್ತಾದ ತಕ್ಷಣ ಒಬ್ಬನೇ ಭೂಮಿಗೆ ಬಂದ. 1 ಮುಹೂರ್ತ ಕಾಲದಲ್ಲಿ ಭಗವಂತನ ಧ್ಯಾನವನ್ನು ಮಾಡಿ ಮೋಕ್ಷವನ್ನು ಪಡ್ಕೊಂಡ. ಹಾಗಿರುವಾಗ ಪರೀಕ್ಷಿತ ಅದಕ್ಕೆ ಪೂರ್ವಭಾವಿಯಾಗಿ ಅವನು ಮಾಡಿದಂತಹ ಸತ್ಕರ್ಮಗಳು ಅವನ ಕೈ ಹಿಡಿಯಿತು. ನಾವು ಹಾಗೆ ಯೋಚನೆ ಮಾಡಬಾರದು. ಜೀವನ ಪೂರ್ತಿ ಎಂಜಾಯ್ ಮಾಡುವ, ಸಾಯ್ಲಿಕ್ಕಾಗುವಾಗ ಭಗವಂತನ ಧ್ಯಾನ ಮಾಡಿದ್ರೆ ಆಯ್ತಲ್ಲ, ಮೋಕ್ಷಕ್ಕೆ ಹೋಗ್ತೇವೆ, ಸುಲಭ ಮಾರ್ಗ ಅಂತ ಯೋಚನೆ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಿರಂತರವಾಗಿ ಭಗವಂತನ ಸ್ಮರಣೆ ಧರ್ಮಾಚರಣೆ ಇದ್ರೆ ಮಾತ್ರ ಕಡೇ ಕಾಲದಲ್ಲಿ ಭಗವಂತನ ಧ್ಯಾನ ಬರಲಿಕ್ಕೆ ಸಾಧ್ಯ. ಅದಕ್ಕೆ ಶಾಸ್ತ್ರಕಾರರು ಹೇಳ್ತಾರೆ, ಸತತಂ ಚಿಂತೆಯೇನಂತಂ ಅಂತ್ಯಕಾಲೇ ವಿಶೇಷತಃ. ಸತತವಾಗಿ ಚಿಂತನೆ ಮಾಡಿದ್ರೋ ಅಂತ್ಯಕಾಲದಲ್ಲಿ ವಿಶೇಷ ಸ್ಮರಣೆ ಬರ್ತದೆ. ಅದು ಹೊರತಾಗಿ ಜೀವನ ಪೂರ್ತಿ ಬೇರೆ ಕೃತ್ಯಗಳಲ್ಲಿ ವ್ಯಯಿಸಿ ಅಂತ್ಯಕಾಲದಲ್ಲಿ ದೇವರ ಸ್ಮರಣೆ ಮಾಡ್ತೇನೆ ಹೇಳಿದ್ರೆ, ಒಂದು ಕಥೆ ಹೇಳ್ತಾರೆ ಅದಕ್ಕೆ. ಒಬ್ಬ ಜಿಪುಣ ಇದ್ದಂತೆ, ಮಹಾ ಕಂಜೂಸು, ಮಹಾ ಬಿಟ್ಟಾಸಿ. ಜೀವನ ಪೂರ್ತಿ ಕಂಜೂಸಿ ಮಾಡಿ 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 ದ್ರವ್ಯಗಳನ್ನೆಲ್ಲ ಶೇಖರಿಸಿಟ್ಟಿದ್ದ. ಅಂತ್ಯಕಾಲ ಬಂತು, ಇನ್ನೇನು ಪ್ರಾಣೋತ್ಕ್ರಮಣ ಆಗ್ತದೆ ಅಂತ ಉಸಿರು ತೆಗೆದುಕೊಳ್ತಾ ಇದ್ದಾನೆ. ಹೆಣದಿ ಮಕ್ಕಳನ್ನೆಲ್ಲ ಕರೆದ. ಮಕ್ಕಳು ಓಡೋಡಿ ಬಂದ್ರು. ಅಪ್ಪ ಕರೀತಿದ್ದಾರೆ, ಏನೋ ವಿಶೇಷ ಹೇಳ್ತಾರೆ, ಗಂಡು ಕಟ್ಟಿಡದಲ್ಲ ಎಲ್ಲಿ ಉಂಟು ಅಂತ ಹೇಳ್ತಾರೋ ಏನೋ, ಆಸ್ತಿ ಪಾಲು ಮಾಡೋ ಬಗ್ಗೆ ಹೇಳ್ತಾರೋ ಏನೋ ಅಂತ ಅಲ್ಲಿ ಓಡೋಡಿ ಬಂದ್ರು. ಮಕ್ಕಳು ಓಡೋಡಿ ಬಂದಾಗ ಮಕ್ಕಳನ್ನು ಕರೆದು ಹೇಳ್ತಾನೆ ಆ ಜಿಪುಣ, ಸಾಯುವ ಹೊತ್ತಿನಲ್ಲಿ ನೋಡಿ ನಿನ್ನ ತಾಯಿಗೆ ಜೀವನ ಇಡೀ ಬಡ್ಕೊಂಡೆ, ಅವಳಿಗೆ ಅರ್ಥ ಆಗ್ತಾ ಇಲ್ಲ ಎಷ್ಟು ಹೇಳಿದ್ರು. ಇನ್ನು ನಾನು ಹೊರಡ್ಲಿಕ್ಕಾಯ್ತು, ನೀವಾದ್ರೂ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ. ಓ ಅಲ್ಲಿ ದೇವರಿಗೆ ದೀಪ ಹಚ್ಚಿದ್ದೀರಲ್ಲ, ಎಷ್ಟು ದೊಡ್ಡ ಉರಿ ಅದು, ಎಣ್ಣೆ ಖಾಲಿ ಆಗ್ತದೆ, ಅದನ್ನು ಕಮ್ಮಿ ಮಾಡಿ ಅಂತ ಹೇಳಿ ಸತ್ತು ಹೋದ. ಆ ಉರಿಯನ್ನು ಕಮ್ಮಿ ಮಾಡಿ ಅಂತ ಹೇಳಿ ಸತ್ತು ಹೋದ. ಅಲ್ಲಿ ಸಾಯುವಾಗಲೂ ಜಿಪುಣದಾನ. ಇದೇ ರೀತಿ ಅನೇಕ ಕಥೆಗಳು ಬರ್ತಾವೆ. ಒಬ್ಬ ಸಾಯುವ ಸಮಯದಲ್ಲಿ ಹರಿಸ್ಮರಣೆ ಬರಲಿ, ಮೋಕ್ಷ ಹೋಗ್ಲಿಕ್ಕೋಸ್ಕರ ಅವನಿಗೆ ಬಾಯಿಂದ ಹರಿಯ ಸ್ಮರಣೆ ಬರಲಿ ಅಂತ ಎಲ್ಲ ಮನೆಯವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಭಗವಂತನ ಸಹಜವಾಗಿಯೇ ಬರಬೇಕು. ನಾವು ಹೇಳಿಕೊಟ್ಟು ಬರೋದಕ್ಕಿಂತಲೂ ಕೂಡ ಸಹಜವಾಗಿಯೇ ಬಂದ್ರೆ ಬಹಳ ಉತ್ತಮ. ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಬರಬೇಕು, ಹರಿಹರಿ ಸ್ಮರಣೆ ಬರಲಿ ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಏನೋ ಎಲ್ಲ ಪ್ರಯತ್ನ ಮಾಡಿದ್ರೆ ಏನೂ ಆಗ್ಲಿಲ್ಲ. ಕೊನೆಗೆ ಹರಿವಾಣ ನೆನಪಾಯಿತು. ಹರಿವಾಣ ಹಿಡ್ಕೊಂಡು ಹೋಗುವವನ ಮುಂದೆ ನಿಲ್ಲುವ. ಆವಾಗ ಹರಿವಾಣ ಹರಿವಾಣ ಅಂತ ಹೇಳ್ತಾನೆ. ಹರಿವಾಣ ಅಂತ ಹೇಳುವಾಗ ಹರಿಯ ಸ್ಮರಣೆ ಬರ್ತದೆ. ತನ್ಮುಖೇನ ಅವನಿಗೆ ನಮ್ಮ ತಂದೆಯ ಮೋಕ್ಷ ಆಗಲಿ ಅಂತ ಹರಿವಾಣ ಹಿಡ್ಕೊಂಡು ಎಲ್ಲ ಮಕ್ಕಳು ಕೈಯಲ್ಲಿ ಒಂದೊಂದು ಹರಿವಾಣ ಹಿಡ್ಕೊಂಡು ನಿಂತರಂತೆ. ಜೀವನ ಪೂರ್ತಿ ಅದಕ್ಕೆ ಹರಿವಾಣ ಹರಿವಾಣ ಅಂತ ಹೇಳ್ತಾ ಇದ್ದ. ಸಾಯುವಾಗ ಹೇಳ್ತಾನಂತೆ, ನನ್ನ ಸಾವು ಸಮೀಪಿಸಿ ಪ್ರಾಣೋತ್ಕ್ರಮಣ ಆಗ್ತಾ ಉಂಟು, ಎಲ್ಲರೂ ಒಂದು ತಟ್ಟೆ ಹಿಡ್ಕೊಂಡು ಬಂದಿದ್ದೀರಲ್ಲ, ಏನಾಗಿದೆ ನಿಮಗೆ ಅಂತ ಕೇಳಿದ. ಜೀವನ ಪೂರ್ತಿ ಹರಿವಾಣ ಅಂತ ಹೇಳ್ತಾ ಇದ್ದ, ಆ ಕಾಲದಲ್ಲಿ ತಟ್ಟೆ ಹಿಡ್ಕೊಂಡು ಬಂದಿದ್ದು ಏನ್ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾನೆ. ಅಂದ್ರೆ ಆ ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಬರಬೇಕು ಅಂತ ಅರ್ಥ ಪೂರ್ವಭಾವಿಯಾದಂತಹ ಪ್ರಯತ್ನ ಸಾಧನೆ ಅಷ್ಟು ಬೇಕು. ಖಟ್ವಾಂಗರಾಜನಲ್ಲಿ ಅಂತಹ ಧರ್ಮನಿಷ್ಠೆ ಇತ್ತು. ನಿನ್ನಲ್ಲಿಯೂ ಧರ್ಮನಿಷ್ಠೆ ಇದೆ ಪರೀಕ್ಷಿತ. 1 ಮುಹೂರ್ತ 2 ಮುಹೂರ್ತ ಅಲ್ಲ, 1 ವಾರದ ಅವಧಿ ಇದೆ. ಪ್ರಯತ್ನ ಮಾಡು, ಭಗವಂತನ ಚಿಂತನೆಯನ್ನು ಮಾಡು, ತನ್ಮುಖೇನ ಮೋಕ್ಷ ಸಂಪಾದನೆ ಮಾಡಿ ಮಾನುಷ ಜನ್ಮದ ಸಾರ್ಥಕ್ಯತೆಯನ್ನು ಪಡ್ಕೋ ಅಂತ ಉಪದೇಶ ಕೊಟ್ಟರು. ನೇರ ಗಂಗಾ ತೀರಕ್ಕೆ ಹೋದ. ಗಂಗಾ ನದಿಯ ಮಧ್ಯದಲ್ಲಿ ಒಂದು ಪ್ಲಾಟ್ಫಾರ್ಮ್ ನಿರ್ಮಾಣ ಮಾಡಿದ, ಒಂದು ಕಂಬ ಹಾಕಿದ, ಅದರ ಮೇಲೆ ಒಂದು ಪ್ಲಾಟ್ಫಾರ್ಮ್ ನಿರ್ಮಾಣ ಮಾಡಿದ, ವೇದಿ ನಿರ್ಮಾಣ ಮಾಡಿದ. ಯಾಕೆ? 1 ವಾರದವರೆಗಾದ್ರೂ ನಾನು ಸರಿಯಾಗಿ ಬದುಕಬೇಕು. 1 ವಾರದ ಒಳಗೆ ಅಂತ ಹೇಳಿದ್ದು. 1 ವಾರದ ಒಳಗೆ ಹೇಳಿ 1ನೇ ದಿವಸಕ್ಕೆ 2ನೇ ದಿವಸಕ್ಕೆ ಸಾಯುವ ಪರಿಸ್ಥಿತಿ ಉಂಟು, ಹಾಗಾಗಬಾರದು. ತಕ್ಷಕ ನೀರನ್ನು ದಾಟಿ ಬರುವ ಹಾಗಿಲ್ಲ. ಯಾಕೆ? ಯಾವುದೇ ವಿಷಜಂತುಗಳು ನೀರಿನಲ್ಲಿ ಆ ನೀರಿನ ಒಳಗೆ ಹರಿದುಕೊಂಡು ಬರುವುದಿಲ್ಲ. ಅದೊಂದು ಖಾತ್ರಿ ಇತ್ತು. ಹಾಗೆ ಗಂಗಾ ನದಿಯ ಮಧ್ಯದಲ್ಲಿ ಪ್ಲಾಟ್ಫಾರ್ಮ್ ನಿರ್ಮಾಣ ಮಾಡಿ ಅಲ್ಲಿ ಕೂತು ನಾನು ಭಗವತ್ ಚಿಂತನೆಯನ್ನು ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದ. ಅನೇಕ ಋಷಿಮುನಿಗಳೆಲ್ಲ ಬಂದರು. ಅನೇಕ ಮಹಾ ಬ್ರಹ್ಮಜ್ಞಾನಿಗಳು, ಋಷಿಮುನಿಗಳು ಎಲ್ಲರೂ ಬಂದು ಪರೀಕ್ಷಿತನಿಗೆ ಧರ್ಮೋಪದೇಶ ಮಾಡತಕ್ಕಂತಹ ಪ್ರವೃತ್ತಿಯನ್ನು ಮಾಡ್ತಾ ಇದ್ದಾರೆ. ಇಷ್ಟಾದಾಗ ತಮ್ಮ ಸಾಧನೆ ಪರಿಪಕ್ವವಾದಾಗ ನಮ್ಮನ್ನು ಉದ್ಧಾರ ಮಾಡುವುದಕ್ಕೋಸ್ಕರ ಭಗವಂತನೇ ನಮ್ಮ ನೈಜ ಗುರುಗಳನ್ನು ನಮ್ಮ ಬಳಿಗೆ ಕಳುಹಿಸಿಕೊಡ್ತಾನೆ ಎಂಬುದಕ್ಕೆ ಇದೊಂದು ದೃಷ್ಟಾಂತ.
ಪ್ರತಿಯೊಬ್ಬ ಜೀವಿಗೂ ಅವನದ್ದೇ ಆದಂತಹ ಒಬ್ಬ ಗುರುಗಳು ಅಂತ ಇರ್ತಾರೆ. ನಮಗೆ ಪಾಠ ಮಾಡುವವರು ಪ್ರವಚನ, ಪಾಠ ಅಂದ್ರೆ ಶಾಲೆಯ ಪಾಠ ಅಲ್ಲ, ಸಾ ವಿದ್ಯಾ ಯಾ ವಿಮುಕ್ತಯೇ ಅಂತ ಹೇಳ್ತಾರೆ. ಯಾವುದು ಮೋಕ್ಷಕ್ಕೆ ದಾರಿಯೋ ಅದು ನಿಜವಾದ ವಿದ್ಯೆ ಅಂತ. ಶಾಲೆ ವಿದ್ಯೆ ಅದಕ್ಕೆ ಪೂರಕವಾಗಿರೋದಾಗ ಅಕ್ಷರಾಭ್ಯಾಸ ಇಲ್ಲದೆ ಯಾವ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇರಲಿ, ಅದು ಬೇರೆ ವಿಷಯ. ಅಂದು ಯಾವ ಗುರುಗಳು ಅಂತ ಹೇಳಿದ್ರೆ ನಮ್ಮ ಸ್ವರೂಪೋದ್ಧಾರಕ ಗುರುಗಳು ಅಂತ ಇರ್ತಾರೆ, ನಮ್ಮನ್ನು ಉದ್ಧರಿಸುವ ಗುರುಗಳು. ನಮ್ಮ ಸಾಧನೆ ಪಕ್ವವಾದಾಗ ಅವರನ್ನು ಭಗವಂತನೇ ನಮ್ಮ ಬಳಿಗೆ ಕಳುಹಿಸಿ ಕೊಡ್ತಾನೆ. ಆ ನಿಟ್ಟಿನಲ್ಲಿ ಪರೀಕ್ಷಿತನ ಸಾಧನೆ ಪಕ್ವವಾದ ಕಾರಣ ಒಬ್ಬ ಗುರುಗಳು ಪರೀಕ್ಷಿತನ ಬಳಿಗೆ ಬಂದರು. ಯಾರವರು? ಸ್ವತಃ ಶುಕಾಚಾರ್ಯರು. ಯಾರು ಈ ಶುಕಾಚಾರ್ಯರು? ವೇದವ್ಯಾಸರ ಮಗ, ರುದ್ರದೇವರ ಅವತಾರ. ಇದು ವಿಶೇಷ. ಅಶ್ವತ್ಥಾಮನೂ ರುದ್ರದೇವರ ಅವತಾರ, ಈಶ್ವರನ ಅವತಾರ. ಪಾರ್ವತೀಪತಿಯಾದಂತಹ ಈಶ್ವರನ ಅವತಾರ ಅಶ್ವತ್ಥಾಮರು. ಈ ಶುಕಾಚಾರ್ಯರು ಈಶ್ವರನ ಅವತಾರ. ದ್ರೋಣರ ಮಗನಾಗಿ ಅಶ್ವತ್ಥಾಮನ ರೂಪದಲ್ಲಿ ಅವತರಿಸಿದ್ರೆ, ವೇದವ್ಯಾಸರ ಮಗನಾಗಿ ಶುಕಾಚಾರ್ಯರ ರೂಪದಲ್ಲಿ ಅವತರಿಸಿದ್ದಾರೆ ರುದ್ರದೇವರು, ಈಶ್ವರದೇವರು. ಈ ಈಶ್ವರದೇವರು ಆ ದಾರಿಯಲ್ಲಿ ಬರ್ತಾ ಇದ್ದಾರೆ. ಮಹಾಜ್ಞಾನಿ, ಸ್ಫುರದ್ರೂಪಿ ಯುವಕ, ಆಜಾನುಬಾಹು ಮೈಕಟ್ಟು, ಅದ್ಭುತವಾದಂತಹ ಸೌಂದರ್ಯ, ಅದ್ಭುತವಾದಂತಹ ಕಳೆ, ಅದ್ಭುತವಾದಂತಹ ತೇಜಸ್ಸು ಆ ಮುಖದಲ್ಲಿ. ಅಂತಹ ಶುಕಾಚಾರ್ಯರು, ಅವರ ವಸ್ತ್ರ ಏನು? ಕೇವಲ ಒಂದು ಕೌಪೀನ, ಕೈಯಲ್ಲಿ ಒಂದು ಅಜಿನ, ಬಲಗೈಯಲ್ಲಿ ಒಂದು ಕಮಂಡಲು. ಇಷ್ಟನ್ನು ಮಾತ್ರ ಬಿಟ್ಟುಕೊಂಡು ನೀಲ ಗುಂಗುರು ಕೂದಲುಗಳನ್ನು ಧರಿಸಿದವರಾಗಿ ಮಹಾಜ್ಞಾನಿಗಳಾದಂತಹ ಶುಕಾಚಾರ್ಯರು ವೇದವ್ಯಾಸರಿಂದ ಸ್ವತಃ ಭಾಗವತವನ್ನು ಕೇಳಿ ಅದರ ಬಗ್ಗೆ ಉತ್ತಮ ಜ್ಞಾನವುಳ್ಳವರಾಗಿ ಆ ಮಾರ್ಗದಲ್ಲಿ ಪರೀಕ್ಷಿತನನ್ನು ಉದ್ಧರಿಸುವುದಕ್ಕೋಸ್ಕರ ಬಂದರು. ಮಹದಾನಂದ ಇದು ಪರೀಕ್ಷಿತನಿಗೆ. ಸಾಕ್ಷಾತ್ ಶುಕಮುನಿಗಳು ಸ್ವಾಗತ ಮಾಡಿದ, ಅರ್ಘ್ಯಪಾದ್ಯಾದಿಗಳನ್ನು ಅರ್ಪಣೆ ಮಾಡಿದ. ಅರ್ಘ್ಯಪಾದ್ಯಾದಿ ಉಪಚಾರ ಅಂತ ಹೇಳಿದ್ರೆ, ಒಬ್ಬ ಮನೆಗೆ ಸರ್ವೇ ಸಾಮಾನ್ಯ ಪುರಾಣದ ಕಥೆಗಳಲ್ಲಿ ಇದನ್ನು ಕೇಳುತ್ತಾ ಇರ್ತೇವೆ ನಾವು. ಅರ್ಘ್ಯಪಾದ್ಯಾದಿಗಳನ್ನು ಅರ್ಪಣೆ ಮಾಡಿದ್ರು. ನಾರದರು ವೇದವ್ಯಾಸರ ಆಶ್ರಮಕ್ಕೆ ಬಂದಾಗ ನಾರದರಿಗೆ ಅರ್ಘ್ಯಪಾದ್ಯಾದಿಗಳನ್ನು, ಏನಿದೆ ಅರ್ಘ್ಯಪಾದ್ಯ ಅಂತ ಹೇಳಿದ್ರೆ ಏನು? ಶಾಸ್ತ್ರ ಹೇಳ್ತದೆ, ಒಬ್ಬ ಅತಿಥಿ ಮನೆಗೆ ಬರ್ತಾನೆ ಅಂತಾದಾಗ ಅವನು 3 ವಿಧವಾದ ಅಗ್ನಿಯನ್ನು ಹಿಡ್ಕೊಂಡು ಬರ್ತಾನಂತೆ. ಕೆಲವರ ಪ್ರಕಾರ 5 ವಿಧವಾದ ಅಗ್ನಿ. ಯಾವ ರೀತಿಯಲ್ಲಿ ಹಿಡ್ಕೊಳ್ಳುವ, 5 3 ಅಂತೂ ಅಗ್ನಿ ಹಿಡ್ಕೊಂಡು ಬರ್ತಾನೆ. ಆ ಅತಿಥಿ ಮನೆಗೆ ಬಂದ ತಕ್ಷಣ ಮೊದಲು ಅವನ ಅಗ್ನಿಯನ್ನು ಶಾಂತಗೊಳಿಸಬೇಕು. ಹಾಗೆ ಮಾಡದೆ ಹೋದರೆ ಆ ಅಗ್ನಿ ನಮ್ಮ ಮನೆಯನ್ನು ಸುಟ್ಟು ಹಾಕ್ತದೆ. ಯಾವುದು ಅಗ್ನಿ? ಪಾದಾಗ್ನಿ, ಹಸ್ತಾಗ್ನಿ, ಪೃಷ್ಠಾಗ್ನಿ, ಮುಖಾಗ್ನಿ, ಜಠರಾಗ್ನಿ. 5 ಇಟ್ಕೊಳ್ಳಿ. 5 ಅಂತಲೇ ಇರಲಿ. ಕೆಲವರ ಪ್ರಕಾರ 5, ಕೆಲವರ ಪ್ರಕಾರ 3, 5 ಅಂತ ಇಟ್ಕೊಳ್ಳುವ. ಜಠರಾಗ್ನಿ ಬಂದ ತಕ್ಷಣ ಕಾಲಿಗೆ ನೀರು ಹಾಕಬೇಕಂತೆ. ಯಾಕೆ? ಪಾದದಲ್ಲಿರುವ ಅಗ್ನಿ ಶಾಂತವಾಗಲಿ. ಇದಕ್ಕೆ ಪಾದ್ಯ ಅಂತ ಹೆಸರು. ಅರ್ಥ ತಾತ್ಪರ್ಯ, ಕೈಕಾಲು ತೊಳಲಿಕ್ಕೆ ನೀರು ಕೊಡಬೇಕು, ಕಾಲಿಗೆ ನೀರು ಹಾಕಬೇಕು. ಪಾದಾಗ್ನಿ ಶಾಂತ ಆಯಿತು. ಇದನ್ನು ಆಮೇಲೆ ಕೈ ತೊಳ್ಕೊಳ್ಳಿಕ್ಕೆ ನೀರು ಕೊಡಬೇಕು. ಇದರಿಂದ ಹಸ್ತಾಗ್ನಿ ಶಾಂತವಾಯಿತು. 2 ಅಗ್ನಿಗಳು ಶಾಂತ ಆಯಿತು. ಆಮೇಲೆ ಒಳಗೆ ಕರ್ಕೊಂಡು ಹೋಗಿ ಕೂತ್ಕೊಳ್ಳಿಕ್ಕೆ ಆಸನ ಕೊಡಬೇಕು. ಒಂದು 4 ವರ್ಷಗಳ ಹಿಂದೆ ಈ ಪದ್ಧತಿ ನಮ್ಮೆಲ್ಲರ ಅನುಭವಕ್ಕೂ ಬಂದಿತ್ತು. 4 ವರ್ಷದ ಹಿಂದೆ ಈ ಪಾದಾಗ್ನಿ, ಹಸ್ತಾಗ್ನಿ ಎಲ್ಲರೂ ಕೊಡ್ತಾ ಇದ್ರು. ಕೆಲವರು ಸ್ಪ್ರೇ ಮಾಡಿ, ಕೆಲವರು ಸಾಬೂನು ಕೊಟ್ಟು, ಕೆಲವರು ಸ್ಯಾನಿಟೈಸರ್ ಹಾಕಿ ಎಲ್ಲ ಕೊಟ್ಟು ಸರಿಯಾಗಿ ನಿಮ್ಮ ಕೈಕಾಲಲ್ಲಿದ್ದ ಎಲ್ಲ ಅಗ್ನಿಗಳನ್ನು ತೊಳ್ಕೊಂಡು ಮತ್ತೆ ಒಳಗೆ ಬನ್ನಿ. ಒಳಗೆ ಬರುವುದೇ ಬೇಡ, ಅನಿವಾರ್ಯ ಅಂತಾದ್ರೆ ಎಲ್ಲ ತೊಳ್ಕೊಂಡು ಬನ್ನಿ ಅಂತ ಒಳಗೆ ಕರ್ಕೊಂಡು ಬಂದ್ರೆ ಹೆದರಿಕೆ. ಹೇಗೆ ಬರ್ತಾ ಇದ್ದಾರೆ? ಅಗ್ನಿ ಹಿಡ್ಕೊಂಡೇ ಬರುತ್ತೆ, ಕೊರೋನಾ ಅಗ್ನಿ ಅದನ್ನು ಹಿಡ್ಕೊಂಡೇ ಬರ್ತಾ ಇದ್ದಾರೆ ಎಂಬ ಹೆದರಿಕೆ. ನಮಗೆ ಎಚ್ಚರಿಕೆಯನ್ನು ಕೊಡತಕ್ಕಂತಹ ಕೆಲವು ಘಟನೆಗಳು ಪ್ರಕೃತಿ ತೋರಿಸಿಕೊಡ್ತದೆ. ನಾವು ಈ ಆಧುನಿಕ ವಿದ್ಯೆಯನ್ನೆಲ್ಲ ಕಲಿತು ಪ್ರಾಚೀನ ಪರಂಪರೆಯನ್ನು ಮೂದಲಿಸಿಕೊಂಡು ಬಂದವರೇ ಹೆಚ್ಚು. ಎಲ್ಲರೂ ಅಲ್ಲ, ನಮ್ಮಲ್ಲಿ ಪ್ರಾಯ ಇರ್ಲಿಕ್ಕಿಲ್ಲ. ಇರ್ತಿದ್ರೆ ಇವತ್ತು ಯಾರು ಭಾಗವತ ಕೇಳಲಿಕ್ಕೆ ಕೂರ್ತಿರ್ಲಿಲ್ಲ. ಸಾಮಾನ್ಯ ಇವತ್ತು ಕಾಲ ಹಾಗೆ ಆಗಿದೆ. ಆಧುನಿಕತೆಯ ಹೆಸರಲ್ಲಿ ಎಲ್ಲವನ್ನ
ಎಲ್ಲವನ್ನು ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನು, ಸಂಪ್ರದಾಯಗಳನ್ನು, ಶಾಸ್ತ್ರ ನಿಯಮಗಳನ್ನು, ಗೊಡ್ಡು ಸಂಪ್ರದಾಯಗಳು, ಅಂಧವಿಶ್ವಾಸಗಳು, ಮೂರ್ಖತನಗಳು, ಹಾಗೆ ಹೀಗೆಲ್ಲ ಜರಿದು 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 ನಾವು ಬುದ್ಧಿಜೀವಿಗಳು, ನಾವು ಪ್ರಗತಿಪರರು ಅಂತ ಹೇಳಿಕೊಂಡು ಬುದ್ಧಿ ಇಲ್ಲದ ಜೀವಿಗಳಂತೆ ಪಶುಗಳಿಗಿಂತ ಕಡೆಯಾಗಿ ವರ್ತಿಸ್ತಾ ಇರತಕ್ಕಂತಹ ನೋಡ್ತಾ ಇದ್ದೇವೆ. ಆದರೆ ಅದರ ಎಚ್ಚರಿಕೆ, ಹೌದು ಇಂಥದ್ದೊಂದು ಸಂಪ್ರದಾಯ ಇತ್ತು ಅಂತ ಗೊತ್ತಾದದ್ದು, ಇದು ಸರಿಯಾದ ಸಂಪ್ರದಾಯ, ಸರಿಯಾದ ಆಚರಣೆ ಅಂತ ಗೊತ್ತಾದದ್ದು ಈ 4 ವರ್ಷದ ಹಿಂದೆ ಸರ್ವೇ ಸಾಮಾನ್ಯ ಎಲ್ಲರಿಗೂ ಗೊತ್ತಾಗಿತ್ತು. ಮತ್ತೆ ಮತ್ತೆ ಕಾಲಕ್ರಮದಲ್ಲಿ ಬಿಟ್ಟು ಹೋಯಿತು, ಕೆಲವು ಕಡೆಗಳಲ್ಲಿ ಇರಲಿ. ಪಾದಾಗ್ನಿ ಹಸ್ತಾಗ್ನಿ ಶಾಂತ ಆಯಿತು, ಆಮೇಲೆ ಒಳಗೆ ಕರ್ಕೊಂಡು ಹೋಗಬೇಕು. ಅವನಿಗೆ ಪೃಷ್ಠಾಗ್ನಿ, ಕೂತ್ಕೊಳ್ಳಿಕ್ಕೆ ಆಸನವನ್ನು ಕೊಡಬೇಕಂತ. ಆಸನವನ್ನು, ಮಣೆಯನ್ನೋ ಚಾಪೆಯನ್ನೋ ಕುರ್ಚಿಯನ್ನೋ ಕೂತ್ಕೊಳ್ಳಿಕ್ಕೆ ಕೊಡಬೇಕು. ಆವಾಗ ಪೃಷ್ಠಾಗ್ನಿ ಶಾಂತ ಆಯಿತು. ಆಮೇಲೆ ಮುಖಾಗ್ನಿ, ನನಗೆ ಕುಡಿಲಿಕ್ಕೆ ನೀರನ್ನು ಕೊಡಬೇಕು. ನೀರು ಕೊಡದ. ಮುಖಾಗ್ನಿ ಶಾಂತ ಆಯಿತು. ಆಮೇಲೆ ಹೊಟ್ಟೆಗೆ ಆಹಾರವನ್ನು ಕೊಡಬೇಕು. ಹಸಿವಿನಿಂದ ಬಂದಿದ್ದ ಅಂತಾದರೆ ಆಹಾರವನ್ನು ಕೊಡಬೇಕು. ಆಗ ಜಠರಾಗ್ನಿ ಶಾಂತ ಆಯಿತು. ಯಾವಾಗ ಈ 5 ಅಗ್ನಿ ಶಾಂತ ಆಯಿತೋ, ನಮ್ಮ ಮನೆ, ಯಾರ ಮನೆಗೆ ಅತಿಥಿ ಬಂದಿದ್ದಾನೋ ಅವನ ಮನೆಯು ಶಾಂತವಾಗಿರ್ತದೆ ಅಂತ ಅರ್ಥ. ಇದು ಯಾವುದನ್ನೂ ಕೊಡದೆ ನೇರವಾಗಿ ಅತಿಥಿಯನ್ನು ಒಳಗೆ ಕರ್ಕೊಂಡ್ರೆ, ಆ ಅತಿಥಿ ಹಿಡ್ಕೊಂಡು ಬಂದಿದ್ದಂಥ 5 ಅಗ್ನಿಗಳು ನಮ್ಮ ಮನೆಯನ್ನೂ ಸುಟ್ಟು ಹಾಕ್ತದೆ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಸಂಪ್ರದಾಯ ನಮ್ಮಲ್ಲಿ ಅನೇಕ ಮನೆಗಳಲ್ಲಿ ಇವತ್ತಿಗೂ ಉಂಟು. ಈಗ ತಾವೇ ಹೋಗಿ ಕೈಕಾಲು ತೊಳೆಯುವ ಪದ್ಧತಿ ನಿಂತಿದೆ. ಅಲ್ಲಿ ನಳ್ಳಿ ಉಂಟು, ಕೈಕಾಲು ತೊಳ್ಕೊಂಡು ಬನ್ನಿ ಅಂತ ತೋರಿಸ್ತೇವೆ, ಕೈಕಾಲು ತೊಳ್ಕೊಂಡು ಬರ್ತಾರೆ. ಒಳಗೆ ಬಂದ ತಕ್ಷಣ ಚಾಪೆ ಹಾಕುವ ಪದ್ಧತಿ ಇತ್ತು. ಈಗ ಚಾಪೆ ಇಲ್ಲ, ಫರ್ನಿಚರ್ಸ್ ಉಂಟು, ಕುರ್ಚಿ ಉಂಟು, ಅದರ ಟೇಬಲನ್ನು ಕೊಡ್ತೇವೆ. ನಮ್ಮಲ್ಲಿ ಖಾಲಿ ನೀರು ಕೊಡುವ ಸಂಪ್ರದಾಯ ಇರಲಿಲ್ಲ. ನೀರಿನ ಒಟ್ಟಿಗೆ ಒಂದು ತಂಬಿಗೆ ನೀರು, ಒಂದು ಲೋಟ, ಅದರ ಜೊತೆಗೆ ಒಂದು ಬೆಲ್ಲದ ತುಂಡು ಅಥವಾ ಸಕ್ಕರೆ ಕೊಡುವ ಪದ್ಧತಿ. ನೀರು ಕೊಡುವುದು ಮುಖಾಗ್ನಿಯ ಶಾಂತತೆಗೆ, ಬೆಲ್ಲದ ತುಂಡು ಕೊಡುವುದು ಜಠರಾಗ್ನಿಯ ಶಾಂತತೆಗೆ. ಇವತ್ತು ವಿಜ್ಞಾನ ಹೇಳ್ತದೆ, ಅಸಿಡಿಟಿ ಆಗಿತ್ತು, ಗ್ಯಾಸ್ಟ್ರಿಕ್ ಆಗಿತ್ತು ಅಂತಾದರೆ ಅಸಿಡಿಟಿ ಆಗುವುದು ಯಾವಾಗ? ಜಠರಾಗ್ನಿ ಜಾಸ್ತಿ ಆದಾಗ ಅಸಿಡಿಟಿ ಆಗ್ತದೆ. ಅದರ ಶಾಂತತೆಗೆ ಏನು ಮಾಡಬೇಕು? ಒಂದು ತುಂಡು ಬೆಲ್ಲ ತಿಂದು ನೀರು ಕುಡೀರಿ ಅಂತ ವಿಜ್ಞಾನ ಹೇಳ್ತದೆ. ಇದು ಇವತ್ತಿನ ವಿಜ್ಞಾನ ಅಲ್ಲ, ನಮ್ಮ ಋಷಿಮುನಿಗಳು ಯಾವತ್ತೂ ಹಾಗೆ ಕೊಟ್ಟಂತಹ ಪರಂಪರೆ, ಎಷ್ಟೋ ಸಾವಿರಾರು ವರ್ಷಗಳ ಹಿಂದೆ. ಈ ರೀತಿ ಅತಿಥಿಯನ್ನು ಶಾಂತಗೊಳಿಸಿದ ಬಳಿಕ, 5 ಅಗ್ನಿಗಳನ್ನು ಶಾಂತಗೊಳಿಸಿದ ಬಳಿಕ ಮತ್ತೆ ಅವನಲ್ಲಿ ಪ್ರಶ್ನೆ ಮಾಡಿ, ಏನು ಬಂದ್ರಿ, ಏನು ಸಮಾಚಾರ, ನನ್ನಿಂದ ಏನಾಗಬೇಕಿತ್ತು, ಎಷ್ಟು ದೂರದಿಂದ ಬಂದಿದ್ದೀರಿ ಅಂತ. ಈಗ ಹಾಗಲ್ಲ, ಬೆಲ್ಲು ಬಾಗಿಲು, ಯಾರು ನೀವು, ಯಾಕೆ ಬಂದದ್ದು ಅಂತ ಕೇಳುವಂತಹ ಪರಿಸ್ಥಿತಿ. ಬಾಗಿಲು ತೆಗೆದು ಒಳಗೆ ಕರ್ಕೊಳ್ಳುವ ಪ್ರಸಂಗವೂ ಇಲ್ಲ. ಹೊಸ್ತಿಲಲ್ಲೇ ನಿಂತ್ಕೊಂಡು, ಯಾರು ನೀವು, ಏನು ಬಂದದ್ದು, ಇಲ್ಲ ಯಾರಿಲ್ಲ ಹೋಗಿ ಅಂತ ಅಲ್ಲಿಂದಲೇ ಅಲ್ಲೇ ಹೊಸ್ತಿಲಲ್ಲೇ ಬೆಂಕಿ ಹಾಕಿ ಹೋಗ್ತಾನೆ ಅವ. ಅದರ ಕಾಲವು ಹಾಗೆ ಉಂಟು, ಜಾಗೃತರಾಗಿರಬೇಕು. ಇರಲಿ. ಈ ರೀತಿ ಶುಕಾಚಾರ್ಯರಿಗೆ ಪರೀಕ್ಷಿತ ಅರ್ಘ್ಯಪಾದ್ಯಾದಿಗಳನ್ನೆಲ್ಲ ಕೊಟ್ಟು ಪಂಚಾಗ್ನಿಗಳನ್ನು ಶಾಂತಗೊಳಿಸಿ ಅವರನ್ನು ಎತ್ತರದ ಪೀಠದಲ್ಲಿ ಕುಳ್ಳಿರಿಸಿ ಯಥೋಚಿತ ಸೇವೆಗೆ ಸತ್ಕರ್ಮಗಳನ್ನೆಲ್ಲ ಮಾಡಿ ಪರೀಕ್ಷಿತ ಪ್ರಶ್ನೆ ಕೇಳ್ತಾನೆ. ರಾಜನ್ ಹೇಳಿದ್ರೆ ಶ್ರೇಷ್ಠರು ಅಂತ ಅರ್ಥ. ಅನೇಕ ಬಂಧನಗಳಿಂದ ಬೆಂದು ಈ ಜನ್ಮಕ್ಕೆ ಕಾಲಿಟ್ಟಿದ್ದೇನೆ. ಈ ಜನ್ಮ ಅಂತಿಮ ಅಂತ ಗೊತ್ತಾಗಿದೆ, ಅಂದರೆ ಆಯುಷ್ಯ ಮುಗಿತಾ ಬಂದಿದೆ ಅಂತ ಗೊತ್ತಾಗಿದೆ. ಒಬ್ಬ ಮರಣದ ಸಮೀಪಸ್ಥನಾದಂತಹ ವ್ಯಕ್ತಿ ಮಾಡಬೇಕಾದಂತಹ ಕರ್ತವ್ಯ ಏನು, ಇದನ್ನು ನನಗೆ ತಿಳಿಸಿಕೊಡಿ ಅಂತ ಪ್ರಶ್ನೆ ಮಾಡಿದ. ಶುಕಾಚಾರ್ಯರಿಗೆ ಬಹಳ ಆನಂದ ಆಯಿತು. ಯಾವತ್ತೂ ಕೂಡ ಶುಕಾಚಾರ್ಯರು ಒಂದು ಸ್ಥಾನದಲ್ಲಿ ಇಂತಿಷ್ಟು ಹೊತ್ತು ಅಂತ ನಿಲ್ಲುವವರಲ್ಲ. ಭಿಕ್ಷಾ ವೃತ್ತಿ ಮಾಡುವವರು, ಭಿಕ್ಷೆ ಬೇಡಿಕೊಂಡು ಜೀವನ. ಅವಧೂತರ ಚರ್ಯೆಯೇ ಹಾಗೆ. ಮಹಾಜ್ಞಾನಿಗಳು, ಈ ಯತಿಗಳು ನಿಜವಾಗಿ ಅವರು ಇರಬೇಕಾದಂತಹ ವ್ಯವಸ್ಥೆ ಹೇಗೆ? ಭಿಕ್ಷಾಟನೆ ಮಾಡಿಕೊಂಡಿರಬೇಕು. ಒಂದು ಮನೆಗೆ ಹೋಗಬೇಕು, ಭವತಿ ಭಿಕ್ಷಾಂದೇಹಿ ಅಂತ ಕೇಳಬೇಕು. ಆ ಮನೆಯಿಂದ ಭಿಕ್ಷೆ ಬಂತೋ ಆ ಬಂದ ಭಿಕ್ಷೆಯನ್ನು ಸ್ವೀಕಾರ ಮಾಡಬೇಕು. ಅಷ್ಟನ್ನು ಮಾತ್ರ ತಿಂದು ಮುಂದೆ ಏನಿಲ್ಲ, ಎಷ್ಟು ಕೊಡ್ತಾರೋ ಅಷ್ಟೇ ಒಮ್ಮೆಲೆ ತಿನ್ನಲಿಕ್ಕೆ. ಅದಾದ ಮೇಲೆ ಮತ್ತೊಂದು ಮನೆಗೆ ಭಿಕ್ಷೆಗೆ ಹೋಗ್ಲಿಕ್ಕಿಲ್ಲ. ಹಾಗೆ ಹೇಳಿ ಭಿಕ್ಷೆ ಕೊಡಲಿಲ್ಲ ಹೇಳಿ ಗಂಟೆಗಟ್ಟಲೆ ಅದೇ ಮನೆಯಲ್ಲಿ ಕಾಯ್ತಾ ಕೂರ್ಲಿಕ್ಕಿಲ್ಲ. ಶುಕಾಚಾರ್ಯರು ಇದೇ ರೀತಿ ಜೀವನ ಮಾಡ್ತಾ ಇದ್ದವರು. ಒಂದು ಗೋದೋಹನ ಮುಹೂರ್ತ ಕಾಲದಷ್ಟು ಒಂದು ಮನೆಯಲ್ಲಿ ಅಷ್ಟೇ ಹೊತ್ತು ನಿಲ್ಲುವವರು. ಒಂದು ಹಸುವಿನ ಹಾಲು ಕರೀಲಿಕ್ಕೆ ಎಷ್ಟು ಹೊತ್ತು ಬೇಕು ಅಷ್ಟು ಹೊತ್ತು ಮಾತ್ರ. ಇದು ಒಳ್ಳೆ ಕಥೆ. ಒಂದು ಹಸುವಿನ ಹಾಲು ಕರೀಲಿಕ್ಕೆ ಕಡಿಮೆ 20 ನಿಮಿಷ ಬೇಕು. ಅದು ಯಾವ ಹಸು? ನಮ್ಮ ಈಗ ನಾವು ನೋಡತಕ್ಕಂತಹ
ಹಸುವಲ್ಲ, ಹಸು ಸದೃಶವಾದಂತಹ ಒಂದು ಪ್ರಾಣಿ. ಜರ್ಸಿ, HF ಇಲ್ಲ 10 ಲೀಟ್ರು 15 ಲೀಟ್ರು 20 ಲೀಟ್ರು ಹಾಲು ಕೊಡುವ ಹಸುಗಳು, ಅದೆಲ್ಲ 20 ನಿಮಿಷ ಅರ್ಧ ಗಂಟೆ ಬೇಕು ಒಂದು ಹಸುವಿನ ಹಾಲು ಕರೀಲಿಕ್ಕೆ. ಇದು ಆಗಿನ ಕಾಲ, ಜರ್ಸಿ HF ಎಲ್ಲ ಇರಲಿಲ್ಲ. ಊರಿನ ಹಸುಗಳು ಹೆಚ್ಚಂದ್ರೆ 1 ಕೊಂಡೆ 2 ಕೊಂಡೆ ಹಾಲು ಕೊಟ್ಟವು. ಅದನ್ನು ಕರೀಲಿಕ್ಕೆ ಎಷ್ಟು ಬೇಕು? ಹೆಚ್ಚಂದ್ರೆ 5 ನಿಮಿಷ 10 ನಿಮಿಷ. ಆ ಹೊತ್ತಿನ ಅವಧಿಯ ತನಕ ಮಾತ್ರ ಒಂದು ಮನೆಯ ಮುಂದೆ ನಿಲ್ಲುವವರು. ಅಷ್ಟು ಹೊತ್ತಿನಲ್ಲಿ ಭಿಕ್ಷೆ ಕೊಟ್ಟರೆ ಮಾತ್ರ ಸ್ವೀಕಾರ, ಇಲ್ಲದಿದ್ದರೆ ಆವತ್ತಿಡೀ ಉಪವಾಸವೇ. ಆ ರೀತಿಯಲ್ಲಿ ಜೀವನ ಮಾಡ್ತಾ ಇದ್ದಂತಹ ಶುಕಾಚಾರ್ಯರು ಪರೀಕ್ಷಿತನ ಈ ಪ್ರಶ್ನೆಯಿಂದ ಅತ್ಯಂತ ಸಂತುಷ್ಟರಾಗಿ ಪರೀಕ್ಷಿತನಿಗೆ ಹೇಳುತ್ತಾರೆ, ಅದ್ಭುತವಾದ ಪ್ರಶ್ನೆಯನ್ನು ಕೇಳಿದ್ದಿ. ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಜೀವಿತಾವಧಿಯಲ್ಲಿ ತಿಳಿದುಕೊಳ್ಳಬೇಕಾದಂತಹ ಕಥೆ ಇದು, ಭಾಗವತ ಧರ್ಮ. ಅದನ್ನು ನಾನು ನಿನಗೆ ಬೋಧಿಸ್ತೇನೆ. ಶ್ರೋತವ್ಯಾನೀಹ ರಾಜೇಂದ್ರ, ಶುಕಾಚಾರ್ಯರ ಮೊದಲ ಮಾತು. ಶ್ರೋತವ್ಯಾನೀಹ ರಾಜೇಂದ್ರ ನೃಣಾಂ ಸಂಧಿ ಸಹಸ್ರಶಃ ಅಪಶ್ಯತಾಂ ಆತ್ಮತತ್ವಂ ಹಿ ಗೃಹೇಶು ಗೃಹಮೇಧಿನಾಂ. ರಾಜೇಂದ್ರ, ಕೇಳಬೇಕಾದದ್ದು ಬಹಳಷ್ಟಿದೆ. ಶ್ರೋತವ್ಯಾನೀಹ ರಾಜೇಂದ್ರ, ನೃಣಾಂ ಮನುಷ್ಯರಿಗೆ ನೃಣಾಂ ಸಂತಿ ಇದೆ. ಏನು? ಸಹಸ್ರಶಃ, ಸಾವಿರಾರು ವಿಷಯಗಳನ್ನು ಕೇಳಲಿಕ್ಕಿದೆ. ಆದರೆ ಅತ್ಯಂತ ಅಗತ್ಯವಾಗಿ ಕೇಳಬೇಕಾದದ್ದು ಯಾವುದು? ಪಶ್ಯತಾಂ, ನೋಡಲ್ಪಡಲಿ. ಏನು? ಆತ್ಮತತ್ವಂ ಹಿ, ಭಗವತ್ ತತ್ವವನ್ನು, ಭಗವತ್ ಚಿಂತನೆಯು ಕೇಳಲ್ಪಡಬೇಕು. ಆತ್ಮ ಅಂತ ಹೇಳಿದ್ರೆ ನಮ್ಮ ಒಳಗಿದೆ ಜೀವಾತ್ಮ, ನಮಗೆಲ್ಲ ಗೊತ್ತು. ಆತ್ಮ ಹೇಳಿ ನನ್ನ ಒಳಗೆ ಆತ್ಮ ಇದೆ. ಹೊರಗೆ ಬಂದರೆ ಇದು ದೇಹ ಇಲ್ಲ ಅಂತ ಆಗ್ತದೆ, ಅದೆಲ್ಲಿಗೋ ಹೋಗ್ತದೆ. ಅದು ಜೀವಾತ್ಮ ಆಯಿತು. ಜೀವಾತ್ಮನಿಗೂ ಆತ್ಮ ಅಂತ ಹೆಸರು ಬರಲಿಕ್ಕೆ ಕಾರಣ ಪರಮಾತ್ಮ. ಅಂದರೆ ಆತ್ಮ ಶಬ್ದಕ್ಕೆ ನಿಜವಾದ ಅರ್ಥ ಸ್ವಾಮಿ ಅಂತ ಅರ್ಥ. ಈ ದೇಹದ ಚಲನೆಗೆ ಸ್ವಾಮಿ ನನ್ನ ಜೀವ ಆತ್ಮ. ಆದ ಕಾರಣ ನಾವು ಅದನ್ನು ಆತ್ಮ ಅಂತ ಕರಿತೇವೆ. ಆ ಆತ್ಮನಿಗೂ ಒಬ್ಬ ಸ್ವಾಮಿ ಇದ್ದಾನೆ, ಅವನನ್ನು ಅದು ತಿಳಿಯುವುದಕ್ಕೋಸ್ಕರ ಪರಮ ಆತ್ಮ, ಪರಮಾತ್ಮ ಅಂತ ಕರಿತೇವೆ. ವಸ್ತುತಸ್ತು ಆತ್ಮ ಶಬ್ದಕ್ಕೆ ನಿಜವಾದ ಅರ್ಥ ಭಗವಂತ ಅಂತ. ಅದಕ್ಕೆ ಉಪನಿಷತ್ತುಗಳು ಹೇಳ್ತಾವೆ, ಭಗವಂತನನ್ನು ಉಪಾಸನೆ ಮಾಡು. ಹೇಗೆ ಮಾಡು? ಆತ್ಮ ಆತ್ಮೇತ್ಯುಪಾಸೀತ. ಭಗವಂತನನ್ನು ಸ್ವಾಮಿ 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 ಅಂತ ಉಪಾಸನೆ ಮಾಡಬೇಕು. ನೀನು ಸ್ವಾಮಿ, ನಾನು ದಾಸ. ನೀನು ಒಡೆಯ, ನಾನು ಸೇವಕ. ಆ ಭಾವದಿಂದ ನಿರಂತರ ಭಗವಂತನ ಉಪಾಸನೆ. ಆತ್ಮ ಆತ್ಮೇತ್ಯುಪಾಸೀತ. ಶುಕಾಚಾರ್ಯರು ಹೇಳ್ತಾರೆ, ಪಶ್ಯತಾಂ ಆತ್ಮತತ್ವಂ ಹಿ, ಆತ್ಮತತ್ವ ಭಗವತ್ ತತ್ವವನ್ನು ಕಂಡುಕೊಳ್ಳು. ಹೇಗೆ ಕಂಡುಕೊಳ್ಳಲಿಕ್ಕೆ ಸಾಧ್ಯ? ಧ್ಯಾನ ಮಾಡು, ಭಗವಂತನ ಗುಣಗಳನ್ನು ಗ್ರಹಿಸು, ಭಗವಂತನ ಧ್ಯಾನವನ್ನು ಮಾಡು. ಯಾವಾಗ ಮಾಡು? ಸ್ಮರ್ಯತಾಂತು ಹೃಷೀಕೇಶ, ಹೃಷೀಕೇಶು ದೃಢೇಶು ಚ ಅದೃಢೇಶು ಹೃಷೀಕೇಶು ಹೃಷೀಕೇಶಂ ಸ್ಮರಂತಿಕೆ. ಏನೋ ಹೃಷೀಕೇಶ 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 ಅಂತ ಬಂತು. ನಾವು ಭಗವಂತನ ಸ್ಮರಣೆಯನ್ನು ಮಾಡಬೇಕು. ಯಾವಾಗ ಮಾಡಬೇಕು? ಸ್ಮರ್ಯತಾಂತು ಹೃಷೀಕೇಶ. ಹೃಷೀಕೇಶ ಅಂತ ಹೇಳಿದ್ರೆ ಭಗವಂತ ಅಂತ ಅರ್ಥ. ಸ್ಮರ್ಯತಾಂ, ಸ್ಮರಿಸಲ್ಪಡಬೇಕು ಭಗವಂತ. ಯಾವಾಗ? ಹೃಷೀಕೇಶು ದೃಢೇಶು ಚ. ಹೃಷೀಕ ಅಂದರೆ ಇಂದ್ರಿಯಗಳು ಅಂತಲೂ ಅರ್ಥ ಇದೆ. ಯಾವಾಗ ಇಂದ್ರಿಯಗಳು ಗಟ್ಟಿಮುಟ್ಟಾಗಿದ್ದಾವೋ ಆವಾಗ ಭಗವಂತನ ಸ್ಮರಣೆಯನ್ನು ನಿರಂತರವಾಗಿ ಮಾಡಬೇಕು. ಅದೃಢೇಶು ಹೃಷೀಕೇಶು, ಯಾವಾಗ ಇಂದ್ರಿಯಗಳು ಶಿಥಿಲವಾಗಿ ಹೋಗುತ್ತಾವೋ ಆವಾಗ ಭಗವಂತನ ಸ್ಮರಣೆ ಯಾರು ಮಾಡ್ತಾರೆ? ಯಾರು ಮಾಡ್ತೀವಿ. ಶಂಕರಾಚಾರ್ಯರ ಒಂದು ವಾಕ್ಯ ಇದೆ. ನಮ್ಮ ಜೀವನ ಇವತ್ತು ನಡೀತಾ ಇರತಕ್ಕಂತಹದ್ದು ಹಾಗೆ. ಬಾಲ್ಯಸ್ಥಾವತ್ ಕ್ರೀಡಾಸಕ್ತ, ಯುವಾಸ್ತಾವತ್ ಯುವತೀ ರಕ್ತ, ವೃದ್ಧಸ್ತಾವತ್ ಚಿಂತಾಮಗ್ನ, ಪರೇಹಿ ಬ್ರಹ್ಮಣಿ ಕೋಪಿನ ಸಕ್ತ. ಬಾಲ್ಯಾವಸ್ಥೆ ಮಕ್ಕಳ ಆಟಿಕೆಯಲ್ಲಿ ನಡೆದು ಹೋಯಿತು. ಇಡೀ ಬಾಲ್ಯ ಸಾಮಾನ್ಯ ಕೌಮಾರ್ಯವೂ ಕೂಡ ಮಕ್ಕಳ ಆಟಿಕೆಯಲ್ಲೇ ಮುಗಿದು ಹೋಯಿತು. ಯುವಾವಸ್ಥೆ ಬಂದಾಗ ಯುವತೀ ಸಕ್ತ, ಮದುವೆ ಆಗಬೇಕು ಅಂತ ಯೋಚನೆ ಬಂತು. ಅದಕ್ಕೋಸ್ಕರ ಇಡೀ ಜೀವನ ಒಂದು ಕಾಲವಾಶ ಜೀವನ ಅದರ ಹಿಂದೆ ಪರದಾಟ ಮುಗೀತು. ಹೆಣ್ಣು ಹುಡುಕುವುದು, ಯಾರಾಗ್ಬೋದು ಅಂತ, ಅಥವಾ ಪ್ರೇಮಿಸುವುದು, ಪ್ರೀತಿಸುವುದು, ಇದರಲ್ಲೇ ಮುಗಿದು ಹೋಯಿತು. ವೃದ್ಧಾಪ್ಯ ಬಂದಾಗ
ಚಿಂತಾಮಗ್ನ, ಮದುವೆ ಆಯಿತು, ಮಕ್ಕಳಾಯಿತು, ಇನ್ನು ಆಸ್ತಿಯನ್ನು ಎಷ್ಟು ಬಂದು ಪಾಲು ಮಾಡೋದು, ಯಾರಿಗೆ ಕೊಡೋದು, ಇದ್ರೆ ಇಲ್ಲದಿದ್ರೆ ಏನು ಮಾಡೋದು, ನನ್ನ ಮಕ್ಕಳು ಏನು ಮಾಡ್ತಾರೋ ಏನೋ, ನಾನು ಸತ್ ಮೇಲೆ ಅವರನ್ನು ನೋಡ್ಕೊಳ್ಳೋರು ಯಾರು, ಚೆನ್ನಾಗಿರ್ತಾರೋ ಇಲ್ವೋ, ಹೊಡ್ಕೊಳ್ತಾರೋ ಏನೋ, ದಾಯಾದಿ ಕಲಹಸು, ಇದೇ ಚಿಂತೆಯಲ್ಲಿ ಮಗ್ನಃ. ಪರೇಹಿ ಬ್ರಹ್ಮಣಿ, ಭಗವಂತನ ಚಿಂತೆಯಲ್ಲಿ ಯಾರೂ ಇರುವುದಿಲ್ಲ. ಜೀವನ ಪೂರ್ತಿ ಇದರಲ್ಲೇ ಮುಗಿದು ಹೋಯಿತು, ಚಿಂತೆಗಳಲ್ಲೇ ಮುಗಿದು ಹೋಯಿತು. ಅದಕ್ಕೆ ಭಾಗವತ ಹೇಳ್ತದೆ, ಸ್ಮರ್ಯತಾಂತು ಹೃಷಿಕೇಶ. ಇಂದ್ರಿಯಗಳು ಗಟ್ಟಿಯಾಗಿದ್ದಾಗಲೇ ವ್ರತೋಪವಾಸಗಳನ್ನೆಲ್ಲ ಮಾಡಬೇಕು. ಏಕಾದಶಿ ವ್ರತ, ಚಾಂದ್ರಾಯಣ ವ್ರತ, ಧಾರಣ ಪಾರಣ, ವಿಷ್ಣು ಪಂಚಕ, ಬೇರೆ 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 ವ್ರತಗಳಿದ್ದಾವೆ. ಯಾವುದೂ ಬೇಡ, ವ್ರತಗಳ ರಾಜ ಅಂತ ಎನಿಸಿಕೊಂಡಂತಹ ಏಕಾದಶಿ ಉಪವ್ರತವಾಸ. ಕೆಲವರ ಹತ್ರ ಕೇಳಿದ್ರೆ, ನಾವು ಈಗೆಲ್ಲ ಮಾಡೋದಿಲ್ಲ, ನಾವೆಲ್ಲ 60 ವರ್ಷ ಆದಮೇಲೆ ಮಾಡೋದು, ಈಗೆಲ್ಲ ನಾವು ಚೆನ್ನಾಗಿ ಉಂಡು ತಿಂದು ಬೆಳಿಬೇಕು. 60 ವರ್ಷದವರೆಗೂ ಬೆಳೆಯುವುದೇ, 60 ವರ್ಷದ ಮೇಲೆ ಕುಗ್ಗಲಿಕ್ಕೆ ಪ್ರಾರಂಭ ಆಗ್ತದೆ. ಆಗ ನಾವು ಮಠದಲ್ಲಿರುವಾಗ, ಸಣ್ಣವರಿರುವಾಗ ಏಕಾದಶಿ ಗುರುಗಳೆಲ್ಲ ಉಪದೇಶ ಮಾಡುವು, ಏಕಾದಶಿ ಉಪವಾಸ ಮಾಡಬೇಕು. ನಾವು ಮಾಡಬೇಕು ಅಂತ ನಮಗೆ ದಕ್ಷಿಣೆಯನ್ನು ಕೊಟ್ಟು ಪ್ರೋತ್ಸಾಹ ಕೊಡುವವರು. ಯಾರು ಏಕಾದಶಿ ಶುದ್ಧ ಉಪವಾಸ ಮಾಡ್ತಾರೋ ಅವರಿಗೆ ಮಾರನೇ ದಿವಸ ಸ್ವಾಮಿಗಳು ಒಂದು ಎಳನೀರು, 10 ರೂಪಾಯಿ ದಕ್ಷಿಣೆ. ಆ 10 ರೂಪಾಯಿ ಆಸೆಗೆ ಮಕ್ಕಳು ಉಪವಾಸ ಮಾಡಲಿ ಅಂತ ಪ್ರೋತ್ಸಾಹ ನಾವು ಮಾಡ್ತಾ ಇದ್ದೆವು. 10 ರೂಪಾಯಿ ಕೊಡ್ತಾರೆ, ಒಂದು ಎಳ್ನೀರು ಕೊಡ್ತಾರೆ ಸ್ವಾಮಿಗಳು. ಆಮೇಲೆ ಭರ್ಜರಿ ಊಟ, ಗಂಜಿ ಊಟ ಆಗ್ತದೆ ಮಠದಲ್ಲಿ. ಆ ಆಸೆಗೆ ಶುದ್ಧ ಉಪವಾಸ ಮಾಡ್ತಾ ಇದ್ದೆವು. ಆವಾಗ ಕೆಲವರು ನಮಗೆ ಸಂಬಂಧಿಕರು, ಹೊರಗಿನವರೆಲ್ಲ ಹೇಳೋದು, ಎಲ್ಲ ತಲೆ ಸರಿ ಇಲ್ಲ, ನೀವೆಲ್ಲ ಬೆಳೆಯುವ ದೇಹ ಕಲ್ಲುಗುಂಡು ತಿಂದು ಜೀರ್ಣಿಸಿಕೊಳ್ಳಬೇಕು, ಈಗ ಎಲ್ಲ ಉಪವಾಸ ಮಾಡುವುದಾ, ಅದೆಲ್ಲ 60 ವರ್ಷದ ಮೇಲೆ ಅಂತ ಕಿವಿ ಕೊಡ್ತಾ ಇರಲಿಲ್ಲ. ನಾವು ನಮ್ಮ ಬಾಡಿಗೆ ಅವರು ಹಾಗೆ ನಾವೆಲ್ಲ ಮಾಡುವುದಿಲ್ಲ ಅಂತ ಗಡದು ತಿಂತಾ ಇದ್ರು. ಅವರಿಗೀಗ 60 ವರ್ಷ ದಾಟಿದೆ. ಈಗ ಒಂದು ಹೊತ್ತು ಊಟ ಮಾಡಿದ್ರೆ ಕೈಕಾಲು ನಡುಗುತ್ತದೆ. ನಾನು ಕೇಳಿದೆ, 60 ವರ್ಷ ಆದ ಮೇಲೆ ಮಾಡ್ತೇವೆ ಹೇಳಿದ್ರಲ್ಲ, ಎಲ್ಲಿ ಮಾಡ್ತಾ ಇದ್ದೀರಿ? ಅಂತೂ ಬಾಲ್ಯದಲ್ಲಿ ಬೆಳೆಯುವ ಜೀವ ಅಂತ ಮಾಡಲಿಲ್ಲ, ದೇಹ ಅಂತ ಮಾಡಲಿಲ್ಲ, ವೃದ್ಧಾಪ್ಯದಲ್ಲಿ ಸಾಯುವ ದೇಹ ಅಂತ ಮಾಡುವುದಿಲ್ಲ, ನೀವು ಉಪವಾಸ ಮಾಡುವುದು ಯಾವಾಗ? ಇಂತಹ ಪರಿಸ್ಥಿತಿ. ಅದಕ್ಕೆ ಭಾಗವತ ಎಚ್ಚರಿಕೆ ಕೊಡ್ತದೆ, ಸ್ಮರ್ಯತಾಂತು ಹೃಷಿಕೇಶ, ಹೃಷಿಕೇಶ ದೃಢೇಶು ಚ. ಯಾವಾಗ ಇಂದ್ರಿಯಗಳು ದೃಢವಾಗಿ, ಹೃಷಿಕ ಅಂದರೆ ಇಂದ್ರಿಯಗಳು ಅಂತ ಅರ್ಥ, ಇಂದ್ರಿಯಗಳು ದೃಢವಾಗಿರ್ತಾವೋ ಆವಾಗ ಭಗವಂತನ ಸ್ಮರಣೆ, ವ್ರತ, ಉಪವಾಸಾದಿಗಳನ್ನು ಮಾಡಿ. ಯಾವ ರೀತಿ ಮಗು ರಚ್ಚೆ ಹಿಡಿದು ಹಠ ಮಾಡ್ತದೋ ಆವಾಗ ತಾಯಿ ಓಡೋಡಿ ಬಂದು ಮಗುವನ್ನು ಆಲಿಂಗಿಸಿಕೊಂಡು ತಮ್ಮ ಸಮಸ್ತ ಮಮತೆಯನ್ನು ಹರಿಸುವಂತೆ ನಾವು ರಚ್ಚೆ ಹಿಡಿದು ಭಗವಂತನ ಸ್ಮರಣೆಯನ್ನು ಮಾಡಬೇಕು. ಭಗವಂತ ಬರುವುದಿಲ್ಲ, ಅಷ್ಟು ಸುಲಭದಲ್ಲಿ ಬರುವುದಿಲ್ಲ. ತಾಯಿ ಮನೆಯ ಕೆಲಸದಲ್ಲಿ ವ್ಯಸ್ತಳಾಗಿರ್ತಾಳೆ, ಮಗು ಅಳ್ತಾ ಇರ್ತದೆ, ಅದು ಅಳ್ತಾ ಇರ್ತದೆ, ಬೇರೆ ಕೆಲಸ, ತಾನು ಅಳ್ತಾ ಇರ್ತಾಳೆ, ಮಗು ಅಳ್ತಾ ಇರ್ತದೆ, ತಾಯಿ ಬರುವುದಿಲ್ಲ, ಗಮನಿಸುವುದೇ ಇಲ್ಲ, ಅಳ್ಳಿ ಅದು ಆದರೆ ನನಗೆ ನನ್ನ ಕೆಲಸ ಅಂತ ಅಳುವುದಿಲ್ಲ, ಬರುವುದೇ ಇಲ್ಲ. ಯಾವಾಗ ಮಗು ರಚ್ಚೆ ಹಿಡಿದು ಅಳ್ಳಿಕ್ಕೆ ಪ್ರಾರಂಭ ಮಾಡ್ತದೋ, ತನ್ನ ಕೂದಲು ತಾನೇ ಹಿಡಿದು ಎಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತದೋ, ನೆಲಕ್ಕೆ ತಲೆಯನ್ನು ಜಜ್ಜಿ ಅಳ್ಳಿಕ್ಕೆ ಪ್ರಾರಂಭ ಮಾಡ್ತದೋ ಆವಾಗ ತಾಯಿಗೆ ದುಃಖ. ಅಯ್ಯೋ ನನ್ನ ಮಗು ನೋವು ಮಾಡ್ಕೊಳ್ತಾ ಇದೆ ಅಂತ ಓಡಿ ಎಲ್ಲ ಕೆಲಸಗಳನ್ನು ಬಿಟ್ಟು ಓಡಿ ಬರ್ತಾಳೆ. ಅದೇ ರೀತಿ ಭಗವಂತ ನಮ್ಮೆಲ್ಲರಿಗೂ ತಾಯಿ ಇದ್ದ ಹಾಗೆ. ನಮ್ಮ ಹಠ ನೋಡಿ ಭಗವಂತ, ನಾವು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಹತ್ತಿರ ಭಗವಂತ ಬರುವುದಿಲ್ಲ. ರಚ್ಚೆ ಹಿಡಿದು ದೇಹದಂಡನೆಯನ್ನು ಮಾಡುವ ಮುಖಾಂತರ ಹಠ ಹಿಡಿದೆವು ಎಂದಾದಲ್ಲಿ ಆವಾಗ ಭಗವಂತ ಓಡೋಡಿ ಬಂದು ನಮ್ಮ ರಕ್ಷಣೆಯನ್ನು ಮಾಡ್ತಾನೆ. ಅದನ್ನು ಉಪನಿಷತ್ತು ಹೇಳೋದು, ತಪಸ್ಸು ಮಾಡುವುದರಿಂದ ಯಾರಿಗೆ ಭಗವಂತ ಒಲಿತಾನೆ ಕೇಳಿದ್ರೆ, ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ಬಹುಧಾ ಶ್ರುತೇನ ಯಮೈವೇಷ ವೃಣುತೆ ತೇನ ಲಭ್ಯ. ನಾಯಮಾತ್ಮ ಪ್ರವಚನೇನ ಲಭ್ಯ. ನಾನು ಭಾಗವತ ಪ್ರವಚನ ಕೇಳಿದ್ದೇನೆ, ಸಪ್ತಾಹ ಕ್ರಮದಲ್ಲಿ 7 ಭಾಗವತ ಕೇಳಿದ್ದೇನೆ, 100 ಭಾಗವತ ಕೇಳಿದ್ದೇನೆ, ನಾನು ದೇವರನ್ನು ಒಲಿಸಿಕೊಂಡಿದ್ದೇನೆ, ದೇವರು ನನಗೆ ಒಲಿತಾನೆ. ನಾಯಮಾತ್ಮ ಪ್ರವಚನೇನ ಲಭ್ಯ. ಪ್ರವಚನದಿಂದ ಸಿಗುವುದಿಲ್ಲ ಭಗವಂತ. ಮತ್ತೆ ಅಲ್ಲ, ನಾಳೆ ಬನ್ನಿ, ಬರದೆ ಕೂತ್ಕೊಳ್ಬೇಡಿ. ಭಗವಂತ ಸಿಗಲಿಕ್ಕೋಸ್ಕರ ಇದೊಂದು ಮಾಧ್ಯಮ, ತಿಳ್ಕೊಳ್ಳಿಕ್ಕೋಸ್ಕರ. ಪ್ರವಚನ ಹೇಳಿದ್ರೆ ಭಗವಂತ ಸಿಗುವುದಿಲ್ಲ, ಮತ್ತೆ ಯಾಕೆ ಹೋಗೋದು ಅಂತ ಬರದೆ ಕೂತ್ಕೊಳ್ಬೇಡಿ. ಮತ್ತೆ ನಮೇಧಯ, ನನಗೆ ಬುದ್ಧಿಶಕ್ತಿ ಉಂಟು, ಒಳ್ಳೆ ಸಂಸ್ಕೃತ ಪಾಂಡಿತ್ಯ ಉಂಟು, ನಾನೇ ಪುರಾಣ ಗ್ರಂಥಗಳನ್ನೆಲ್ಲ ತೆಗೆದು ಓದಿ ಭಗವಂತನ ತಿಳ್ಕೊಳ್ತೇನೆ, ನನ್ನ ಸ್ವಂತ ಬುದ್ಧಿಯಿಂದ, ಲಾಜಿಕ್ಕಿನಿಂದ ಭಗವಂತನನ್ನು ಕಾಣ್ತೇನೆ ಹೇಳಿದ್ರೆ ನ ಮೇಧಯ ನ ಬಹುಧಾ ಶ್ರುತೇನ. ಶ್ರುತೇನ ಅನೇಕ ಕಡೆಗಳಲ್ಲಿ ಕೇಳಿಕೊಂಡು ಬಂದೆ, ಸಿಕ್ಕವರನ್ನು ಕೇಳಿದೆ, ದೇವರು ಹೇಗಿದ್ದಾನೆ, ದೇವರು ಹೇಗಿದ್ದಾನೆ, ದೇವರು ಹೇಗಿದ್ದಾನೆ. ಎಲ್ಲರೂ ಭಗವಂತನ ಬಗ್ಗೆ ವರ್ಣನೆ ಮಾಡಿದ್ದಾರೆ, ನಾನು ಭಗವಂತನನ್ನು ಕಾಣ್ತೇನೆ. ನ ಬಹುಧಾ ಶ್ರುತೇನ. ಮತ್ತೆ ಹೇಗೆ ಸಿಗುತ್ತಾನೆ? ಯಮೈವೇಷ ವೃಣುತೆ ತೇನ ಲಭ್ಯ. ಭಗವಂತನಿಗೆ ಕಾಣಬೇಕಂತೆ, ನಾನು ಇವನ ಮುಂದೆ ಪ್ರಕಟಗೊಳ್ಳಬೇಕು ಅಂತ ಭಗವಂತನಿಗೆ ಮನಸ್ಸಿಗೆ ಬರಬೇಕು. ಆವಾಗ ಭಗವಂತ ನಮ್ಮ ಮುಂದೆ ಪ್ರಕಟಗೊಳ್ತಾನೆ.
ಹೇಗೆ ಧ್ರುವನ ಕತೆ ಬರ್ತದೆ ಆಗ ಗೊತ್ತಾಗ್ತದೆ. ಆ ರೀತಿಯಲ್ಲಿ ನಾವು ಹಠ ಹಿಡಿಬೇಕು, ಬಾ 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 ಅಂತ. ನಮ್ಮ ಹಠವನ್ನು ನೋಡಿ ಭಗವಂತ ಅಯ್ಯೋ ಒಮ್ಮೆ ಇವನ ಮುಂದೆ ಹೋಗ್ತೇನಪ್ಪ ಹೇಳಿ ಭಗವಂತ ನಮ್ಮ ಮುಂದೆ ಇಳಿದು ಬರಬೇಕು. ಆವಾಗ ಪ್ರೇಮಾದಿ ನಿರ್ಭಿನ್ನ ಮನಸ್ಕನಾಗಿ ಭಗವಂತ ನಮ್ಮ ಕೈ ಹಿಡಿದು ಮೇಲಕ್ಕೆ ಎತ್ತುತ್ತಾನೆ. ಇದು ಭಕ್ತಿ. ಇದನ್ನು ಯಾವಾಗ ಮಾಡಬೇಕು? ವೃದ್ಧಾಪ್ಯದಲ್ಲಿಯೂ ಮಾಡಬೇಕು, ವೃದ್ಧಾಪ್ಯದಲ್ಲಿ ಮಾಡಬಾರದು ಅಂತ ಹೇಳಿದ್ದಲ್ಲ. ಆದರೆ ನಾನು ನಿನ್ನೆ ಒಂದು ಮಾತು ಹೇಳಿದೆ, ಗೃಹೀತ್ವಾ ಇವ ಕೇಶೇಶು ಮೃತ್ಯುನಾ ಧರ್ಮಮಾಚರೇತ್. ಯಾವಾಗ ನಮ್ಮ ಜುಟ್ಟು ಹಿಡಿದು ಎಳಿತಾನೆ ಅಂತ ಗೊತ್ತಿಲ್ಲ. ಇವತ್ತು ಪೇಟೆಗೆ ಎಲ್ಲ ಹೋದರೆ ದೇವಸ್ಥಾನಕ್ಕೆ ಯಾರಾದರೂ ಬಂದರು ಅಂತಾದರೆ ಒಂದು ಮಾತುಂಟು, ನಾನು ಬೆಂಗಳೂರಲ್ಲಿ ಇರುವಾಗ ನೋಡಿದ್ದು. ಯಾರಾದರೂ ದೇವಸ್ಥಾನ, ಏನು ದೇವಸ್ಥಾನ ರಿಟೈರ್ಡಾ, ದೇವಸ್ಥಾನಕ್ಕೇನು ಬಂದದ್ದು ಅಂತ. ಅಂದರೆ ರಿಟೈರ್ಮೆಂಟ್ ಆದಮೇಲೆ ದೇವಸ್ಥಾನಕ್ಕೆ ಹೋಗಬೇಕು, ಅದಕ್ಕಿಂತ ಮುಂಚೆ ಹೋಗ್ಲಿಕ್ಕಿಲ್ಲ. ಯಾಕೆ? ಅದಕ್ಕಿಂತ ಮುಂಚಿನ ಜೀವನ ಬೇರೆ. ಅದು ದೇವರ ಸ್ಮರಣೆ, ದೇವರ ಧ್ಯಾನ, ದೇವರ ಭಜನೆ, ಅಧ್ಯಾತ್ಮದತ್ತ ವಾಲುವಿಕೆ ಯಾವಾಗ ಅಂತ ಕೇಳಿದ್ರೆ ರಿಟೈರ್ಡ್ ಆದ ಮೇಲೆ ಎಂಬಂತಹ ಒಂದು ಕಲ್ಪನೆ ಶುದ್ಧ ತಪ್ಪು. ಪ್ರಹ್ಲಾದನ ಕಥೆಯಲ್ಲಿ ಪ್ರಹ್ಲಾದ ಸ್ಪಷ್ಟವಾಗಿ ಹೇಳ್ತಾನೆ, ಕೌಮಾರೇ ಆಚರೇತ ಪ್ರಾಜ್ಞ ಧರ್ಮಾನ್ ಭಾಗವತಾನ್. ಇದು ಪ್ರಹ್ಲಾದನ ಮಾತು. ಷಂಡಾಮರ್ಕನ ಗುರುಗಳಲ್ಲಿದ್ದಂತಹ ಪ್ರಹ್ಲಾದ ತನ್ನ ಸಹಪಾಠಿಗಳಿಗೆ ಉಪದೇಶಿಸುವುದು ಕೌಮಾರೇ ಆಚರೇತ ಪ್ರಾಜ್ಞ. ಕೌಮಾರಾವಸ್ಥೆಯಲ್ಲಿಯೇ, ಬಾಲ್ಯಾವಸ್ಥೆಯಲ್ಲಿಯೇ ತಿಳಿವಳಿಕೆ ಉಳ್ಳವ ಧರ್ಮಾಚರಣೆಯನ್ನು ಮಾಡಬೇಕು. ಯಾಕೆ? ನಾಳೆ ಮಾಡ್ತೇನೆ ಹೇಳಿದ್ರೆ ನಾಳೆ ಎಂತಹದ್ದು ಅಂತ ಗೊತ್ತಿಲ್ಲ. ಗೊತ್ತಿದ್ರೂ ಕೂಡ ವೃದ್ಧಾಪ್ಯದಲ್ಲಿ ಮಾಡಲಿಕ್ಕೆ ಆಗ್ತದೋ ಇಲ್ವೋ ಎಂಬಂತಹ ಖಾತ್ರಿ ಇಲ್ಲ. ಇಂದ್ರಿಯಗಳು ಅದಕ್ಕೆ ಪೂರಕವಾಗಿರ್ತಾವೋ ಇಲ್ವೋ ಅಂತ ಗೊತ್ತಿಲ್ಲ. ಹಾಗಿರುವಾಗ ಬಾಲ್ಯಾವಸ್ಥೆಯಲ್ಲೇ, ಕೌಮಾರ್ಯಾವಸ್ಥೆಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಧರ್ಮಾಚರಣೆಯನ್ನು ಮಾಡು. ಅದನ್ನೇ ಶುಕಾಚಾರ್ಯರು ಹೇಳ್ತಾರೆ, ಅದೃಡೇಶು ಹೃಷಿಕೇಶು ಹೃಷಿಕೇಶಂ ಸ್ಮರಂತಿಕೆ. ಯಾವಾಗ ಇಂದ್ರಿಯಗಳೆಲ್ಲ ಶಿಥಿಲವಾಗಿ ಹೋಗ್ತಾವೋ ಆವಾಗ ಭಗವಂತನ ಸ್ಮರಣೆಯನ್ನು ಯಾರು ಮಾಡ್ತಾರೆ? ನೋವುಗಳಲ್ಲೇ ಕಾಲ ಕಳೆದ, ಅಯ್ಯೋ ಅಲ್ಲಿ ನೋವು, ಅಯ್ಯೋ ಇಲ್ಲಿ ನೋವು, ಈ ಅಯ್ಯೋ ಅಯ್ಯೋ ಸ್ಮರಣೆಯೇ ಬರ್ತದೆ ವಿನಃ ಅಯ್ಯ ಅಯ್ಯ ಅಂತ ಭಗವಂತನ ಸ್ಮರಣೆ ಬರುವುದು ಬಹಳ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಕೌಮಾರಾವಸ್ಥೆಯಲ್ಲೇ ಭಗವಂತನ ಧ್ಯಾನವನ್ನು ಮಾಡಬೇಕು. ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಹರಿಹಿ ಈಶ್ವರ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚ ಇದಾಭಯಂ. ಸಂಸಾರದ ಭಯವನ್ನು ಕಳಕೊಳ್ಳುವುದಕ್ಕೋಸ್ಕರ ಭಗವಂತನಾದಂತಹ ಶ್ರೀಹರಿಯ ಸ್ಮರಣೆಯನ್ನು ನಿರಂತರವಾಗಿ ಮಾಡ್ತಾ ಇರಬೇಕು. ಭಗವಂತನ ಧ್ಯಾನವನ್ನು ಮಾಡಬೇಕು. ಧ್ಯಾನದ ವಿಷಯವನ್ನು ವಿವರಿಸುವಾಗ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ ಶಾಸ್ತ್ರಕಾರರು. ನಾವು ಧ್ಯಾನವನ್ನು ಮಾಡ್ತಾ ಇದ್ದೇವೆ ಅಂತ ಕೋರ್ತೇವೆ. ಧ್ಯಾನವನ್ನು ಮಾಡುವಾಗ ನಮ್ಮ ಕಣ್ಣ ಮುಂದೆ ಭಗವಂತನ ಒಂದು ರೂಪ ಬರ್ತದೆ. ತಿರುಪತಿಯ ದೇವರು, ಕಟೀಲಿನ ಅಮ್ಮನೋ, ಅಥವಾ ಉಮಾಮಹೇಶ್ವರಿಯೋ, ನಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟ ದೇವರು ಯಾರಿದ್ದಾರೆ ಅವರು, ಅಥವಾ ನಮ್ಮ ಇಷ್ಟ ದೇವರು, ಕುಲದೇವರು. ನಾವು ಸ್ಮರಣೆ ಯಾರನ್ನೋ ಒಂದು ಸ್ಮರಣೆ ಮಾಡ್ತೇವೆ. ಸ್ಮರಣೆ ಮಾಡಿ ನಾನು ದೇವರನ್ನು ಕಂಡೆ ಅಂತ ಖುಷಿ ಪಡ್ತೇವೆ. ನಾವು ಯೋಚಿಸಬೇಕು, ನಿಜವಾಗಿ ನಾವು ದೇವರನ್ನು ಕಂಡದ್ದೋ ಅಥವಾ ದೇವರ ಪ್ರತಿಮೆಯನ್ನು ಕಂಡದ್ದೋ, ಫೋಟೋವನ್ನು ಕಂಡದ್ದೋ ಅಂತ ಯೋಚಿಸಬೇಕು. ಯಾಕೆ? ಬ್ರಹ್ಮಸೂತ್ರ ಹೇಳ್ತದೆ, ನ ಪ್ರತೀಕೆ ನಹಿ ಸಹ. ಪ್ರತೀಕವೇ ದೇವರಲ್ಲ. ಈ ತಿಳುವಳಿಕೆ ನಮ್ಮಲ್ಲಿ ಸದಾ ಜಾಗೃತವಾಗಿರಬೇಕು. ಪ್ರತೀಕವನ್ನೇ, ಪ್ರತಿಮೆಯನ್ನೇ ದೇವರು ಅಂತ ತಿಳಿದುಕೊಂಡ್ರೆ ಅದು ಅನರ್ಥಕ್ಕೆ ಕಾರಣ. ಒಂದು ಪಂಥ ಹುಟ್ಟುಕೊಂಡಿದೆ, ನಾನು ಅನುಸರಿಸದೆ ಅದು ಇರಲಿಕ್ಕೆ ಸಾಕು ಇಲ್ಲ ಅಂತ ಹೇಳ್ತೇನೆ. ಒಬ್ಬರು ಒಂದು ಶಿವಲಿಂಗವನ್ನು ಕಂಡ್ರು, ಅದಕ್ಕೆ ಪೂಜೆ ಮಾಡಲಿಕ್ಕೆ ಅಂತ ಹೋದರು. ಅದರ ತಲೆಯ ಮೇಲೆ, ಲಿಂಗದ ನೆತ್ತಿಯ ಮೇಲೆ ಒಂದು ಇಲಿ ಓಡಾಡ್ತಾ ಇತ್ತಂತೆ. ಅಲಂಕಾರಕ್ಕೆ ಹಾಕಿದ ಹೂವನ್ನೆಲ್ಲ ಕತ್ತರಿಸಿ ಹಾಕಿತ್ತು. ಆಗ ಅವರಿಗೆ ಯೋಚನೆ ಬಂತು, ಅಲ್ಲ, ದೇವರಿಗೆ ತನ್ನ ತಲೆಯ ಮೇಲಿದ್ದ ಇಲಿಯನ್ನು ಓಡಿಸುವ ಶಕ್ತಿ ಇಲ್ಲ, ಇದು ನಮ್ಮನ್ನು ರಕ್ಷಣೆ ಹೇಗೆ ಮಾಡ್ತಾನಪ್ಪ ಇವ? ಹಾಗಾದರೆ ಈ ದೇವರು ಮೂರ್ತಿಯಲ್ಲಿ ಇಲ್ಲ, ಮೂರ್ತಿ ದೇವರಲ್ಲ, ಮೂರ್ತಿ ಪೂಜೆ ನಿಷೇಧ, ಮೂರ್ತಿ ಪೂಜೆ ನಾವು ಒಪ್ಪುವುದಿಲ್ಲ ಅಂತ ಒಂದು ಅದಕ್ಕೆ ಸಂಬಂಧಪಟ್ಟ ಒಂದು ಸಮಾಜ ಹುಟ್ಟಿಕೊಂಡಿತ್ತು. ಈ ಸಮಸ್ಯೆ ಬರುವುದು ಯಾವಾಗ ಗೊತ್ತೋ, ಮೂರ್ತಿಯನ್ನೇ ದೇವರು ಅಂತ ತಿಳಿದುಕೊಂಡ್ರೆ ಇಂತಹ ಭಾವನೆಗಳಿಗೆ ಅವಕಾಶ. ಹಾಗಾದರೆ ಏನು ಅಂತ ತೀರ್ಮಾನ ಮಾಡಬೇಕು? ಮೂರ್ತಿಯೇ ದೇವರಲ್ಲ, ಮೂರ್ತಿಯಲ್ಲಿ ದೇವರಿದ್ದಾರೆ. ನಮ್ಮನ್ನು, ನಮ್ಮ ಸನಾತನ ಸಂಸ್ಕೃತಿ, ಹಿಂದೂ ಪರಂಪರೆಯನ್ನು ಇತರರು ಆಕ್ಷೇಪ ಮಾಡೋದುಂಟು, ನಾವು ಮೂರ್ತಿ ಪೂಜಕರು ಅಂತ. ಹೌದು, ಮೂರ್ತಿ ಪೂಜಕರು ಹೌದು. ಆದರೆ
ಮೂರ್ತಿ ಅವರಿಗೆ ನಾವು ಉತ್ತರ ಕೊಡ್ಲಿಕ್ಕೆ ನಮಗೆ ಗೊತ್ತಿರಬೇಕು ಅಂತ ನಾನು ಒತ್ತಿ ಒತ್ತಿ ಹೇಳ್ತೇನೆ. ಯಾರಾದರೂ ನಮ್ಮ ಮುಂದೆ ನಾವು ಮೂರ್ತಿ ಪೂಜೆ ಮಾಡ್ತೇವೆ ಅಂತ ಅಪಹಾಸ್ಯ ಮಾಡಿದರೆ ನಮಗೆ ಉತ್ತರ ಕೊಡ್ಲಿಕ್ಕೆ ಗೊತ್ತಿರಬೇಕು. ಏನು? ನಾವು ಮೂರ್ತಿಯನ್ನು ಪೂಜೆ ಮಾಡುವುದಲ್ಲ, ಮೂರ್ತಿಯಲ್ಲಿ ಪೂಜೆ ಮಾಡುವುದು. ಸರ್ವವ್ಯಾಪಕನಾದಂತಹ ಭಗವಂತ, ಅಣುರೇಣು ತೃಣಕಾಷ್ಟಗಳಲ್ಲಿ ಪರಿಪೂರ್ಣನಾದಂತಹ ಭಗವಂತ ಕಲ್ಲಿನ ಮೂರ್ತಿಯಲ್ಲಿ ಇಲ್ವೇ? ಇದ್ದೇ ಇದ್ದಾನೆ. ಅದು ಕೇವಲ ಜಡವಾದ ಮೂರ್ತಿ ಅಲ್ಲ. ಆ ಮೂರ್ತಿ ಭಗವಂತನ ರೂಪ ಹೇಗುಂಟು ಅಂತ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ವರ್ಣನೆ ಮಾಡಿದ್ದಾರೋ ಅಂತಹ ರೂಪವನ್ನು ಒಂದು ಶಿಲೆಯಲ್ಲಿ, ಉತ್ತಮವಾದ ಶಿಲೆಯಲ್ಲಿ ಕೆತ್ತಿ ಆ ಮೂರ್ತಿಯಲ್ಲಿ ಭಗವಂತನನ್ನು ಆವಾಹಿಸಿ ಅಲ್ಲಿ ಭಗವಂತನನ್ನು ಕಂಡು ಭಗವಂತನನ್ನು ಪೂಜಿಸುವುದೇ ವಿನಃ ಮೂರ್ತಿಯನ್ನೇ ನಾವು ಪೂಜಿಸುವುದಲ್ಲ. ಅಕಸ್ಮಾತ್ ಪೂಜಿಸಿದೆವು ಎಂದಲ್ಲಿ ಅದು ಬಹುದೊಡ್ಡ ಅನರ್ಥ. ಈ ಜ್ಞಾನ ನಮಗೆ ಬೇಕು. ದೇವಸ್ಥಾನಕ್ಕೆ ಹೋಗ್ತೇವೆ, ಬಹಳ ಜನಜಂಗುಳಿ, ಬಹಳ ರಶ್ ಇರ್ತದೆ. ಹೋಗ್ತೇವೆ, ದೇವರನ್ನು ನೋಡ್ತೇವೆ. ದೇವರ ದರ್ಶನ ಭಾರಿ ಚೆನ್ನಾಗಿ ಆಯಿತು ಅಂತ. ಹೌದಾ? ಏನು ಕಂಡ್ರಿ? ವಜ್ರದ ಕವಚ ಹಾಕಿದ್ರು, ಪಟ್ಟೆ ಪೀತಾಂಬರದ ಸೀರೆ ಉಡಿಸಿದ್ರು, ಚಿನ್ನದ ಮೂಗುತ್ತಿ ಹಾಕಿದ್ರು, ಇನ್ನೊಂದು ಕೈಯಲ್ಲಿ ತಲೆಯಲ್ಲಿ ಇನ್ನೊಂದೇನೋ ಬಂಗಾರದ ಕಿರೀಟ ಇಟ್ಟಿದ್ರು. ದೇವರನ್ನು ನೋಡಿದ್ದ, ದೇವರ ಆಭರಣವನ್ನು ನೋಡಿದ್ದ. ದೇವರ ದರ್ಶನ ಆಯಿತು ಅಂತ ಔಪಚಾರಿಕ ಪ್ರಯೋಗ. ನಿಜವಾಗಿ ನಮಗೆ ದೇವರ ದರ್ಶನ ಆಗಿದ್ರೆ ಸಂತೋಷ, ಆದರೆ ದೇವರ ದರ್ಶನ ಆದದ್ದಲ್ಲ. ನಮಗೆ ದರ್ಶನ ಆದದ್ದು ದೇವರ ಪ್ರತಿಮೆಯದ್ದು. ದೇವರ ಪ್ರತಿಮೆಯನ್ನೇ ಕಂಡು ದೇವರನ್ನು ಕಂಡೆವು ಅಂತ ನಾವು ಏನು ಹೇಳುತ್ತೇವೋ ಅದು ಸಾಮಾಜಿಕವಾಗಿ ಸರ್ವೇ ಸಾಮಾನ್ಯ ಔಪಚಾರಿಕ ಪ್ರಯೋಗವೇ ವಿನಃ ಯಾವಾಗ ಆ ಪ್ರತಿಮೆಯಲ್ಲಿ ನಾವು ಸಚ್ಚಿದಾನಂದ ಆತ್ಮನಾಗಿರತಕ್ಕಂತಹ ಭಗವಂತನನ್ನು ಕಾಣುತ್ತೇವೋ ಆವಾಗ ದೇವರನ್ನು ಕಂಡೆವು ಎಂಬಂತಹ ಮಾತು ಸಾರ್ಥಕ ಆಗ್ತದೆ. ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರು ಗತಿಸಿದವರಿರ್ತಾರೆ, ಅವರ ಫೋಟೋ ಹಾಕಿರ್ತೇವೆ. ಅವರ ಪುಣ್ಯತಿಥಿ ದಿವಸ ಅಥವಾ ಪ್ರತಿನಿತ್ಯವೂ ಅವರನ್ನು ಕಂಡು ಅವರನ್ನು ಸ್ಮರಿಸಿಕೊಳ್ಳುತ್ತೇವೆ. ಅವರ ಆ ಫೋಟೋಗೆ ಒಂದು ಹಾರವನ್ನು ಹಾಕೋದು, ದೀಪವನ್ನು ಹಚ್ಚೋದು, ಊದುಬತ್ತಿ ಹಚ್ಚಿಡುವುದು ಎಲ್ಲ ಮಾಡ್ತೇವೆ. ಯಾತಕ್ಕೋಸ್ಕರ? ಆ ಫೋಟೋವೇ ಅವರ ಅಲ್ಲ. ಫೋಟೋವೇ ಅವರು ಅಂತ ಆಗಿರ್ತಿದ್ರೆ ಒಂದು ಮಗು ಆ ಫೋಟೋವನ್ನು ಹರಿದು ಹಾಕಿದರೆ ಆ ವ್ಯಕ್ತಿಗಿಂತಲೂ ಮಗುವಿಗೆ ಶಕ್ತಿ ಜಾಸ್ತಿ ಅಂತ ಆಗಲಿಲ್ವಾ? ಇಲ್ಲ. ಅಂದರೆ ಏನರ್ಥ? ಫೋಟೋವೇ ಅವರಲ್ಲ, ಫೋಟೋದಲ್ಲಿ ಅವರನ್ನು ನಾವು ಸ್ಮರಿಸಿಕೊಳ್ಳುತ್ತೇವೆ. ಅದೇ ರೀತಿ ಪ್ರತಿಮೆಯೇ ದೇವರಲ್ಲ, ಪ್ರತಿಮೆಯನ್ನು ಕಂಡು ದೇವರನ್ನು ಸ್ಮರಿಸಬೇಕು. ದೇವರು ಈ ಪ್ರತಿಮೆಯಲ್ಲಿ ಹೇಗೆ ಕಾಣ್ತಾ ಇದ್ದಾನೋ ಅದೇ ರೀತಿ ಸಚ್ಚಿದಾನಂದ ಆತ್ಮಸ್ವರೂಪಿಯಾದಂತಹ ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಅಪ್ರತಿಮಾಸು ಅಪ್ರಬುದ್ಧಾನಾಂ, ನಮ್ಮಂತಹ ಅಲ್ಪ ಮತಿಗಳಿಗೆ, ಮಂದಮತಿಗಳಿಗೆ ಚಿಂತನೆ ಮಾಡುವ ಅನುಕೂಲಕ್ಕೋಸ್ಕರ ಬಿಂಬದಲ್ಲಿ ನೆಲೆ ನಿಂತಿದ್ದಾನೆ ಎಂಬ ಭಾವ ಬೇಕೇ ವಿನಃ ಬಿಂಬವೇ ದೇವರು ಅಂತ ಯಾವತ್ತಿಗೂ ಭಾವಿಸಬಾರದು. ಈ ಎಚ್ಚರಿಕೆಯನ್ನು ಇಟ್ಟುಕೊಳ್ಳಬೇಕು ಅಂತ ಶಾಸ್ತ್ರಕಾರರು ನಿರ್ದೇಶನ ಮಾಡ್ತಾರೆ. ಇದು ಧ್ಯಾನದಲ್ಲಿರತಕ್ಕಂತಹ, ಧ್ಯಾನ ಮಾಡುವಾಗ ನಮಗಿರಬೇಕಾದಂತಹ ಎಚ್ಚರಿಕೆ. ಯಾವ ರೀತಿ ಭಗವಂತನನ್ನು ಧ್ಯಾನಿಸಬೇಕು? ಹಂತ ಹಂತವಾಗಿ ಭಗವಂತನ ಒಂದೊಂದೇ ಅಂಗಗಳನ್ನು ಧ್ಯಾನಿಸ್ತಾ, ಭಗವಂತನ ಪ್ರತಿಯೊಂದು ಅಂಗಗಳು ಚಿನ್ಮಯವಾಗಿರತಕ್ಕಂತಹದ್ದು ಅಲ್ಲ. ಕೆಲವರು ಹೇಳುತ್ತಾರೆ ಭಗವಂತ ನಿರ್ಗುಣ ಅಂತ, ಕೆಲವರು ಹೇಳುತ್ತಾರೆ ಭಗವಂತ ಸಗುಣ ಅಂತ, ಕೆಲವರು ಹೇಳುತ್ತಾರೆ ಭಗವಂತನಿಗೆ ರೂಪ ಇಲ್ಲ, ನಿರಾಕಾರ ಅಂತ, ಕೆಲವರು ಹೇಳುತ್ತಾರೆ ಭಗವಂತ ಸಾಕಾರ ಅಂತ. ಸತ್ಯ ಯಾವುದು? ಶಾಸ್ತ್ರ ನೋಡುವ. ಶಾಸ್ತ್ರವೂ ಹಾಗೆ ಹೇಳ್ತಾ ಉಂಟು. ವೇದ ಹೇಳ್ತದೆ ನಿರ್ಗುಣೋ ನಿರಹಂಕಾರೋ ನಿರ್ವಿಕಾರೋ ಬ್ರಹ್ಮ. ಇನ್ನೊಂದು ಕಡೆಗಳಲ್ಲಿ ಸಚ್ಚಿದಾನಂದ ಆತ್ಮ ಅಷ್ಟೈಶ್ವರ್ಯ ಗುಣ ಸಂಪೂರ್ಣೋ ಭಗವಾನ್. ಷಡ್ಗುಣೈಶ್ವರ್ಯ ಸಂಪನ್ನನಾದಂತಹ ಭಗವಂತ, ಷಡ್ಗುಣೈಶ್ವರ್ಯ ಸಂಪನ್ನನಾದಂತಹ ಭಗವಂತ ನಿರ್ಗುಣನಾಗಿದ್ದಾನೆ. ಪರಸ್ಪರ ವಿರೋಧ ಬಂತಲ್ಲ. ಶಾಸ್ತ್ರವೇ ವಿರುದ್ಧವಾದ ಹೇಳ್ತಾ ಉಂಟು. ಲೋಕದ ಜನರು ಯಾಕೆ ಶಾಸ್ತ್ರವೇ ವಿರುದ್ಧವಾದ ಹೇಳ್ತಾ ಉಂಟು? ಯಾವುದನ್ನು ನಂಬುವುದು? ಅದಕ್ಕೆ ಅರ್ಥಚಿಂತನೆಯಲ್ಲಿ ವ್ಯತ್ಯಾಸ ಮಾಡಿಕೊಳ್ಬೇಕು. ಭಗವಂತ ನಿರ್ಗುಣನೂ ಹೌದು, ಸಗುಣನೂ ಹೌದು. ಭಗವಂತ ನಿರಾಕಾರನೂ ಹೌದು, ಸಾಕಾರನೂ ಹೌದು. ಅದು ಹೇಗೆ? ನಿರ್ಗುಣ ಹೇಗೆ? ವಿಮರ್ಶಿಸುವ. ಅದೋ ಶೇಷ ಗುಣೋನ್ನದ್ಧಂ ನಿರ್ದೋಷಂ ಯಾವದೇವಹಿ ತಾವದೇವೇಶ್ವರೋ ನಾಮ ತತ್ರ ಭೇದೋಪಿ ನ ಕ್ವಚಿತ್. ಅಶೇಷ ಗುಣಗಳಿಂದ ತುಂಬಿದವ, ಅಶೇಷ ಗುಣಗಳಿಂದ ತುಂಬಿದವ, ನಿರ್ದೋಷಂ ಯಾವದೇವಹಿ ಅತ್ಯಂತ ನಿರ್ದುಷ್ಟನಾದವ. ದೋಷದ ಲವಲೇಶವೂ ಭಗವಂತನಲ್ಲಿ ಇಲ್ಲ. ಕೇವಲ ಗುಣಗಳು ತುಂಬಿಕೊಂಡಿದ್ದಾವೆ.
ಅಷ್ಟೂ ಬೇಡ. ಅವನಲ್ಲಿ ಗುಣಗಳಿದ್ದಾವೆ ಎಂಬುದಕ್ಕಿಂತಲೂ ಅವನು ಗುಣಸ್ವರೂಪಿ ಎಂಬುದು ಹೆಚ್ಚು ಪ್ರಶಸ್ತ, ಹೆಚ್ಚು ಶಾಸ್ತ್ರೀಯ. ಗುಣಗಳ ಗಣಿ ಭಗವಂತ. ಅನಂತಾನಂತ ಎಂತಹ ಗುಣಗಳು? ಕ್ಷಮೆ, ಔದಾರ್ಯ, ಸಾಹಸ ಇತ್ಯಾದಿ ಅನೇಕ ಗುಣಗಳು. ನಮ್ಮಲ್ಲಿಯೂ ಔದಾರ್ಯ ಉಂಟು, ನಮ್ಮಲ್ಲಿಯೂ ಕ್ಷಮಾಗುಣ ಉಂಟು, ನಮ್ಮಲ್ಲಿಯೂ ಸಾಹಸ ಉಂಟು, ನಮ್ಮಲ್ಲಿಯೂ ಧೈರ್ಯ ಉಂಟು. ನಿಮ್ಮಲ್ಲಿರತಕ್ಕಂತಹ ಧೈರ್ಯ, ಸಾಹಸ, ಔದಾರ್ಯಾದಿ ಗುಣಗಳು ಭಗವಂತನಿರತಕ್ಕಂತಹದ್ದಲ್ಲ. ಅದು ಅಪ್ರಾಕೃತವಾದಂತಹ ಗುಣಗಳು, ಕಲ್ಯಾಣಮಯವಾದಂತಹ ಗುಣಗಳು. ಅಂತಹ ಗುಣಗಳಿಂದ ತುಂಬಿಕೊಂಡಿದ್ದಾನೆ ಅಥವಾ ಗುಣಸ್ವರೂಪಿಯಾಗಿದ್ದಾನೆ. ಆದ ಕಾರಣ ಭಗವಂತ ಸಗುಣ. ಭಗವಂತನಲ್ಲಿ ಅನಂತಾನಂತ ಕಲ್ಯಾಣ ಗುಣಗಳಿದ್ದಾವೆ. ಆದ ಕಾರಣ ಭಗವಂತನು ಸಗುಣ. ನಿರ್ಗುಣ ಹೇಗೆ? ಸತ್ವರಜಸ್ತಮೋ ಗುಣಗಳ ಬಂಧನ ಭಗವಂತನಿಗೆ ಇಲ್ಲ. ನಾವೆಲ್ಲರೂ ಈ ಮೂರು ಗುಣಗಳಿಂದ ಬಂಧಿತರಾಗಿದ್ದೇವೆ. ಸತ್ವಗುಣ, ರಜೋಗುಣ, ತಮೋ ಗುಣಗಳಿಂದ ನಾವೆಲ್ಲರೂ ಬಂಧಿತರಾಗಿದ್ದೇವೆ. ಭಗವಂತನಿಗೆ ಈ ಮೂರು ಗುಣಗಳ ಬಂಧನ ಎಂಬುದಿಲ್ಲದಿರುವ ಕಾರಣ ಭಗವಂತ ನಿರ್ಗುಣ. ಹೇಗೆ? ನಮ್ಮಲ್ಲಿ ಒಂದೇ ಯೋಚನೆ ಬಂತು, ಇವತ್ತು ದೇವಸ್ಥಾನಕ್ಕೆ ಹೋಗುವ, ದೇವರ ಪೂಜೆಯನ್ನು ಮಾಡುವ, ಸಂಧ್ಯಾ ವಂದನೆ ಮಾಡುವ, ಪಾರಾಯಣ ಮಾಡುವ, ದೇವರ ಮುಂದೆ ಕೂತು ಅರ್ಧ ಗಂಟೆ ಕೂತು ಧ್ಯಾನ ಮಾಡುವ, ಬಂದಂತಹ ಬಡಬಗ್ಗರಿಗೆ ಸಹಾಯ ಮಾಡುವ, ದೀನ ದಲಿತರ ಸೇವೆ ಮಾಡುವ, ರಾಷ್ಟ್ರ ಚಿಂತನೆಯ ಬಗ್ಗೆ ಯೋಚನೆ ಮಾಡುವ, ಸತ್ಕಥೆಗಳನ್ನು ಕೇಳುವ, ಭಗವತ್ ಚಿಂತನೆಯನ್ನು ಮಾಡುವ, ಪ್ರಾಮಾಣಿಕವಾದ ಜೀವನವನ್ನು ಇವತ್ತಿನ ದಿವಸದಲ್ಲಿ ನಡೆಸುವ ಅಂತ ಬೆಳಿಗ್ಗೆ ಸಂಕಲ್ಪ ಮಾಡ್ತೇವೆ. ಅದೇ ರೀತಿ ಸಂಕಲ್ಪ ಮಾಡುವಾಗ ಹೇಗೆ ಇದ್ದುವೋ ಅದೇ ರೀತಿ ಇಡೀ ಜೀವನದಲ್ಲಿ ಅಥವಾ ಇಡೀ ದಿವಸದಲ್ಲಿ ಇದ್ದೆವು ಎಂದಾದಲ್ಲಿ ಯಾವುದೇ ದುಶ್ಚಟಗಳಿಗೆ ಬಲಿಯಾಗದೆ, ದುರ್ವ್ಯವಹಾರಗಳನ್ನು ನಡೆಸಿಕೊಳ್ಳದೆ, ಸಚ್ಚಿಂತನೆಯಲ್ಲೇ ಸತ್ಸಂಗದಲ್ಲಿಯೇ ತೊಡಗಿಕೊಳ್ಳುವ ಎಂಬ ಭಾವ ಯಾವಾಗ ನಮ್ಮ ಮನಸ್ಸಿಗೆ ಬರ್ತದೋ ಆವಾಗ ನಾವು ಸತ್ವಗುಣದ ಅಧೀನದಲ್ಲಿದ್ದೇವೆ ಅಂತ ಅರ್ಥ. ಅದು ಶಾಶ್ವತವಾಗಿ ಇತ್ತು ಎಂದಾದಲ್ಲಿ ನಮ್ಮಲ್ಲಿ ಸಾತ್ವಿಕತೆ ಹೆಚ್ಚುಂಟು ಅಂತ ಅರ್ಥ. ಸಂಕಲ್ಪ ಮಾಡ್ತೇವೆ, ಸ್ವಲ್ಪ ಹೊತ್ತಾದಾಗ ಯಾರೋ ಏನೋ ಹೇಳಿದರು, ಅಥವಾ ಯಾರೋ ಏನೋ ಹೇಳಿದ್ರು ಅಂತ ಯಾರೋ ನಮಗೆ ಬಂದು ಹೇಳಿದರು. ಅವನು ಹಾಗೆ ಹೇಳಿದ್ನೋ, ಒಂದು ಕೈ ನೋಡ್ಕೊಳ್ತೇನೆ ಅವನನ್ನು ಅಂತ ಭಾವ ವ್ಯತ್ಯಾಸ ಆಯಿತು. ಸಿಟ್ಟು ಬಂತು. ಅವ ಎದುರಿಗೆ ಬಂದ, ಹಲ್ಲನ್ನು ಕಟಕಟಕಟ ಅಂತ ಕಜಡಿಕೆ ಪ್ರಾರಂಭ ಮಾಡಿದೆವು. ವೇಷ್ಟಿಯನೆತ್ತಿ ಮೇಲೆ ಕಟ್ಟಿ ಈಗ ಮಾಡ್ತೇನೆ ಹೇಗೆ ಬುದ್ಧಿ ಅಂತ ಕಲಿಸ್ತೇನೆ ಅಂತ ಹೊರಟೆವು. ಇದು ಏನಾಯಿತು? ರಜೋಗುಣ ನಮ್ಮಲ್ಲಿ ಕಾರ್ಯಪ್ರವೃತ್ತವಾಯಿತು, ನಮ್ಮನ್ನು ಕುಣಿಸ್ತಾ ಇದೆ ರಜೋಗುಣ. ಇನ್ನು ಕೊಲೆ, ಕೆಟ್ಟ ಮಾತಿನಿಂದ ಬೈಯುವುದು, ಅಥವಾ ಅತಿಯಾದ ನಿದ್ದೆ, ಅತಿಯಾದ ಆಲಸ್ಯ, ಜಡತೆ, ಕುಂಭಕರ್ಣನ ಹಾಗೆ, ಇದು ಯಾವಾಗ ನಮ್ಮನ್ನು ಆವರಿಸಿಕೊಳ್ತದೋ, ಅಥವಾ ಅತಿಯಾದ ರೋಷಾವೇಶ, ಕೊಲೆ ಮಾಡುವುದು, ದರೋಡೆ ಮಾಡುವುದು, ಅತ್ಯಾಚಾರ, ಅನಾಚಾರ, ವ್ಯಭಿಚಾರ ಇತ್ಯಾದಿಗಳಲ್ಲಿಯೇ ಮುಳುಗಿಕೊಳ್ಳುವಿಕೆ ಯಾವಾಗ ನಮ್ಮಲ್ಲಿ ಹೆಚ್ಚಾಗ್ತದೆ, ಇಂತಹ ಪ್ರವೃತ್ತಿ ನಮ್ಮಲ್ಲಿ ಕಂಡು ಬರ್ತದೋ ಆಗ ನಮ್ಮಲ್ಲಿ ತಾಮಸ ಗುಣ ಉದ್ಬೋಧನೆಯಾಗಿದೆ ಅಂತ ನಾವು ತಾಮಸ ಗುಣಕ್ಕೆ ಒಳಪಟ್ಟಿದ್ದೇವೆ. ಈ ಮೂರು ಗುಣಗಳು ಪ್ರತಿಯೊಬ್ಬ ವ್ಯಕ್ತಿಯ ಒಳಗೂ ಇರ್ತವೆ. ನನ್ನ ಒಳಗೂ ಇದೆ, ಪ್ರತಿಯೊಬ್ಬ ವ್ಯಕ್ತಿಯ ಒಳಗೂ ಇದೆ. ಯಾರು ಇಲ್ಲ ಇಂತಹ ಯಾವ ವೈಕ್ಲವ್ಯಗಳು ನನ್ನಲ್ಲಿ ಆಗುವುದಿಲ್ಲ ಅಂತ ಎದೆತಟ್ಟಿ ಹೇಳುತ್ತಾನೋ ಅವನನ್ನು ದೇವರು ಅಂತ ತಿಳ್ಕೊಳ್ಳಿ. ಅವನೇ ನಿಜವಾದ ದೇವರು. ಹಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು, ದಾಸರು ಹೇಳುತ್ತಾರೆ, ಯತಿಗಳು ಸಹಿತಾಗಿ ಮೋಸ ಹೋದರು ಇದಕ್ಕೆ ಗುಣಪೂರ್ಣ ಚೆಲ್ಲುವ ಚೆನ್ನಿಗ ರಾಯ ನಿನ್ನ ಗುಣಚಿಂತನೆಯೋಳು ಇಡು ಇಷ್ಟೇ ಸಾಕು. ಉಗಾಭೋಗ ಕೇಳಿದ್ದೀರಲ್ವಾ ದಾಸರ ಪದದಲ್ಲಿ? ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದಳು, ಮಡದಿಯಿಂದ ಸಂತೋಷ ಕೆಲವರಿಗೆ ಲೋಕದಳು, ಧನದಿಂದ ಸಂತೋಷ ಕೆಲವರಿಗೆ ಲೋಕದಳು. ಇನ್ನೊಂದು ಏನೋ ಹೇಳ್ತಾರೆ, ಮುನಿಗಳು ಸಹಿತಾಗಿ ಮೋಸ ಹೋದರು ಇದಕ್ಕೆ ಗುಣಪೂರ್ಣ ಚೆಲ್ಲುವ ವಿಠ್ಠಲರಾಯ ಗುಣಚಿಂತನೆಯೊಳು ಇಡು ಇಷ್ಟೇ ಸಾಕು. ನನಗಿದು ಯಾವುದೂ ಬೇಡ, ನನಗೆ ನಿನ್ನ ಗುಣಚಿಂತನೆಯೊಳು ನನ್ನನ್ನು ಮುಳುಗಿಸಿಡು, ಇದು ಬಿಟ್ಟರೆ ಬೇರೆ ಯಾವ ಮೋಹವೂ ನನಗೆ ಬೇಡ. ಅಂತಹ ಗುಣಪೂರ್ಣನಾದಂತಹ ಭಗವಂತ
ನಮ್ಮನ್ನು ಬಾಧಿಸುವಂತಹ ಈ 3 ಗುಣಗಳಿಂದ ಅತೀತನಾಗಿದ್ದಾನೆ. ಸತ್ವ ರಜಸ್ತಮೋ ಗುಣಗಳಿಂದ ಅತೀತನಾಗಿದ್ದಾನೆ. ಆದ ಕಾರಣ ಅವನು ನಿರ್ಗುಣ. ಮತ್ತೆ ಅನಂತಾನಂತ ಕಲ್ಯಾಣಮಯವಾದಂತಹ ಗುಣಗಳಿಂದ ಪೂರ್ಣನಾಗಿದ್ದಾನೆ. ಅಂತಹ ಕಲ್ಯಾಣ ಗುಣ ಸ್ವರೂಪಿಯಾಗಿದ್ದಾನೆ. ಆದ ಕಾರಣ ಭಗವಂತ ಸಗುಣ. ಇನ್ನು ಆಕಾರ ಹೌದು, ನಿರಾಕಾರನೂ ಹೌದು, ಸಾಕಾರನೂ ಹೌದು. ಭಗವಂತನಿಗೂ ಕೈ, ಕಾಲು, ಕಣ್ಣು, ಕಿವಿ, ಮೂಗು, ಪಾದ ಎಲ್ಲವೂ ಇದೆ. ನಿರಾಕಾರ ಅಂತ ಹೇಳಿದ್ರೆ ಏನು? ಎಲ್ಲವೂ ಇದ್ರ ಮೇಲೆ ನಿರಾಕಾರನ ಯಾಕೆ ಕರೆಯೋದು? ನಮ್ಮ ಹಾಗೆ ಅವನಿಗೆ ಶರೀರ ಇಲ್ಲ. ನಾವು ಬೆನ್ನು ಬಗ್ಗಿ ದುಡಿದ್ರೆ ಬೆವರು ಸುರಿತದೆ, ಭಗವಂತನಿಗೆ ಬೆವರುವುದಿಲ್ಲ. ಅಕಸ್ಮಾತ್ ಬೆವರಿಳಿದಂತೆ ತೋರ್ಪಡಿಸಿಕೊಂಡರೂ ಆ ಬೆವರೂ ಕೂಡ ಜ್ಞಾನಾನಂದಮಯವಾದದ್ದು. ಭಗವಂತನ ಬೆವರೂ ಕೂಡ ಅತ್ಯಂತ ಪವಿತ್ರವಾದದ್ದು. ನಮ್ಮ ಬೆವರಿನಲ್ಲಿ ದುರ್ಗಂಧ ಬರ್ತದೆ, ಭಗವಂತನ ಬೆವರಿನಲ್ಲಿ ದುರ್ಗಂಧ ಇಲ್ಲ. ಯಾಕೆ? ಆ ಬೆವರೂ ಕೂಡ ಬೆವರುವುದಿಲ್ಲ. ಅಕಸ್ಮಾತ್ ಬೆವರಿದ್ರೆ ಆ ಬೆವರೂ ಕೂಡ ಜ್ಞಾನಾನಂದಮಯ. ನಮಗೆ ನಮ್ಮ ಕೈಗೆ ತಾಗಿತು, ಕೈಕಾಲು ತುಂಡಾಯಿತು, ಜಲ ರಕ್ತ ಸುರಿತದೆ. ಭಗವಂತನ ಕೈಕಾಲು ತುಂಡ ಆಗುವುದಿಲ್ಲ. ಆದರೂ ಕೂಡ ಅದರಲ್ಲಿ ನಮ್ಮ ಹಾಗೆ ರಕ್ತ, ಕೀವು, ಮಾಂಸ, ಅಸ್ಥಿ, ಮಜ್ಜೆ ಇತ್ಯಾದಿಗಳು ಭಗವಂತನ ಶರೀರದಲ್ಲಿ ತುಂಬಿಕೊಳ್ಳಿಲ್ಲ. ಮತ್ತೆ ಏನು ತುಂಬಿಕೊಂಡಿದ್ದಾವೆ? ಗುಣಗಳು 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 ಅನಂತಾನಂತ ಕಲ್ಯಾಣ ಗುಣಗಳು ಭಗವಂತನ ಶರೀರದಲ್ಲಿ ತುಂಬಿಕೊಂಡಿದ್ದಾವೆ. ಗುಣಮಯ ಶರೀರನಾಗಿದ್ದಾನೆ. ಆದ ಕಾರಣ ಭಗವಂತ ನಮಗೆ ಹಸಿವಾಗ್ತದೆ, ನೀರಡಿಕೆ ಆಗ್ತದೆ, ಊಟ ಮಾಡ್ತೇವೆ, ನಿದ್ದೆ ಬರ್ತದೆ, ಮಲಮೂತ್ರ ವಿಸರ್ಜನೆ ಮಾಡ್ತೇವೆ. ಭಗವಂತನಿಗೆ ಇದು ಯಾವುದೂ ಆಗುವುದಿಲ್ಲ. ಆತ್ಮಾರಾಮ ಭಗವಂತನಿಗೆ ನೈವೇದ್ಯ ಕೊಡುದು ನಮಗೋಸ್ಕರ, ನಮಗೆ ಅವನ ಪ್ರಸಾದ ಬೇಕು, ಅದಕ್ಕೋಸ್ಕರ ನೈವೇದ್ಯ ಕೊಡ್ತವೆಯೇ ವಿನಃ ಭಗವಂತನಿಗೆ ಹಸಿವಾಯಿತು ಅಂತ ನೈವೇದ್ಯ ಕೊಡುವುದಲ್ಲ. ದೇವಸ್ಥಾನದಲ್ಲಿ ನೈವೇದ್ಯ ಸರಿಯಾಗದಿದ್ದರೆ ಪ್ರಶ್ನೆಯಲ್ಲಿ ಪೊದುವಾಳರು ಹೇಳ್ತಾರೆ, ನೈವೇದ್ಯ ಸರಿಯಾಗ್ತಾ ಇಲ್ಲ, ದೇವರಿಗೆ ಕೋಪ ಉಂಟು ಅಂತ. ಹಾಗಾದ್ರೆ ಇದಕ್ಕೇನು ಹೇಳ್ತೀರಿ? ಅದು ಜ್ಯೋತಿಷ್ಯ ಶಾಸ್ತ್ರ, ಅದು ಬೇರೆ ವಿಷಯ. ಅದಕ್ಕೆ ಚಿಂತನೆಯ ಕ್ರಮ ಬೇರೆ ಉಂಟು. ಅಲ್ಲಿ ದೇವರಿಗೆ ನೈವೇದ್ಯ ಸರಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ನಿಮ್ಮ ಪೂರ್ವಿಕರು ಸ್ಥಾಪಿಸಿದ ದೇವಸ್ಥಾನದಲ್ಲಿ ನೀವು ದೇವರನ್ನು ಸರಿಯಾಗಿ ನಡೆಸಿಕೊಳ್ತಾ ಇಲ್ಲ ಅಂತ ಅಷ್ಟೇ ತಾತ್ಪರ್ಯ. ದೇವರು ಹಸಿವಾಗಿ ಹಸಿವಿನಿಂದ ಕಂಗೆಟ್ಟಿದ್ದಾನೆ, ಅವನಿಗೆ ಒಂದು ಸೇರಿನ ನೈವೇದ್ಯ ಮಾಡಿ ಅಂತ ಅರ್ಥ ಅಲ್ಲ. ನಿಮ್ಮ ಹಿರಿಯರು ನಿಮ್ಮ ಉದ್ಧಾರಕ್ಕೋಸ್ಕರ, ಗ್ರಾಮದ ಉದ್ಧಾರಕ್ಕೋಸ್ಕರ ಯಾವ ಭಗವಂತನ ಚೈತನ್ಯವನ್ನು ಇಲ್ಲಿ ಪ್ರತಿಷ್ಠೆ ಮಾಡಿದ್ದಾರೋ ಆ ದೇವರನ್ನು ನೀವು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ. ಅವರಿಗೆ ಆ ದೇವರಿಗೆ, ನಿಮ್ಮನ್ನು ಉದ್ಧರಿಸುವ ದೇವರಿಗೆ ಬೇಕಾದ ಪೂಜಾ ಕರ್ಮಗಳ ಒಳ್ಳೆ ವ್ಯವಸ್ಥೆಯನ್ನು ಮಾಡಿ ಎಂಬ ಅರ್ಥದಲ್ಲಿ ಆ ಮಾತುಗಳು ಹೊರಟದ್ದೇ ವಿನಃ ಭಗವಂತ ಹಸಿವಿನಿಂದ ಕಂಗಾಲಾಗಿದ್ದಾನೆ, ಅದರಿಂದ ಅವನಿಗೆ ಕೋಪ ಬಂದಿದೆ ಅಂತ ಅರ್ಥ ಅಲ್ಲ. ಯಾಕೆ? ದೇವರಿಗೆ ಆತ್ಮಾರಾಮ, ಸತ್ಯ ಸಂಕಲ್ಪ ಇತ್ಯಾದಿ ಹೆಸರು. ಹಾಗಾಗಿ ಭಗವಂತನಿಗೆ ಹಸಿವು, ತೃಷೆ, ನೀರಡಿಕೆ, ಆಯಾಸ, ಸುಸ್ತು, ಬೆವರುವುದು, ಮಲಮೂತ್ರ ವಿಸರ್ಜನೆ ಮಾಡುವುದು ಇಂತಹ ವ್ಯವಸ್ಥೆಯೇ ಭಗವಂತನಲ್ಲಿಲ್ಲ. ಹಾಗಾಗಿ ನಮಗಿರತಕ್ಕಂತಹ ಶರೀರ ಭಗವಂತನಲ್ಲಿ ಇಲ್ಲದಿರುವ ಕಾರಣ, ನಮ್ಮಂತಹ ಶರೀರ ಭಗವಂತನಲ್ಲಿ ಇಲ್ಲದಿರುವ ಕಾರಣ ಅವನು ಜ್ಞಾನಾನಂದಮಯ ಶರೀರಿ, ನಾವು ದೋಷಗಳಿಂದ ಕೂಡಿದ ಶರೀರ ಉಳ್ಳವರಾದ ಕಾರಣ ನಾವು ಮನುಷ್ಯರು. ಹಾಗಾಗಿ ಭಗವಂತ ಸಾಕಾರನೂ ಹೌದು, ನಿರಾಕಾರನೂ ಹೌದು. ನಮಗಿರತಕ್ಕಂತಹ ಶರೀರ ಇಲ್ಲದಿರುವ ಕಾರಣ ನಿರಾಕಾರ, ಚಿನ್ಮಯಾನಂದವಾಗಿರತಕ್ಕಂತಹ ಶರೀರ ಉಳ್ಳವನಾದ ಕಾರಣ ಸಾಕಾರ. ಈ ಚಿಂತನೆಯ ಒಳಗೆ ಭಗವಂತನ ಧ್ಯಾನವನ್ನು ಮಾಡು. ಅಂತಹ ಭಗವಂತನ ತಿಳುವಳಿಕೆಯನ್ನು, ಧ್ಯಾನವನ್ನು, ಜ್ಞಾನವನ್ನು, ಗುಣಗಳನ್ನು ಹೇಗೆ ತಿಳುಕೊಳ್ಳಿಕ್ಕೆ ಸಾಧ್ಯ? ಆ ಭಗವಂತ ಯಾವ ರೀತಿಯಲ್ಲಿ ನಮ್ಮನ್ನು ಉದ್ಧರಿಸ್ತಾನೆ ಎಂಬುದಾಗಿ ಪರೀಕ್ಷಿತನ ಪ್ರಶ್ನೆಗೆ ಶುಕಾಚಾರ್ಯರು ಸಮಗ್ರ ಭಾಗವತವನ್ನು ಉಪದೇಶಿಸಿ ಭಗವತ್ ಭಕ್ತರ ಅನೇಕ ಕಥೆಗಳನ್ನು, ವಂಶಾನುವರ್ಣನೆಯನ್ನು, ಯದುವಂಶದ, ಚಂದ್ರವಂಶದ, ಸೂರ್ಯವಂಶದ ಕಥೆಗಳನ್ನು ಹೇಳಿ ಕೊನೆಗೆ ಪರೀಕ್ಷಿತನ ಪ್ರಶ್ನೆಗೆ ಅನುಗುಣವಾಗಿ ಕೃಷ್ಣನ ಕಥೆಯನ್ನು ಪ್ರಾರಂಭ ಮಾಡ್ತಾರೆ. ಪರೀಕ್ಷಿತ ನಾವು ಸಪ್ತಾಹ ಕ್ರಮದಲ್ಲಿ ಭಾಗವತವನ್ನು ಕೇಳುತ್ತಾ ಇದ್ದೇವೆ. 2 ವಿಧ ಇದೆ ಸಪ್ತಾಹ ಕ್ರಮ. ಇದನ್ನು ಮೊದಲು ಸ್ಪಷ್ಟಪಡಿಸಬೇಕು ನಾನು, ಯಾಕೆ ನಾಳೆ ಯಾರಿಗೊಂದು ಸಂಶಯ ಉಳಿಬಾರದು. ಒಂದು ವಿಧ, ಯಾರಾದರೂ ಒಬ್ಬರು ಸಪ್ತಾಹವನ್ನು ಮಾಡಿಸುವಾಗ ಅದಕ್ಕೋಸ್ಕರ ಒಂದು ವೇದಿಕೆ, ಇಂತಹದ್ದೇ ಒಂದು ವೇದಿಕೆ ನಿರ್ಮಾಣ. ಆ ವೇದಿಕೆಯಲ್ಲಿ ಒಂದು ದೇವರ ಸ್ಥಾನ ಇಲ್ಲಿ ಮಾಡಿದ್ದಾರೆ. ಆ ರೀತಿಯಲ್ಲಿ ಪ್ರಾರಂಭದ ದಿನ ಪ್ರಾತಃ ಕಾಲದಲ್ಲಿ ಸ್ವಸ್ತಿ ಪುಣ್ಯಾಹ ವಾಚನ ಆಗಿ, ನಾಂದಿ ಸಮಾರಾಧನೆಯಾಗಿ, ದೇವತಾ ಪ್ರತಿಷ್ಠೆ ಅಂತ ಆಗಿ,
ತೋರಣ ಮುಹೂರ್ತಾದಿಗಳು ಆಗಿ ಬೆಳಗಿನ ಜಾವ ಪೂರ್ತಿ ಭಾಗವತ ಗ್ರಂಥದ ಪಾರಾಯಣ. ಒಬ್ಬರಿಂದ ಆಗುವುದಿಲ್ಲ, ಕನಿಷ್ಠ ಪಕ್ಷ ಇಬ್ಬರಾದರೂ ಬೇಕು. 7ನೇ ದಿವಸ ಆದಾಗ ಸಮಗ್ರ ಭಾಗವತ ಪಾರಾಯಣ ಮುಗ್ದಿರಬೇಕು. ಇಬ್ಬರು ಪಾರಾಯಣವನ್ನು, ಭಾಗವತ ಗ್ರಂಥವನ್ನು ಪಾರಾಯಣ ಮಾಡಿ. ಸಂಜೆಯ ಹೊತ್ತು ಭಾಗವತ ಪ್ರವಚನಕಾರರು ಅಂತ ಒಬ್ಬರು ಪ್ರವಚನ ಮಾಡಲಿ. ಮಿನಿಮಮ್ 3 ಗಂಟೆ ಅವಧಿ ಬೇಕು ಭಾಗವತ ಪ್ರವಚನ ಮಾಡಲಿಕ್ಕೆ, ಮಿನಿಮಮ್ 3 ಗಂಟೆ. ಹಾಗೆ ಮಾಡಿದರೆ 7 ದಿವಸದಲ್ಲಿ ಸಾಮಾನ್ಯವಾಗಿ ಭಾಗವತವನ್ನು ಮುಗಿಸಬಹುದು, ಒಂದು ಹಂತದಲ್ಲಿ ಮುಗಿಸಬಹುದು. ಕೇಳುಗರು ಮಧ್ಯ ಏಕಭುಕ್ತರಾಗಿದ್ದುಕೊಂಡು ಪ್ರವಚನವನ್ನು ಕೇಳಬೇಕು. ಅಂದರೆ ಮಧ್ಯಾಹ್ನ ಆಹಾರ ಸ್ವೀಕಾರ ಮಾಡದೆ ಉಪವಾಸದಲ್ಲಿದ್ದು ಆಹಾರ ಸ್ವೀಕಾರ ಮಾಡಬಹುದು. ಹೇಗೆ ಮಾಡಬಹುದು, ಯಾಕೆ ಮಾಡಬೇಕು? ಸಂಜೆ ಪ್ರವಚನ ಕೇಳಲಿಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಮಧ್ಯಾಹ್ನ ಆಹಾರ ಸ್ವೀಕಾರ, ಫಲಹಾರ ಅಥವಾ ಉಪಹಾರ ಸ್ವೀಕಾರ ಮಾಡಬೇಕು. ಯಾಕೆಂತ ಕೇಳಿದರೆ ಸಂಜೆ ಆಗುವ ಜೋರು ಹಸಿವು ಪ್ರಾರಂಭ ಆಗ್ತದೆ. ಬಹುಕ್ಷಿದಮ್ನ ಪ್ರತಿಪಾದಿ ಕಿಂಚಿತು ಅಂತ ಒಂದು ಮಾತಿದೆ. ಹಸಿವಾದನಿಗೆ ಏನು ಹೇಳಿದ್ರು ಅರ್ಥ ಆಗೋದಿಲ್ಲ ಅಂತ. ಎಷ್ಟೊತ್ತಿಗೆ ಮುಗಿತದಪ್ಪ ಇವ್ರದ್ದೊಂದು, 5 ಗಂಟೆಗೆ ಶುರು ಮಾಡಿದ್ದಾರೆ, ಗಂಟೆ 7 ಆಗ್ತಾ ಬಂತು, ಇಲ್ಲಿ ಹಸಿವಲ್ಲಿ ಹೊಟ್ಟೆ ತಾಳ ಹಾಕ್ತಾ ಉಂಟು, ಇಲಿ ಓಡಾಡ್ತಾ ಉಂಟು ಹೊಟ್ಟೆಯೊಳಗೆ, ಯಾವಾಗ ಮುಗಿತದಪ್ಪ ಅಂತ ಕೇಳುಗರು ಯೋಚನೆ ಮಾಡ್ತಾ ಕೂತ್ಕೊಳ್ಬಾರ್ದು. ಕೇಳಲಿಕ್ಕೆ ಶಕ್ತಿ ಬೇಕು. ಅದಕ್ಕೋಸ್ಕರ ಅಲ್ಪಾಹಾರವನ್ನು ಮಧ್ಯಾಹ್ನ ಸ್ವೀಕಾರ ಮಾಡಿ ಸಂಜೆಯ ಹೊತ್ತು 3 ಗಂಟೆಯ ಅವಧಿಯಲ್ಲಿ ಪ್ರವಚನವನ್ನು ಕೇಳಿದರೆ ಆಗ 7 ದಿವಸದಲ್ಲಿ ಸರ್ವೇ ಸಾಮಾನ್ಯವಾಗಿ ಸಪ್ತಾಹ ಇಡೀ ಭಾಗವೇ ಮುಗಿಸಬಹುದು. ಅದರ ಹೇಳಿದ ಕ್ರಮದಲ್ಲಿ ಮುಗಿಸಬಹುದು. ಇನ್ನೊಂದು ವಿಧ ಇದಕ್ಕೆ ನಾವು ಮಾಡ್ತಾ ಇರತಕ್ಕಂಥ ತಪ್ಪು ಅಂತ ಹೇಳಿದ್ದಲ್ಲ, 2 ವಿಧ ಇದೆ. ಭಾಗವತ 7 ದಿನದಲ್ಲಿ ಭಾಗವತದ ಕಥೆಗಳನ್ನು ಕೇಳುವುದು. ಪರೀಕ್ಷಿತ ಹೇಗೆ ಕೇಳಿದ? ಪರೀಕ್ಷಿತ ಯಾವಾಗ ತನಗೆ ತನ್ನ ಮರಣ ಎಂಬ ಸುದ್ದಿ ಬಂತೋ ತತ್ಕ್ಷಣದಲ್ಲಿಯೇ ಕಾರ್ಯಪ್ರವೃತ್ತನಾಗಿ ಆ ಕ್ಷಣದಲ್ಲಿಯೇ ಶುಕಾಚಾರ್ಯರ ಆಗಮನವೂ ಆಯಿತು. ಇದು ಭಗವಂತನ ಸಂಕಲ್ಪ. ಪರೀಕ್ಷಿತನನ್ನು ಉದ್ಧರಿಸುವುದಕ್ಕೋಸ್ಕರ ಭಗವಂತ ಮಾಡಿಕೊಟ್ಟಂತಹ ವ್ಯವಸ್ಥೆ. ಆ ಕ್ಷಣದಿಂದ 24x7 ನಿರಂತರವಾಗಿ ಭಾಗವತವನ್ನು ಕೇಳಿದ. ಪ್ರಾತಃ ಕಾಲದಲ್ಲಿ ಏಳುವುದು, ಎದ್ದು ಶೌಚ ವಿಧಿಯಾದಿಗಳನ್ನು ಮಾಡುವುದು, ಸಂಧ್ಯಾವಂದನಗಳನ್ನು ಅವನ ಕ್ಷತ್ರಿಯೋಚಿತ ಕರ್ಮಗಳನ್ನು ಮಾಡುವುದು, ಪ್ರವಚನ ಕೇಳಲಿಕ್ಕೆ ಕೂರುವುದು. ಮಧ್ಯಾಹ್ನ ಊಟ ಇಲ್ಲ, ಮಧ್ಯದಲ್ಲಿ ಚಹಾ ಕಾಫಿ ಏನಾದರೂ ರಾಗಿ ಮಾಲ್ಟ್ ಚಟ್ಟಂಬಡಿ ಏನೂ ಇಲ್ಲ. ಸಂಜೆಯ ಹೊತ್ತು ಏನೂ ಇಲ್ಲ. ರಾತ್ರಿ ಪೂರ್ತಿ ಜಾಗರಣೆ, ನಿದ್ದೆ ಬಿಟ್ಟು ಅನ್ನಾಹಾರ ಬಿಟ್ಟು ಸಂಧ್ಯಾಕಾಲದಲ್ಲಿ ಮಾಡಬೇಕಾದಂತಹ ಸಂಧ್ಯಾವಂದನೆಯ ಕೆಲಸ, ಕ್ಷತ್ರಿಯೋಚಿತವಾದಂತಹ ಸಂಧ್ಯಾವಂದನೆಯ ಕರ್ಮಗಳೇನುಂಟು ಅದನ್ನು ಮಾತ್ರ ಆಚರಣೆ ಮಾಡುತ್ತಾ ನಿರಂತರ 24 ಗಂಟೆ 7 ದಿವಸಗಳ ಕಾಲ ನಮ್ಮ ನ್ಯೂಸ್ ಚಾನೆಲ್ಗಳಲ್ಲಿ ನಾವು 72 ಗಂಟೆ ಅದನ್ನೇ ಹೇಳಿದ್ದನ್ನೇ ಹೇಳ್ತಾ ಬಂದಿದ್ದೇವೆ ಅಂತ ತೋರಿಸ್ತಾರಲ್ಲ, ಹಾಗೆ ಹೇಳಿದ್ದಲ್ಲ, ಭಗವಂತನ ಚಿಂತನೆಯನ್ನು ಶುಕಾಚಾರ್ಯರು ಉಪದೇಶಿಸಿದರು. ಆ ನಿಟ್ಟಿನಲ್ಲಿ 7 ದಿನಗಳ ಅವಧಿಯಲ್ಲಿ ಶುಕಾಚಾರ್ಯರು ವ್ಯಾಸರಿಂದ ರಚಿತವಾದ ಭಾಗವತದ 18,000 ಶ್ಲೋಕಗಳ ಭಾಗವತದ ಉಪನ್ಯಾಸವನ್ನು ಸಪ್ತಾಹ ಕ್ರಮದಲ್ಲಿ ಮಾಡಿದರು. ಭಾಗವತ ಗ್ರಂಥದಲ್ಲಿ 18,000 ಶ್ಲೋಕಗಳು. ಈ 18ಕ್ಕೂ ನಮ್ಮ ಅಧ್ಯಾತ್ಮಕ್ಕೂ ಬಹುದೊಡ್ಡ ಒಂದು ನಂಟಿದೆ. 18ರ ನಂಟು ಅಂತ ಕರೀತಾರೆ. ಭಾಗವತದಲ್ಲಿ 18,000 ಶ್ಲೋಕ, ಭಗವದ್ಗೀತೆಯಲ್ಲಿ 18 ಅಧ್ಯಾಯ, ಮಹಾಭಾರತ ಯುದ್ಧ ನಡೆದದ್ದು 18 ದಿವಸ, ಮಹಾಭಾರತ ಗ್ರಂಥದಲ್ಲಿ 18 ಪರ್ವಗಳು. 18 ಅದ್ಭುತವಾದಂತಹ ಒಂದು ಸಂಖ್ಯೆ. ಅದರ ಹಿಂದೆ ನ್ಯೂಮರಾಲಜಿ ಎಂಬುದು ಬೇರೆಯೇ ಇದೆ, ಅದನ್ನು ಮತ್ತೆ ಪ್ರಸಂಗ ಬಂದಾಗ ನೋಡುವ. ಈ ರೀತಿ 18,000 ಶ್ಲೋಕಗಳ ಭಾಗವತವನ್ನು ಪರೀಕ್ಷಿತ ಶುಕಾಚಾರ್ಯರ ಮುಖದಿಂದ ನಿರಂತರವಾಗಿ ಕೇಳಿಕೊಂಡು ಬಂದ. ಆ ರೀತಿ 2 ವಿಧದಲ್ಲಿ ಭಾಗವತವನ್ನು ಶ್ರವಣ ಮಾಡತಕ್ಕಂತಹ ವ್ಯವಸ್ಥೆ. ಆ ಭಾಗವತದ ಉಪದೇಶಕ್ಕೆ ಶುಕಾಚಾರ್ಯರು ಪ್ರಾರಂಭ ಮಾಡಿ ಮೊದಲಿಗೆ ಮಂಗಳ ಪದ್ಯವನ್ನು ಹಾಡ್ತಾರೆ. ಮಂಗಳ ಪದ್ಯ ಅಂತ ಹೇಳಿದ್ರೆ ಯಾವುದೇ ಗ್ರಂಥದ ಆರಂಭದಲ್ಲಿ ಬರತಕ್ಕಂತಹ ಮೊಟ್ಟ ಮೊದಲ ಶ್ಲೋಕ ಅಥವಾ ಪದ್ಯ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹ ಸತ್ಯಂ ಪರಂ ಧೀಮಹಿ. ಸತ್ಯಂ ಪರಂ ಧೀಮಹಿ. ವೇದವ್ಯಾಸರು ಭಾಗವತ ಗ್ರಂಥದ
ರಚನೆಯಲ್ಲಿ ಮೊಟ್ಟ ಮೊದಲಿಗೆ ಬರೆದಂತಹ ಶ್ಲೋಕ ಜನ್ಮಾದ್ಯಸ್ಯ ಯತೋನ್ಮಯಾತ್ ಇತರತಃ. ಭಗವಂತನ ಚಿಂತನೆಯನ್ನು ಯಾವ ರೀತಿ ಮಾಡಬೇಕು, ಭಗವಂತ ಎಂತಹವ, ಭಗವಂತನ ಕಾರ್ಯಕ್ರಮಗಳು ಯಾವುದೆಲ್ಲ ಎಂಬುದನ್ನು ಯಾವ ರೀತಿ ಧ್ಯಾನಿಸಬೇಕು ಎಂಬುದನ್ನು ಈ ಒಂದು ಮಂಗಳ ಪದ್ಯದಲ್ಲಿ ವ್ಯಾಸರು ನಿಬಂಧನೆ ಮಾಡಿದರು. ನಾನು ನಿನ್ನೆ ಹೇಳಿದೆ, ಭಗವಂತನ ಜ್ಞಾನ ತಿಳಿಸುವುದಕ್ಕೋಸ್ಕರವೇ ವೇದಗಳನ್ನು ಭಾಗ ಮಾಡಿದರು. ವೇದಗಳು ಅರ್ಥ ಆಗುವುದಿಲ್ಲ ಅಂತ ಹೇಳಿ ಪುರಾಣಗಳ ರಚನೆಯಾಯಿತು. ಪುರಾಣಗಳು ಅರ್ಥ ಆಗದೆ ಹೋದಾಗ ಇತಿಹಾಸಗಳು ಮುನ್ನೆಲೆಗೆ ಬಂದವು. ಅದೂ ಅರ್ಥ ಆಗಲಿಲ್ಲ ಅಂತಾದಾಗ ಇನ್ನಪ್ಪ ಏನಪ್ಪ ಮಾಡುವುದು ಈ ಮನುಷ್ಯರನ್ನು ಹೇಳಿ ಮಹತ್ತರವಾದ ಕರುಣೆಯಿಂದ ಭಗವಾನ್ ವೇದವ್ಯಾಸರು ನಮಗೆ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿ ಕೊಟ್ಟರು. ಇವತ್ತಿಗೆ ಅದರ ಹೆಸರೇ ಗೊತ್ತಿಲ್ಲ ಎಷ್ಟೋ ಮಂದಿಗೆ. ಬ್ರಹ್ಮಸೂತ್ರಗಳು ಅಂತ ಬ್ರಹ್ಮ ಮೀಮಾಂಸೆ ಅಂತ ಕರೀತಾರೆ. ಈ ಬ್ರಹ್ಮಸೂತ್ರಗಳು ಹೊರಟದ್ದೇ ಭಗವಂತನ ಯಥಾರ್ಥ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ, ಸುಲಭವಾಗುವುದಕ್ಕೋಸ್ಕರ. ಸೂತ್ರ ಇತ್ತು ಅಂತಾದರೆ ಎಂತಹ ಜಟಿಲವಾದ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಲಿಕ್ಕೆ ಸಾಧ್ಯ. ನಮಗೆ ಶಾಲೆಗೆ ಹೋಗುವಾಗ ಬೀಜಗಣಿತದಲ್ಲಿ ಇದರ ಅನುಭವ. ಬೀಜಗಣಿತ ಬಹಳ ಕ್ಲಿಷ್ಟಕರವಾದದ್ದಿರ್ತದೆ. ಸರ್ವೇ ಸಾಮಾನ್ಯ ಎಲ್ಲರೂ ಇದರಲ್ಲಿ ಸ್ವಲ್ಪ ಹಿನ್ನೆಲೆ, ಯಾರ ಹತ್ರ ಕೇಳಿದ್ರು ಗಣಿತದಲ್ಲಿ ನಾನು ಸ್ವಲ್ಪ ಹಿಂದೆ ಅಂತ ಹೇಳುವವರೇ ಇರುತ್ತೆ. ಬೀಜಗಣಿತ ಹತ್ರಾವಿ, ಅದರಲ್ಲಿಯೂ ಅಂಕಗಣಿತಕ್ಕಿಂತ ಬೀಜಗಣಿತ ಅದು ಸುಲಭ ಆಗುವುದು ಯಾವಾಗ ಒಂದು ಫಾರ್ಮುಲಾ ಕೊಡ್ತಾರೆ. ಇದನ್ನು ಈ ಸಮಸ್ಯೆಯನ್ನು ಬಿಡಿಸಬೇಕಾದ್ರೆ ಒಂದು ಸೂತ್ರ ಫಾರ್ಮುಲಾ ಕೊಡ್ತು ಅಂತಾದರೆ ಅದನ್ನು ಬಿಡಿಸ್ಲಿಕ್ಕೆ ಸುಲಭ ಆಗ್ತದೆ, ಸ್ವಲ್ಪ ಸುಲಭ ಆಗ್ತದೆ. ಅದೇ ರೀತಿ ಕಬ್ಬಿಣದ ಕಡಲೆಗಳು, ವೇದಗಳು, ಪುರಾಣಗಳು, ಇತಿಹಾಸಗಳು ಅಂತಾದಾಗ ಅದನ್ನು ಚೆನ್ನಾಗಿ ಅರಗಿಸಿಕೊಳ್ಳುವುದಕ್ಕೋಸ್ಕರ ಸೂತ್ರಗಳ ರಚನೆಯನ್ನು ಮಾಡಿದ್ರು. ಅದುವೇ ಬ್ರಹ್ಮಸೂತ್ರ. ಬ್ರಹ್ಮಸೂತ್ರದ ಮೊಟ್ಟ ಮೊದಲನೇ ಸೂತ್ರ ಹೇಳ್ತದೆ, ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ. ಜೀವನದ ಸಾಧನೆಗಳ ಮಧ್ಯದಲ್ಲಿ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯುವುದಕ್ಕೋಸ್ಕರ ಏನು ಮಾಡಬೇಕು? ಅಥ ಅತಃ. ಈ ಅಥ ಅತಃ ಎಂಬುದಕ್ಕಿಷ್ಟು ಅರ್ಥ ಏನು? ಜೀವನದ ಜಂಜಾಟದ ಮಧ್ಯದಲ್ಲಿ ಅತಃ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯುವುದಕ್ಕೋಸ್ಕರ ಏನು ಮಾಡಬೇಕು? ಬ್ರಹ್ಮ ಜಿಜ್ಞಾಸ, ಭಗವಂತನ ಜಿಜ್ಞಾಸೆಯನ್ನು ಮಾಡಬೇಕು. ಮಾಡಬೇಕು ಅಂತ ಎಲ್ಲಿ ಹೇಳಿದ್ದಾರೆ? ಇಲ್ಲ, ಹೇಳಲಿಲ್ಲ, ನಾವು ಸೇರಿಸಿಕೊಳ್ಬೇಕು. ಬ್ರಹ್ಮನ ಭಗವಂತನ ಜಿಜ್ಞಾಸೆಯನ್ನು ಮಾಡಬೇಕು. ಎಂತಹವ ಭಗವಂತ? ಎರಡನೇ ಸೂತ್ರ ಹೇಳುತ್ತದೆ, ಜನ್ಮಾದ್ಯಸ್ಯ ಯತಃ. ಅದನ್ನೇ ವ್ಯಾಸರು ತಮ್ಮ ಮಂಗಳ ಪದ್ಯದಲ್ಲಿ ಹಾಕಿದ್ರು. ಜನ್ಮಾದ್ಯಸ್ಯ ಯತೋನ್ಮಯಾತ್ ಇದರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್. ಜನ್ಮಾದ್ಯಸ್ಯ ಯತಃ, ಭಗವಂತನನ್ನು ತಿಳಿದುಕೊಳ್ಳುವುದಕ್ಕೋಸ್ಕರ ಈ ಜಗತ್ತು ಮಾಧ್ಯಮ. ಹೇಗೆ? ಒಂದು ಅದ್ಭುತವಾದಂತಹ ಒಂದು ಘಟ ಇದೆ, ಮಡಿಕೆ, ಆಕರ್ಷಕವಾದಂತಹ ಮಡಿಕೆ, ಅನೇಕ ರೀತಿಯ ಚಿತ್ರಗಳಿಂದ ಕೂಡಿರತಕ್ಕಂತಹ ವಕ್ರವಕ್ರವಾಗಿರತಕ್ಕಂತಹ ಒಂದು ಏನೋ ಅದ್ಭುತ ವಂಡರ್ಫುಲ್ ಶೇಪ್ ಒಂದು ಮಡಿಕೆ, ಒಂದು ಪಾಟ್ ನೋಡ್ತೇವೆ. ನೋಡಿ, ಯಾರಪ್ಪ ಇದನ್ನು ಮಾಡಿದ್ದು? ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ? ಒಂದು ಸುಂದರವಾದ ಮಡಿಕೆಯ ನಿರ್ಮಾಣದ ಹಿಂದೆ ಯಾರೋ ಒಬ್ಬ ಕುಲಾಲ ಇದ್ದಾನೆ, ಒಬ್ಬ ಕುಂಭಾರ ಇದ್ದಾನೆ. ತಾದ ಮೇಲೆ ಇಂಥ ಅದ್ಭುತವಾದಂತಹ ಜಗತ್ತಿನ ನಿರ್ಮಾಣದ ಹಿಂದೆ ಒಬ್ಬ ಕುಂಭಾರ ಬೇಕೇ ಬೇಕಲ್ವಾ? ಒಬ್ಬ ಕುಲಾಲ. ಈ ಜಗತ್ತನ್ನೊಂದು ಘಟ ಅಂತ ಭಾವಿಸಿ. ಇದು ನಾವು ಜಗತ್ತಿನಲ್ಲಿ ಕಾಣತಕ್ಕಂತಹ ಸಾಮಾನ್ಯ ಮಣ್ಣಿನ ಘಟ ಅಲ್ಲ. ಪಂಚಭೂತಗಳಿಂದ ನಿರ್ಮಾಣಗೊಂಡಂತಹ ಬಹುಚಿತ್ರ ಜಗದ್ಬಹುಧಾ ಕರಣಾತ್ ಪರಶಕ್ತಿರನಂತ ಗುಣ ಪರಮಃ. ಅತ್ಯಂತ ವಿಚಿತ್ರವಾದಂತಹ ಜಗತ್ತು ಇದು. ಇಂತಹ ಅದ್ಭುತವಾದ ಜಗತ್ತನ್ನು ಒಂದು ಮೃಣ್ಮಯ ಪಿಂಡ, ಅದರಲ್ಲಿ ನೀರು, ಗಾಳಿ, ಬೆಂಕಿ, ಕಾಲಕಾಲಕ್ಕೆ ಸರಿಯಾಗಿ ಕೆಲವು ಘಟನೆಗಳು, ಮಳೆಗಾಲದಲ್ಲಿ ಮಳೆ, ಚಳಿಗಾಲದಲ್ಲಿ ಚಳಿ, ಬೇಸಿಗೆಗಾಲ, ಈಗ ಯಾವುದು ಆಗುವುದಿಲ್ಲ, ಎಲ್ಲ ಯಾವ್ಯಾವಾಗಲೂ ಆಗ್ತದೆ. ಇದಕ್ಕೆ ಕಾರಣ ಭಗವಂತ ಅಲ್ಲ, ನಾವು ಪ್ರಕೃತಿಯನ್ನು ನಾಶ ಮಾಡಿ 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 ಕಾಲವನ್ನು ವ್ಯತ್ಯಾಸ ಮಾಡಿ ಹಾಕಿದ್ದೇವೆ. ಇರಲಿ, ಅದು ಬೇರೆ ವಿಷಯ. ಅಂತೂ ಭಗವಂತನ ಸೃಷ್ಟಿಯಲ್ಲಿ ಎಲ್ಲವೂ ಅನೂಚಾನವಾಗಿ ನಡೀತಾ ಇದೆ. ಇಂತಹ ಅದ್ಭುತವಾದಂತಹ ಒಂದು ಜಗತ್ತನ್ನು ಒಂದು ಘಟ ನಿರ್ಮಾಣಕ್ಕೆ ಒಬ್ಬ ಕುಲಾಲ ಬೇಕು ಅಂತ ಆದರೆ ಇಂತಹ ಜಗತ್ತಿನ ನಿರ್ಮಾಣಕ್ಕೆ ಒಬ್ಬ ಕುಲಾಲ ಬೇಕೇ ಬೇಕು ತಾನೆ. ಯಾರವ? ಎಲ್ಲಿದ್ದಾನೆ? ಬಹಳ ಮಂದಿ ಸೇರಿ ಮಾಡಿದ್ದು ಇಲ್ಲ, ಬಹಳ ಮಂದಿ ಇರಲಿಕ್ಕೆ ಸಾಧ್ಯ ಇಲ್ಲ, ಒಬ್ಬನೇ ಮಾಡಿದ್ದು. ಹೇಗೆ ತಿಳ್ಕೊಳ್ಳುವುದವನನ್ನು? ಸರಿ ಇದ್ದಾನೆ, ಒಪ್ಪುವ.
ಅವನನ್ನು ಹೇಗೆ ತಿಳ್ಕೊಳ್ಳುವ? ಜನ್ಮಾದ್ಯಸ್ಯ ಯತಃ ಅನ್ವಯಾತ್. ಶಾಸ್ತ್ರ ಗ್ರಂಥಗಳನ್ನು ಅವಲೋಕಿಸುವ, ಪುರಾಣ ಗ್ರಂಥಗಳನ್ನು ಅವಲೋಕಿಸುವ. ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ವಾ? ಅರ್ಥವಾಗುವ ಭಾಷೆಯಲ್ಲಿ ಪ್ರಕಟಗೊಂಡಂತಹ ಗ್ರಂಥಗಳ ಅಧ್ಯಯನವನ್ನು ಮಾಡುವ, ಮನೆಯಲ್ಲಿ ಇಟ್ಟುಕೊಳ್ಳುವ ಗ್ರಂಥಗಳನ್ನು ಪುರುಷೋತಾದಾಗ ಆದರೂ ಒಮ್ಮೆ ಬಿಡಿಸಿ ಕಣ್ಣಾಯಿಸುವ, ಮನನ ಮಾಡುವ. ಅವುಗಳೆಲ್ಲ ಭಗವಂತನನ್ನು ಅನ್ವಯಿಸ್ತಾ ಇದ್ದಾವೆ, ಭಗವಂತನ ಬಗ್ಗೆ ಹೇಳ್ತಾ ಇದ್ದಾವೆ. ಯಾವುದು? ವೈದಿಕ ಸಾಹಿತ್ಯಗಳು, ಪುರಾಣ ಗ್ರಂಥಗಳು. ಇತರತಶ್ಚ ಮೂರನೇ ಶಬ್ದ. ಜನ್ಮಾದ್ಯಸ್ಯ ಯತಃ ಅನ್ವಯಾತ್ ಇತರತಶ್ಚ. ಕೇವಲ ವೈದಿಕ ಸಾಹಿತ್ಯಗಳು ಮಾತ್ರ ಅಲ್ಲ, ನಮಗೆ ಅನುಕೂಲಕರವಾದ ಭಾಷೆಯಲ್ಲಿ ಸಿಗತಕ್ಕಂತಹ ಗ್ರಂಥಗಳನ್ನು, ಸಾತ್ವಿಕ ಗ್ರಂಥಗಳನ್ನು. ಸಾತ್ವಿಕ ಗ್ರಂಥಗಳನ್ನು ಯಾಕೆ ಹೇಳ್ತೇನೆ? ಭಗವಂತನನ್ನು ತಿಳಿಸುವ ಗ್ರಂಥಗಳಾಗಬೇಕು. ಯಾವುದೋ ವಶೀಕರಣದ ಮಂತ್ರಗಳು, ಮತ್ತೊಂದು ಮಗದೊಂದು ರೋಡ್ ಸೈಡಲ್ಲಿ ಪುಸ್ತಕ ಮಾರೋರ ಹತ್ರ ಸಿಗ್ತವೆ, ಅಂತಹ ಗ್ರಂಥಗಳಲ್ಲ. ಅಥವಾ ಯಾವುದ್ಯಾವುದೋ ಕಾದಂಬರಿಯ ಗ್ರಂಥಗಳು, ಅಂತಹ ಗ್ರಂಥಗಳಲ್ಲ. ಗಂಡಮೂರಿ ವೀರೇಂದ್ರನಾಥದ್ದು, ಭೈರಪ್ಪನವರದ್ದು, ಯಾವುದಾದ್ರೂ ಸ್ವಲ್ಪ ಸಾಹಿತ್ಯಿಕ ಕಾದಂಬರಿ ಇರ್ತದೆ, ಅದಲ್ಲ. ಅಂತೂ ಭಗವಂತನ ಚಿಂತನೆಯನ್ನು ಕೊಡತಕ್ಕಂತಹ ಗ್ರಂಥಗಳು, ಅವುಗಳಿಂದ ಭಗವಂತನನ್ನು ತಿಳ್ಕೊಳ್ಬೇಕು. ಇದರ ಸಸ್ಯ ಸರಿ ತಿಳ್ಕೊಳ್ತೇವೆ. ಇದನ್ನೆಲ್ಲ ಹೇಗೆ ಮಾಡಿದವ? ಒಬ್ಬ ಕೇಳಿದ್ದ ಬಹಳ ಹಿಂದೆ, ಭಗವಂತ ಇದನ್ನೆಲ್ಲ ಮಾಡಿದ ಅಂತ ಹೇಳ್ತಾರಲ್ಲ, ಅವನು ಯಾವ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸರ್ಟಿಫಿಕೇಟ್ ಇಟ್ಕೊಂಡಿದ್ದ ಅಂತ ಕೇಳಿದವ. ಹೋಗಿದ್ದಾನೆ, ಈಗ ಅವನ ಸಂತತಿ ಉಂಟು, ಅವರು ಅದೇ ರೀತಿ ಮಾತನಾಡುವವರು. ಎಲ್ಲಿ ಇಂಜಿನಿಯರ್ ಕಾಲೇಜ್ ಪಡ್ಕೊಂಡಿದ್ದ ಅಂತ? ಇಲ್ಲ, ಅವನಿಗೆ ಯಾರು ಸರ್ಟಿಫಿಕೇಟ್ ಕೊಡುವ ಅಗತ್ಯ ಇಲ್ಲ. ಯಾಕೆ? ಅವನು ಅರ್ಥೇಶು ಅಭಿಜ್ಞ. ಪ್ರತಿಯೊಂದು ಚರಾಚರ ಪ್ರಪಂಚದ ಸೃಷ್ಟಿಗೆ ಬೇಕಾದ ಪ್ರತಿಯೊಂದು ದ್ರವ್ಯಗಳ ಬಗ್ಗೆ ಚೆನ್ನಾಗಿ ತಿಳುವಳಿಕೆ ಉಳ್ಳವನಾಗಿದ್ದಾನೆ. ಅಭಿಜ್ಞ, ಚೆನ್ನಾಗಿ ತಿಳುವಳಿಕೆ ಉಳ್ಳವ. ಒಬ್ಬ ಕುಲಾಲ ಘಟ ನಿರ್ಮಾಣ ಮಾಡುವಾಗ ಎಂತಹ ಮಣ್ಣು ಬೇಕು ಅಂತ ಅವನಿಗೆ ಗೊತ್ತು, ಅದಕ್ಕೆ ಎಷ್ಟು ಸಮಯ ಅದಕ್ಕೆ ನೀರು ಹಾಕಿ ಇಡಬೇಕು, ಅದನ್ನು ಕುಳಿಸಬೇಕು ಅಂತ ಗೊತ್ತು ಅವನಿಗೆ, ಅದನ್ನು ಯಾವ ರೀತಿ ಹದ ಮಾಡಬೇಕು ಅಂತ ಗೊತ್ತು. ಹದ ಮಾಡಿದ ಮೇಲೆ ಯಾವ ಮಟ್ಟಿನಲ್ಲಿ ಅದನ್ನು ಮಾವೆ ಹಿಡಿಬೇಕು ಅಂತ ಗೊತ್ತು. ಅದಾದ ಮೇಲೆ ಅದನ್ನು ಚಕ್ರದಲ್ಲಿ ಯಾವ ರೀತಿ ಇಡಬೇಕು, ಚಕ್ರವನ್ನು ಎಷ್ಟು ವೇಗವಾಗಿ ತಿರುಗಿಸಬೇಕು ಅಂತ ಗೊತ್ತು, ಅದರಲ್ಲಿ ಹೇಗೆ ಕೈಯಾಡಿಸಬೇಕು ಅಂತ ಗೊತ್ತು, ಅದನ್ನು ಹೇಗೆ ಒಣಗಿಸಬೇಕು ಅಂತ ಗೊತ್ತು, ಹೇಗೆ ಸುಡಬೇಕು ಅಂತ ಗೊತ್ತು. ಅದನ್ನು ನೋಡುವಾಗ ನಮಗೆ ಸುಲಭ ಕಾಣ್ತದೆ, ನಾವು ಮಾಡುವಂಥ ಮನೆಯಲ್ಲಿ ಹೋಗಿ ಮಾಡಿದರೆ ಅದು ಆ ಚಾಕಚಕ್ಯತೆ ಆ ಕುಲಾಲನಿಗೆ ಮಾತ್ರ ಸಾಧ್ಯ, ನಮ್ಮಿಂದ ಆಗತಕ್ಕಂತಹದ್ದಲ್ಲ. ಅದೇ ರೀತಿ ಅದರ ಪರಿಪೂರ್ಣ ಜ್ಞಾನ ಉಳ್ಳವ ಒಬ್ಬ ಉತ್ತಮವಾದ ಮಡಕೆಯನ್ನು ನಿರ್ಮಾಣ ಮಾಡುವ ಹಾಗೆ ಭಗವಂತನೂ ತದ್ವಿಷಯದಲ್ಲಿ ಪರಿಪೂರ್ಣವಾದ ಜ್ಞಾನ ಉಳ್ಳವ. ಇವ ತನ್ನ ತಂದೆಯಿಂದ ಕಲಿತ, ಅವರ ತಂದೆಯಿಂದ ಕಲಿತ, ಅವರ ತಂದೆಯಿಂದ ಕಲಿತ. ಭಗವಂತ ಯಾರಿಂದಲೂ ಕಲಿಯಲಿಲ್ಲ. ಮತ್ತೆ ಹೇಗೆ? ಸ್ವರಾಟ್. ಅರ್ಥೇಶು ಅಭಿಜ್ಞ ಸ್ವರಾಟ್, ಸ್ವಂತ ಶಕ್ತಿ. ಹೇಗೆ? ಯಾವತ್ತಿನಿಂದ ಭಗವಂತ ಇದ್ದಾನೋ ಅವನಲ್ಲಿ ಅಂತಹ ಶಕ್ತಿ ಆವತ್ತಿನಿಂದಲೂ ಸಹಜವಾಗಿಯೇ ಇದೆ. ಸ್ವರಾಟ್, ಸ್ವಭಾವತಃ ಇದೆ. ಯಾರು ಅವನಿಗೆ ಕಲಿಸಿಕೊಡಬೇಕಾದ ಅಗತ್ಯ ಇಲ್ಲ. ಜನ್ಮಾದ್ಯಸ್ತ ಯತೋನ್ಮಯಾದಿತರತಶ್ಚಾರ್ಥೇಷು ವಿದ್ಯಸ್ವರಾಟ್. ಇದನ್ನು ಮೊಟ್ಟ ಮೊದಲಿಗೆ ಕಲಿತುಕೊಂಡವರು ಯಾರು? ತೇನೇ ಬ್ರಹ್ಮ ಹೃದಯ ಆದಿ ಕವಯೇ. ಈ ವಿಷಯವನ್ನೆಲ್ಲ ತಿಳಿಸಿಕೊಡತಕ್ಕಂತಹ ವೈದಿಕ ಗ್ರಂಥಗಳನ್ನು ಭಗವಂತ ಮೊಟ್ಟ ಮೊದಲಿಗೆ ಚತುರ್ಮುಖ ಬ್ರಹ್ಮನಿಗೆ ಉಪದೇಶಿಸಿದ. ತೇನೇ ಬ್ರಹ್ಮ ಹೃದಯ ಆದಿ ಕವಯೇ. ತನ್ನ ಬಗ್ಗೆ ಆ ವೇದಗಳು ಯಾವತ್ತಿಂದ ಇದ್ದಾವೆ? ಅವುಗಳು ಅನಂತ ಅಂತ್ಯ ಇಲ್ಲದೆ ಇರತಕ್ಕಂತಹ ಅಪೌರುಷೇಯ ಗ್ರಂಥಗಳು. ಅವುಗಳ ಭಗವಂತನ ತಿಳುವಳಿಕೆಯನ್ನು ಕೊಡತಕ್ಕಂತಹ ಆ ಗ್ರಂಥಗಳನ್ನು ಭಗವಂತ, ವಿದ್ಯೆಯನ್ನು ಭಗವಂತ ಮೊಟ್ಟ ಮೊದಲಿಗೆ ಬ್ರಹ್ಮನಿಗೆ ಉಪದೇಶಿಸಿದ. ತೇನೇ ಬ್ರಹ್ಮ ಹೃದಯ ಆದಿ ಕವಯೇ. ಹೌದಾ? ಹಾಗಾದ್ರೆ ನಾನು ಅದನ್ನು ಓದ್ತೇನೆ, ನಾನು ತಿಳ್ಕೊಳ್ತೇನೆ, ನನಗೊಂದು ವೇದ ಪುಸ್ತಕ ತಂದು ಕೊಡಿ, ನಾನು ಓದಿ ಅರ್ಥ ಮಾಡ್ಕೊಳ್ತೇನೆ ಹೇಳಿದ್ರೆ ಇಲ್ಲ. ಅವನನ್ನು ತಿಳ್ಕೊಳ್ಬೇಕು ಅಂತ ಅಹಂಕಾರದಿಂದ ಹೊರಟವರು, ಸ್ವಂತ ಶಕ್ತಿನ ತಿಳ್ಕೊಳ್ತೇನೆ ಅಂತ ಹೊರಟವರು, ಮಹಾಜ್ಞಾನಿಗಳು ಕೂಡ ಮೋಹಕ್ಕೆ ಒಳಗಾಗಿದ್ದಾರೆ. ಸರಿಯಾಗಿ ತಿಳ್ಕೊಳ್ಳಿಕ್ಕಾಗದೆ ಮೋಹಕ್ಕೆ ಒಳಗಾಗಿದ್ದಾರೆ. ಮುಖ್ಯಂತಿ ಯಂ ಸೂರಯ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಖ್ಯಂತಿ ಯಂ ಸೂರಯ. ಸರಿ, ಸೃಷ್ಟಿಯನ್ನು ಹೇಗೆ ಮಾಡ್ತಾನೆ? 3 ವಿಧವಾದ ಸೃಷ್ಟಿಯನ್ನು ಮಾಡ್ತಾನೆ. ಹೇಗೆ? ತೇಜೋ ವಾರಿ ಮೃದಾಂ ಯಥಾ ವಿನಿಮಯ. ತೇಜಸ್ಸು, ವಾರಿ, ಮೃತ್, 3 ವಿಧವಾದ ಸೃಷ್ಟಿ. ತೇಜಸ್ಸು ಅಂದರೆ ಬೆಂಕಿ, ವಾರಿ ಅಂದರೆ ನೀರು, ಮೃತ್
ವಿದ್ಯುತ್ ಅಂದ್ರೆ ಮಣ್ಣು. 3 ವಿಧವಾದ ಸೃಷ್ಟಿಯನ್ನು ಮಾಡ್ತಾನೆ. ತೇಜೋ ವಿನಿಮಯ, ವಾರಿ ವಿನಿಮಯ, ಮೃಣ್ ವಿನಿಮಯ. ತೇಜಸ್ಸಿನ ಸೃಷ್ಟಿಯ ಹಾಗೆ ತನ್ನನ್ನು ತಾನು ಪ್ರಕಟಪಡಿಸಿಕೊಳ್ತಾನೆ. ಹೇಗೆ ತೇಜಸ್ಸಿನ ಸೃಷ್ಟಿ ಅಂತ ಕೇಳಿದರೆ, ಒಂದು ದೀಪ ಹಚ್ಚಿಟ್ಟಿದ್ದಾರೆ. ಆ ದೀಪದಿಂದ ಮತ್ತೊಂದು ಏಕಾರತಿಯನ್ನು ಹಚ್ಚಿದ್ರು. ಆ ಏಕಾರತಿಯಿಂದ ಇಲ್ಲಿ ಒಂದು ದೀಪವನ್ನು ಹಚ್ಚಿದ್ರು. ಅದರಿಂದ ಮತ್ತೆ 4 ದೀಪಗಳನ್ನು ಹಚ್ಚಿದ್ರು. ಯಾವುದಾದರೂ ದೀಪದಲ್ಲಿ ಜ್ವಾಲೆ ಕಮ್ಮಿ ಆಯಿತೋ, ಅದರಿಂದ ತೆಗೆದಾಗ ಸ್ವಲ್ಪ ಜ್ವಾಲೆ ಈ ಏಕಾರತಿಗೆ ಬಂತು, ಅದರಲ್ಲಿ ಜ್ವಾಲೆ ಕಮ್ಮಿ ಆಯಿತು ಅಂತ ಯಾರಿಗಾದರೂ ಕಂಡಿದೋ? ಇಲ್ಲ. ಆ ಏಕಾರತಿಯಿಂದ ಇಲ್ಲಿ ಒಂದು ದೀಪ 5 ದೀಪಗಳನ್ನು ಹಚ್ಚುವಾಗ ಏಕಾರತಿಯ ಜ್ವಾಲೆಯಲ್ಲಿ ಪ್ರಕಾಶ ಕಮ್ಮಿ ಆಯಿತು, ಸುಡುವಿಕೆ ಕಮ್ಮಿ ಆಯಿತು, ಜ್ವಾಲೆ ಕಮ್ಮಿ ಆಯಿತು, ಯಾರಿಗಾದರೂ ಕಂಡಿದೋ? ಇಲ್ಲ. ಭಗವಂತ ತನ್ನನ್ನು ತಾನು ಅದೇ ರೀತಿ ಭಕ್ತರ ಮುಂದೆ ಪ್ರಕಟಪಡಿಸಿಕೊಳ್ಳುತ್ತಾನೆ. ಅಂದರೆ ದೀಪದಿಂದ ದೀಪ ಉರಿದ ಹಾಗೆ ಭಗವಂತ ಎಷ್ಟೇ ರೂಪಗಳನ್ನು ಪಡ್ಕೊಂಡ್ರೂ ಕೂಡ ಭಗವಂತನ ಗುಣಗಳಲ್ಲಿ ದೇಶತಃ ಕಾಲತಃ ಗುಣತಃ ಭಗವಂತನಲ್ಲಿ ನ್ಯೂನತೆ ಎಂಬುದು ಯಾವ ಕಾಲಕ್ಕೂ ಉಂಟಾಗುವುದಿಲ್ಲ. ನಾವು ಯೋಚಿಸ್ಬೋದು. ನಮ್ಮಲ್ಲಿ ಒಂದು ಪ್ರತೀತಿ ಉಂಟು ಕೃಷ್ಣಾವತಾರ ರಾಮಾವತಾರದ ಬಗ್ಗೆ. ಕೃಷ್ಣಾವತಾರ ಪರಿಪೂರ್ಣವಾದದ್ದು, ರಾಮಾವತಾರ ಅಪೂರ್ಣ. ಯಾಕೆ? ಕೃಷ್ಣಾವತಾರದಲ್ಲಿ ಭಗವಂತ ಹೆಜ್ಜೆ ಹೆಜ್ಜೆಗೂ ನಾನು ದೇವರು 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 ತೋರಿಸಿಕೊಟ್ಟ, ವಿಶ್ವರೂಪ ತೋರಿಸಿಕೊಟ್ಟ. ರಾಮಾವತಾರದಲ್ಲಿ ತೋರಿಸಿಕೊಡ್ಲಿಲ್ಲ. ಆದ ಕಾರಣ ಅವತಾರ ಅಪೂರ್ಣ. ಹಾಗಲ್ಲ, ಅದು ಯಾವತ್ತಿಗೂ ಸಾಧ್ಯ ಇಲ್ಲ. ಕೃಷ್ಣಾವತಾರವು ಎಷ್ಟು ಪೂರ್ಣವೋ ರಾಮಾವತಾರವು ಅಷ್ಟೇ ಪೂರ್ಣ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ, ಮತ್ತೊಂದು ಮಗದೊಂದು ಎಷ್ಟು ಅವತಾರಗಳಿದ್ದಾವೆ ಎಲ್ಲವೂ ಪೂರ್ಣ. ಭಗವಂತನ ರೂಪಗಳಿಗೂ ಭಗವಂತನಿಗೂ ಯತ್ಕಿಂಚಿತ್ ಭೇದ ಎಂಬುದಿಲ್ಲ. ದೀಪದಿಂದ ಮತ್ತೊಂದು ದೀಪ, ಮಗದೊಂದು ದೀಪ, ಮತ್ತೊಂದು ಮಗದೊಂದು, ಸಾವಿರಾರು ದೀಪ, ಲಕ್ಷ ದೀಪ ಮಾಡಿದ್ರೂ ಕೂಡ ಮೊಟ್ಟ ಮೊದಲನೆಯ ದೀಪದಲ್ಲಿ ಯಾವ ರೀತಿ ಪ್ರಕಾಶ ಕಮ್ಮಿ ಆಗೋದಿಲ್ವೋ, ಜ್ವಾಲೆ ಕಮ್ಮಿ ಆಗೋದಿಲ್ವೋ, ಅದೇ ರೀತಿ ಭಗವಂತ ಅನಂತ ರೂಪಗಳನ್ನು ಧಾರಣೆ ಮಾಡಿದ್ರೂ ಕೂಡ ಗುಣತಃ ದೇಶತಃ ಕಾಲತಃ ಅವನಲ್ಲಿ ನ್ಯೂನತೆ ಎಂಬುದು ಬರುವುದಿಲ್ಲ. ಅದನ್ನೇ ಉಪನಿಷತ್ತು ನಮಗೆಲ್ಲ ಗೊತ್ತಿರತಕ್ಕಂತಹ ಹೊರಡಿಸಿನ ಒಂದು ಮಂತ್ರ, ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾದ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಭಗವಂತ ಅಲ್ಲಿಯೂ ಪೂರ್ಣ, ಇಲ್ಲಿಯೂ ಪೂರ್ಣ, ಎಲ್ಲೆಲ್ಲಿಯೂ ಪೂರ್ಣ. ಪೂರ್ಣದಿಂದ ಒಂದಿಷ್ಟು ತೆಗೆದೆವು ಎಂದಾದಲ್ಲಿ ತೆಗೆದದ್ದೂ ಪೂರ್ಣ, ಉಳಿದದ್ದೂ ಪೂರ್ಣ. ಪೂರ್ಣಮೇವಾವಶಿಷ್ಯತೆ, ಎಲ್ಲವೂ ಪೂರ್ಣ. ಭಗವಂತನಲ್ಲಿ ಕಮ್ಮಿ ಆಯಿತು ಅಂತ ಭಾವಿಸ್ಲಿಕ್ಕಿಲ್ಲ. ಒಂದು ತಂಬಿಗೆಯಲ್ಲಿ ನೀರುಂಟು, ಅದರಿಂದ ಒಂದು ಲೋಟ ತೆಗೆದ್ರೆ ತಂಬಿಗೆಯಲ್ಲಿ ಕಮ್ಮಿ ಆಯಿತು, ತೆಗೆದದ್ದು ಒಂದೇ ಲೋಟ. ಅಲ್ಲಿ ಕಮ್ಮಿ ಆಯಿತು, ಇಲ್ಲಿ ಸ್ವಲ್ಪ ಬಂತು ಅಲ್ವಾ? ಭಗವಂತನಲ್ಲಿ ಆ ವ್ಯತ್ಯಾಸ ಇಲ್ಲ. ಇದು ತನ್ನನ್ನು ತಾನು ಭಗವಂತ ಅವತಾರ ರೂಪಗಳಿಂದ ಪ್ರಕಟಿಸಿಕೊಳ್ಳತಕ್ಕಂತಹ ನಿಯಮ. ತೇಜೋ ವಿನಿಮಯ. ಎರಡನೆಯದ್ದು ಜೀವರ ಸೃಷ್ಟಿ, ವಾರಿ ವಿನಿಮಯ ಅಂತ. ಪ್ರತಾಪಣ್ಣ 5 ನಿಮಿಷ. ವಾರಿ ವಿನಿಮಯ, ಪ್ರತಿಬಿಂಬ, ಬಿಂಬ ಪ್ರತಿಬಿಂಬ ಭಾವ ಅಂತ ಹೇಳ್ತೇವೆ. ನೀರಿನಲ್ಲಿ ಸೂರ್ಯನ ಪ್ರತಿಬಿಂಬ ಬೀಳುತ್ತದೆ. ನೋಡು ಸೂರ್ಯ ನೀರಿನಲ್ಲಿ ಅಂತ ನೀರನ್ನು ತೋರಿಸ್ತೇವೆ. ಈ ಗ್ರಹಣ ಕಾಲದಲ್ಲೆಲ್ಲ ಸೂರ್ಯನನ್ನು ನೀರಿನಲ್ಲಿ ಗ್ರಹಣವನ್ನು ನೋಡಿ ಅಂತ ಹೇಳ್ತಾರೆ. ಯಾಕೆ? ಕಣ್ಣಿಗೆ ಎಫೆಕ್ಟ್ ಆಗಬಾರದೆಂಬ ಕಾರಣದಿಂದ. ಅಥವಾ ಸೂರ್ಯನ ಬಿಂಬ ನೀರಿನಲ್ಲಿ, ನಿಶ್ಚಲವಾದ ನೀರಿನಲ್ಲಿ, ತಟಸ್ಥವಾದ ನೀರಿನಲ್ಲಿ ಸೂರ್ಯನ ಬಿಂಬ ಬಿದ್ದಾಗ ಸೂರ್ಯ ನೀರಿನಲ್ಲಿ ಕಾಣ್ತಾ ಇದ್ದಾನೆ, ಸೂರ್ಯ ನೀರಿನಲ್ಲಿದ್ದಾನೆ ಅಂತ ಹೇಳ್ತಾರೆ. ನೀರಿನಲ್ಲಿರುವುದು ಸೂರ್ಯನ ಪ್ರತಿಬಿಂಬ. ಪ್ರತಿಬಿಂಬ ಆದ್ರೂ ಕೂಡ ಅದೇ ಅಲ್ವಾ? ಹೌದು, ಅದೇ. ಆದರೆ ಆ ಸೂರ್ಯನನ್ನು ಮುಟ್ಲಿಕ್ಕೆ ಆಗುವುದಿಲ್ಲ. ಮುಟ್ಟುವುದು ಬಿಡಿ, ಅವನ ಹತ್ತಿರವೂ ಹೋಗ್ಲಿಕ್ಕೆ ಆಗುವುದಿಲ್ಲ. ಆದರೆ ಈ ಸೂರ್ಯನನ್ನು ಮುಟ್ಟಬಹುದು, ನೋಡಬಹುದು, ಹತ್ತಿರದಿಂದ ನೋಡಬಹುದು, ನೋಡುವುದು ಮಾತ್ರ ಹೋಗಿ ಮುಟ್ಟಬಹುದು, ಅದರಲ್ಲಿ ಮುಳುಗಬಹುದು ಈ ಸೂರ್ಯನ ಒಳಗೆ. ಇದೇ ರೀತಿ ಜೀವರ ಸೃಷ್ಟಿ. ಭಗವಂತ ಬಿಂಬ, ನಾವೆಲ್ಲ ಅವನ ಪ್ರತಿಬಿಂಬ. ಅವನಲ್ಲಿ ನಾವು ನಿತ್ಯ ಪ್ರಾರ್ಥನೆ ಮಾಡಬೇಕಂತೆ. ಏನು ಅಂತ? ಬಿಂಬೋಸಿ ಪ್ರತಿಬಿಂಬೋಸ್ಮಿ ತವ ಯದ್ಯಪಿ ಚಾಂತರಂ ಸ್ವಾಮಿನ್ ನಿರ್ದೋಷ ಮದ್ದೋಷಂ ವಿವೇಚಯ. ಭಗವಂತ, ನೀನು ಬಿಂಬನಾಗಿದ್ದಿ, ನಾನು ನಿನ್ನ ಪ್ರತಿಬಿಂಬನಾಗಿದ್ದೇನೆ. ಏನು ಬಾರಿ ನಾವು ಹತ್ತಿರ. ಭಗವಂತ ನಾನು ಬಹಳ ಹತ್ತಿರ, ಅವನು ಬಿಂಬ, ನಾನು ಪ್ರತಿಬಿಂಬ. ಕನ್ನಡಿಯ ಮುಂದೆ ನಿಂತರೆ
ನಾನು ಬಿಂಬ, ಕನ್ನಡಿಯಲ್ಲಿ ಕಾಣುವುದು ಪ್ರತಿಬಿಂಬ. ಅದೇ ರೀತಿ ನಾನು ಭಗವಂತ, ಬಿಂಬ ಪ್ರತಿಬಿಂಬ ಬಹಳ ಹತ್ತಿರದವರು. ವ್ಯತ್ಯಾಸ ಉಂಟು. ಒಂದು ಏನು? ತವ ಯದ್ಯಪಿ ಚಾಂತರಂ, ನಮ್ಮಿಬ್ಬರ ಮಧ್ಯೆ ವ್ಯತ್ಯಾಸ ಏನು ಗೊತ್ತೋ? ನೀನು ನಿರ್ದೋಷಿ, ನಾನು ದೋಷಗಳ ಆಗರ. ಸ್ವಾಮಿನ್ ನಿರ್ದೋಷ, ಹೇ ನಿರ್ದುಷ್ಟನಾದ ಭಗವಂತ, ಮದ್ದೋಷಂ ವಿವೇಚಯ, ನಾನು ದೋಷಗಳಿಂದ ತುಂಬಿಕೊಂಡವ, ನನ್ನ ದೋಷಗಳನ್ನೆಲ್ಲ ನಾಶ ಮಾಡು. ಯಾವಾಗ ನಮ್ಮ ದೋಷಗಳೆಲ್ಲ ನಾಶ ಆಗ್ತದೋ, ದೋಷಗಳು ಅಂತ ಹೇಳಿದ್ರೆ ಜ್ಯೋತಿಷ್ಕರು ಹೇಳುವ ಕಾಳಸರ್ಪ ದೋಷ, ಕುಜರಾಹು ದೋಷ, ಕುಜದೋಷ ಅದು ಅಲ್ಲ, ಅದು ಜನ್ಮತಃ ಬರತಕ್ಕಂತಹ ದೋಷ. ಇದು ಸ್ವಭಾವತಃ ಪ್ರಾರಬ್ಧ ಕರ್ಮವಶಾದಿರತಕ್ಕಂತಹ ದೋಷ. ಅದನ್ನು ಯಾವ ಶಾಂತಿಯಿಂದಲೂ ಪರಿಹಾರ ಮಾಡಲಿಕ್ಕೆ ಆಗುವುದಿಲ್ಲ. ಅದನ್ನು ಪರಿಹರಿಸಲಿಕ್ಕೆ ಸಾಧ್ಯ ಭಗವಂತನ ಸ್ಮರಣೆ ನಿರಂತರ ಚಿಂತನೆಯಿಂದ ಮಾತ್ರ. ಯಾವ ಹೋಮ ಹವನದಿಂದ ಅದನ್ನು ನಾಶ ಮಾಡಲಿಕ್ಕೆ ಆಗುವುದಿಲ್ಲ, ನವಗ್ರಹ ಹೋಮಾದಿಗಳಿಂದ. ಅಂತಹದ್ದು ಆ ದೋಷ ಬೇರೆ, ಈ ದೋಷ ಬೇರೆ. ಅಂತಹ ಹೇ ನಿರ್ದುಷ್ಟನಾದ ಭಗವಂತ, ತನ್ನ ದೋಷಗಳನ್ನು ಪರಿಹಾರ ಮಾಡುವಂಥ ಪ್ರಾರ್ಥನೆ ನಿಷ್ಕಲ್ಮಶ ಭಾವದಿಂದ ಮಾಡಿದರೆ ನಮ್ಮ ಎಲ್ಲ ದೋಷಗಳನ್ನು ತೊಳೆದು ಹಾಕಿ ಯಾವಾಗ ನಾವು ನಿರ್ದುಷ್ಟರು ಅಂತ ಆಗ್ತೇವೋ ಆವಾಗ ಭಗವಂತ ನಮಗೆ ಮೋಕ್ಷವನ್ನು ಕೊಡ್ತಾನೆ. ಸ್ವಾಮಿನ್ ನಿರ್ದೋಷ ಮದ್ದೋಷಂ ವಿವೇಚಯ, ನಿನಗೆ ನಮೋಸ್ತುತೆ ಅಂತ ಪ್ರಾರ್ಥನೆ ಮಾಡಬೇಕು. ಅಲ್ಲ, ಬಿಂಬ ಪ್ರತಿಬಿಂಬ ಭಾವ ಅಂತ ಹೇಳಿದ್ರೆ ಏನು ವ್ಯತ್ಯಾಸ? ನನಗೂ ಬಿಂಬಕ್ಕೂ ವ್ಯತ್ಯಾಸ ಇಲ್ಲ. ಅದೇ ರೀತಿ ಭಗವಂತ ಬಿಂಬ, ನಾನು ಪ್ರತಿಬಿಂಬ ಅಂತ ನಮ್ಮಲ್ಲಿ ಏನು ವ್ಯತ್ಯಾಸ ಅಂತ ಕೇಳಿದ್ರೆ ಯೋಚನೆ ಮಾಡಿ. ನಾವು ಎಡಗೈ ಎತ್ತಿದರೆ ಬಿಂಬ ಬಲಗೈ ಎತ್ತುತ್ತದೆ, ನಾನು ಬಲಗೈ ಎತ್ತಿದರೆ ಬಿಂಬ ಬಲಗೈ ಇರ್ತದೆ. ಸರಿ, ಅದನ್ನಾದರೂ ಬಿಡುವ. ಇನ್ನೊಂದು ವಿಷಯ ಮುಖ್ಯವಾದದ್ದು ನಾವು ಯೋಚಿಸಬೇಕಾದದ್ದು, ನಾನು ಕೈ ಎತ್ತಿದ್ರೆ ಮಾತ್ರ ಪ್ರತಿಬಿಂಬ ಕೈ ಎತ್ತುತ್ತದೆ. ನನ್ನ ಮುಖಕ್ಕೆ ಪೌಡ್ರು ಹಾಕೊಂಡ್ರೆ ಮಾತ್ರ ಪ್ರತಿಬಿಂಬ ಚೆನ್ನಾಗಿ ಕಾಣ್ತದೆ ಅಲ್ವಾ? ಅದೇ ರೀತಿ ನಮ್ಮ ಚಲನವಲನಗಳೆಲ್ಲವೂ ಕೂಡ ಪ್ರತಿಬಿಂಬದ ಚಲನವಲನ ಯಾರ ಅಧೀನ? ಬಿಂಬದ ಅಧೀನ. ಹಾಗಾದರೆ ನಾವು ಪ್ರತಿಬಿಂಬರು ಅಂತಾದಾಗ ನಮ್ಮ ಚಲನವಲನ ಯಾರ ಅಧೀನ? ಬಿಂಬನಾದ ಭಗವಂತನ ಅಧೀನ. ನಾವೆಲ್ಲ ತಟ್ಟಿರಾಯ ಇದ್ದ ಹಾಗೆ. ಉತ್ಸವದ ಬೇತಾಳ ಮುಂದೆ ಉತ್ಸವ ಹೋದಾಗ ಎದುರಲ್ಲಿ ಹೋಗ್ತದಲ್ಲ, ಏನು ಹೇಳ್ತಾರೆ ಇಲ್ಲಿಯ ಭಾಷೆಯಲ್ಲಿ? ತಟ್ಟಿರಾಯ. ತಟ್ಟಿರಾಯ ಅದರ ಒಳಗೆ ಒಬ್ಬ ಕೂತು ಅದನ್ನು ಆಡಿಸ್ತಾನೆ ಚೆನ್ನಾಗಿ. ನಾವು ಅದೇ ರೀತಿ ಭಗವಂತ ನಮ್ಮೊಳಗೆ ಕೂತು ನಮ್ಮನ್ನು ಆಡಿಸ್ತಾ ಇದ್ದಾನೆ, ನಮ್ಮ ಬಿಂಬನಾಗಿ. ನಮ್ಮ ಕೈಯಲ್ಲಿ ಏನೇನೂ ಇಲ್ಲ. ನಮ್ಮ ಪ್ರಾರಬ್ಧ ಕರ್ಮಕ್ಕನುಗುಣವಾಗಿ ನಾವು ಕರ್ಮವನ್ನು ಮಾಡ್ತಾ ಇದ್ದೇವೆ. ವಿವೇಕವನ್ನು ಉಪಯೋಗಿಸಿ ಸನ್ಮಾರ್ಗ ದುರ್ಮಾರ್ಗ ಯಾವುದೆಂಬ ಚಿಂತನೆಯ ಜೊತೆಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು. ಬಿಂಬೋಸಿ ಪ್ರತಿಬಿಂಬೋಸ್ಮಿ ತಪಯದ್ಯಪಚಾಂತರಂ ಸ್ವಾಮಿನ್ ನಿರ್ದೋಷ ಮದ್ದೋಷಂ ವಿವೇಚಯ ಅಂತ. ಇದು ಜೀವನ ಸೃಷ್ಟಿ ಬಿಂಬ ಪ್ರತಿಬಿಂಬ ಭಾವದಲ್ಲಿ. ಹೇಗೆ? ನೀರಿನಲ್ಲಿ ಸೂರ್ಯನ ಬಿಂಬ ಕಂಡ ಹಾಗೆ ನಾವು ಪ್ರತಿಬಿಂಬರಾಗಿದ್ರೂ ಕೂಡ ದೋಷಗಳಿಂದ ತುಂಬಿಕೊಂಡಿದ್ದೇವೆ. ಭಗವಂತ ನಿರ್ದುಷ್ಟನಾಗಿದ್ದಾನೆ. ಆಮೇಲೆ ಮೃದ್ ವಿನಿಮಯ ಆಗ ಕೊಟ್ಟ ದೃಷ್ಟಾಂತವೇ. ಮೃತ್ತಿನ ಉಪಯೋಗದಿಂದ ಒಂದೇ ಮಣ್ಣನ್ನು ಹಿಡುಕೊಂಡು ಅನೇಕ ವಿಧವಾದ ಕಲಾಕೃತಿಗಳನ್ನು ಕುಂಭಾರ ಕುಲಾಲ ನಿರ್ಮಿಸುವಂತೆ ಮಡಕೆ ಮಾಡ್ತಾನೆ. ಒಂದು ಮನೆಯ ಆಕೃತಿಯನ್ನು ಕೊಡ್ತಾನೆ, ಪಾಟ್ ಮಾಡ್ತಾನೆ, ಲೋಟೆ ಮಾಡ್ತಾನೆ, ಏನೇನೇನೇನೇನೋ ಅವರಿಗೆ ಗೊತ್ತಿದ್ದ ಕಲೆಗಳನ್ನೆಲ್ಲ ಆ ಒಂದೇ ಮಣ್ಣಿನಿಂದ ಸೃಷ್ಟಿಸಿ ಕೊಡ್ತಾನೆ. ಅದೇ ರೀತಿ ಭಗವಂತ ಮೂಲ ಪ್ರಕೃತಿಯನ್ನು ಆಧಾರವನ್ನು ತನ್ನ ಅಧೀನವಾದ ತನ್ನ ಸ್ವತ್ತಾದಂತಹ ಮೂಲ ಪ್ರಕೃತಿಯನ್ನು ಅಧೀನವಾಗಿಟ್ಟುಕೊಂಡು ಈ ಬಣ್ಣ ಬಣ್ಣದ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಇದು ಮೃದ್ ವಿನಿಮಯ ಅಂತ ಕರೆಸಿಕೊಳ್ತದೆ. ತೇಜೋ ವಾರಿ ಮೃದಾಂ ಯಥಾ ವಿನಿಮಯ ಯತ್ರ ತ್ರಿಸರ್ಗೋ ಮೃಷಾ. ಅದಕ್ಕೋಸ್ಕರ ಮಾಡ್ತಾನೆ. ಅವನಿಗೇನಾದ್ರೂ ಉಪಯೋಗ ಉಂಟಾ ಕೇಳಿದ್ರೆ ಇಲ್ಲ, ಅವನಿಗೆ ಯಾವ ಉಪಯೋಗವೂ ಇಲ್ಲ. ಮತ್ತೆ ನಮಿಗೋಸ್ಕರ ಮಾಡ್ತಾ ಇದ್ದಾನೆ. ನಾವೆಲ್ಲರೂ ಭಗವಂತನ ಉದರದಲ್ಲಿ ಸುಷುಪ್ತ್ಯಾವಸ್ಥೆಯಲ್ಲಿದ್ದೆವು. ನಮ್ಮನ್ನು ಬಡಿದೆಬ್ಬಿಸಿದ, ಹೋಗಿ ಭೂಮಿಗೆ ಇಳಿಯಿರಿ, ಸಾಧನೆಯನ್ನು ಮಾಡಿ, ಸಾಧನೆ ಮಾಡಿ ನಿಮ್ಮ ಸ್ವರೂಪಭೂತವಾದ ಸುಖವನ್ನು ಅನುಭವಿಸಿ ಅಂತ ಹೇಳಿ ಭೂಮಿಗೆ ಕಳುಹಿಸಿಕೊಟ್ಟ. ನಮ್ಮ ಉಪಯೋಗಕ್ಕೋಸ್ಕರ ಮಾಡಿದನೇ ವಿನಃ ಭಗವಂತನಿಗೆ ಏನೂ ಆಗಬೇಕಾದದ್ದಿಲ್ಲ. ಈ ರೀತಿಯಲ್ಲಿ ಯತ್ರ ಸರ್ಗೋ ಮೃಷ ಧಾಮ್ನ ಸ್ವೇದ ತಥಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಒಂದು ಪಾದ ಬಾಕಿ ಉಳಿದಿದೆ. ನಿರಸ್ತಕುಹಕಂ ಯತ್ರ ತ್ರಿಸರ್ಗೋ ಮೃಷ ಎಂಬಲ್ಲಿಂದ ಪ್ರಾರಂಭಿಸಿ ಧಾಮ್ನ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಅಂತಹ ಸತ್ಯನಾಮಕನಾದಂತಹ ಭಗವಂತನನ್ನು ನಾವು ಉಪಾಸನೆ ಮಾಡುವ ಅಂತ ಮಂಗಳ ಪದ್ಯವನ್ನು ಮುಗಿಸ್ತಾರೆ ಆ ಶುಕಾಚಾರ್ಯರು. ಒಂದು ಪಾದ ಧಾಮ್ನ ಸ್ವೇನ ಸದಾ ನಿರಸ್ತಕುಹಕಂ ಎಂಬ ಪಾದದ ಅರ್ಥ ಹೇಳೋದು ಬಾಕಿ ಇದೆ.
ಸಮಯ ಮೀರಿದೆ ಆದ ಕಾರಣ ಇವತ್ತಿನ ಕಥಾಭಾಗವನ್ನು ಮುಗಿಸ್ತಾ ಇದ್ದೇನೆ. ನಾಳೆ ಮತ್ತೆ ಸೇರೋಣ. ಮುಂದಿನ ಚಿಂತನೆಯನ್ನು ಇನ್ನಷ್ಟು ವಿಶೇಷವಾಗಿ ಭಗವಂತನ ಕಥೆಗಳನ್ನು ಶ್ರಾವಿಸೋಣ ಅಂತ ಹೇಳ್ತಾ ಶ್ರೀಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು. ಪ್ರವಚನ ಕೇಳಿದ ನಮ್ಮ ಇನಿ ಪವನ ರಥ ಎಲ್ಲದ ದಿನಲ್ಲ ಹೆಚ್ಚಿನ ಸಂಖ್ಯೆಯ ಬರ್ತದ ಈ ಪ್ರವಚನಡು ನಮ್ಮ ಬರ್ಪಣ ಐಂದಿನಲ್ಲ ಪಾಲ್ದೆತ್ತ ಪಟ್ಟದ ವಿನಂತಿ ಮಲ್ತೊಂದು ಪೂಜ್ಯ ಪ್ರವಚನಕಾರರಿಗೆ ಕ್ಷೇತ್ರದ ವತಿಯಿಂದ ಉಡುಲಿಂದಿನ ಸುಲ್ಮೇಲೆಯನ್ನು ಸಂದಾಯಿತ ಮಲ್ತೊಂದಲ್ಲ ಇದನ್ನೇ ಇತ್ತೆ ದೇವರಿಗೆ ಅರ್ಪಣೆ ಮಲ್ತನ ಪ್ರಸಾದ ವಿತರಣೆ ಒಂದೊಂದು ಉಪಹಾರನ ಮಹಾ